ಮೌನವಾಗಿರಬೇಕಲ್ವ? ಮುಂದೆ ಆದಮ್ಮ ನಾನು ಮನಸ್ಸಿಗೆ ಆಘಾತವಾಗಿದ್ದರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ. ಅಂತೂ ಈಗ ಬಂದು ನಿನ್ನ ಮುಖಚಂದ್ರನ ದರ್ಶನವನ್ನು ನೀನು ನನಗೆ ನೀಡಿದೆಯಲ್ಲ, ಸಂತೋಷವಾಗಿ. ಆದರೆ ಕೇಳಲೇಬೇಕಾದ ಪ್ರಶ್ನೆ, ಕ್ಷೇಮವೇ ಭರತ? ಕ್ಷೇಮವೇ ದಶರಥ ಪಿತರೇ ಸಾಕೇತ ಸಾಮ್ರಾಜ್ಯವೇ ಕಣ್ಣ ಮುಂದೆ ಬಂದು ನಿಂತ ಹಾಗಾಗಿ ಆದ್ದರಿಂದ ಕುತೂಹಲ ತುಂಬ ಕೆಡುತ್ತಾ ಇದೆ. ಆನೆ ಸೇವೆಯೊಂದಿಗೆ ನೀನು ಬಂದಿದ್ದಿ, ಆದರೆ ಇಲ್ಲ, ನೀನು ಒಬ್ಬನೇ ಮುಂಚೂಣಿಯಲ್ಲಿ ಶತ್ರುಘ್ನನ ಜೊತೆಯಲ್ಲಿಲ್ಲ. ಆದ್ದರಿಂದ ಅವರಿರುವರು ಅಯೋಧ್ಯೆಯಲ್ಲೇ ಇದ್ದಾರೆ ಅಂತ ನಾನು ಬಯಸಿಕೊಳ್ಳುತ್ತೇನೆ. ಕ್ಷೇಮ, ನೀನು ಆರೋಗ್ಯವಾಗಿದೆಯಾ? ನಿನ್ನ ಕ್ಷೇಮಕ್ಕೇನೂ ತೊಂದರೆ ಇಲ್ವಲ್ಲ? ನಮ್ಮ ಅಪ್ಪ ಬಹಳ ಕಾಲ ಬದುಕಿದವರು. ಈ ಹರೆಯದಲ್ಲಿ ಅತ್ಯಂತ ಉತ್ಸುಕರಾಗಿ ರಾಜಕಾರಣವೆಲ್ಲವನ್ನೂ ಮಾಡುತ್ತಾ ಇದ್ದ ಪುಣ್ಯಾತ್ಮ. ಇದಕ್ಕೆ ಕಾರಣ ಹರೆಯದವರ ಉತ್ಸಾಹ ಮಾತ್ರವಲ್ಲ, ನಮ್ಮ ಪ್ರಜೆಗಳು ಕಾರಣರಾಗಿದ್ದಾರೆ. ಪ್ರಜೆಗಳೆಲ್ಲ ಉತ್ತಮರಾದರೆ ಅರಸನಿಗೆ ಆಡಳಿತವನ್ನು ನಡೆಸುವುದಕ್ಕೆ ಬಹಳ ಸುಲಭವಾಗಿದೆ. ಪ್ರಜೆಗಳೆಲ್ಲ ಸಂಘರ್ಷಕ್ಕೆ ಒಳಗಾದರೆ, ಭಿನ್ನಾಭಿಪ್ರಾಯಕ್ಕೆ ಒಳಗಾದರೆ ಎಷ್ಟೇ ದಕ್ಷ ಆಡಳಿತಗಾರನೂ ಸ್ವಲ್ಪ ಒತ್ತಡ ಮಾಡಬೇಕಾಗುತ್ತದೆ. ಆ ಮಟ್ಟಿಗೆ ಅಯೋಧ್ಯೆಯ ನಾಗರಿಕರು ಅತ್ಯಂತ ಸತ್ಪ್ರಜೆಗಳು, ಪುಣ್ಯವಂತರು, ಸಹೃದಯರು. ಆದ್ದರಿಂದ ಅಪ್ಪನ ಯೋಗಕ್ಷೇಮವನ್ನು ಕೇಳುವುದರೊಂದಿಗೆ ಅಯೋಧ್ಯೆಯ ನಾಗರಿಕರು ಚೆನ್ನಾಗಿದ್ದಾರೆ, ತಮ್ಮನೂ ಕ್ಷೇಮವಾಗಿದ್ದಾರೆ, ಎಲ್ಲರೂ ಸಮೃದ್ಧರಾಗಿದ್ದಾರೆ. ನಾನು ಪ್ರಶ್ನೆಗಳನ್ನು ಮಾಡುತ್ತಾ ಇದ್ದೇನೆ, ನೀನು ಮೌನವಾಗಿದ್ದಿ. ಹೀಗೆ ಮೂಕನಾದರೆ ನಾನು ಏನು ಅಂತ Oh,
ಕಣ್ಣುಗಳಿಂದ ಕಂಬನಿಯ ಧಾರೆ ಹರಿಯುತ್ತಾ ಇದೆ. ಮುಖ ಪೌರ್ಣಮಿಯ ಚಂದ್ರರಂತೆ ಶೋಭಾಯಮಾನವಾಗಿ ಶೋಭಿಸುತ್ತಿರಬೇಕಾದ ನಿನ್ನ ಮುಖ ಇನ್ನು ಆಹುಗ್ರಸ್ತ ಚಂದ್ರನಂತಾಗಿದೆ. ಉಲ್ಲಾಸವಿಲ್ಲ. ನೀನು ಅಯೋಧ್ಯೆಯ ಭಾಗ್ಯದಿಂದ ಮಾನವೀಯ ಸಮ್ರಾಟನಿಂದ ಅಂತಹ ನೀನು ಎಷ್ಟು ಉತ್ಸಾಹದಿಂದ ಇರಬೇಕು. ಅದಕ್ಕೆ ತೀರ ವಿರುದ್ಧವಾಗಿ ತುಂಬಾ ಅಧೀರನಾದಂತೆ, ತುಂಬಾ ಕುಗ್ಗಿ ಹೋದಂತೆ ನನಗೆ ಕಾಣುತ್ತಾ ಇದೆ. ಅಷ್ಟೂ ದುಃಖ ಪಡಬೇಕಾದ್ದು ನಿನಗೆ ಏನಾಗಿ? ನೀನು ತಾಯಂದಿರನ್ನೆಲ್ಲ ಕೂಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಜೊತೆಗೆ ನಿನ್ನ ಪರಿವಾರವೂ ಇದೆ. ಇವರೆಲ್ಲರನ್ನು ಕೂಡಿಕೊಂಡು ಈ ರೀತಿ ಭಾರವಾದ ಹೃದಯದಿಂದ ಮುದುಡಿದ ಮುಖವುಳ್ಳವನಾಗಿ ಬಡಿಗಳಿಗೆ ಬಿಸಿ ಬಿಸಿಲನ್ನೂ ಸೂಸುತ್ತಾನೆ. ನನ್ನನ್ನು ನೋಡುವುದಕ್ಕಾಗಿ ನೀನು ಬಂದೇ ಯಾಕೆ ಬೇಡ? ಏನಾಯಿತು? ಈ ವಿಪರೀತ ಸ್ಥಿತಿ ಯಾಕೆ ಬೇಡಮ್ಮ? ಎಷ್ಟೊಂದು ಸೊಗಸಾಗಿ ಆಡುತ್ತವೆ. ಇಲ್ಲಿಗೆ ಬರುವುದಕ್ಕಾಗಿ ಯಾರೂ ಕಾರಣರಲ್ಲ, ಎಲ್ಲವೂ ಅದರಷ್ಟಕ್ಕೆ ನಡೆದು ಹೋದದ್ದು ಎನ್ನುವ ಭಾವನಿಲ್ಲ. ಶಾಂತ ಶರದಿಯಂತೆ ಇಷ್ಟೊಂದು ನಿರ್ಮಲವಾದಂತಹ ಮನಸ್ಸಿಗೆ ಸಾಕೇತದಲ್ಲಿ ಹೊಂದಿದ ವೈಭವ, ಅದಕ್ಕೆ ಕಾರಣ ಯಾವತ್ತಿನಿಂದ ಹೌದು ಅಂತ ಕೇಳಿದ್ರೆ, ನೀನು ಮನಗಮನಕ್ಕೆ ಸಿದ್ಧನಾದ ಅಂದಿನಿಂದ ಹೌದು, ನಾನೇ ಕಾರಣ. ಆದರೆ ಅದಕ್ಕಿಂತ ಮೊದಲಾಗಿ ಹೊಂದಿದ ವೈಭವಕ್ಕೆ ನಾನಲ್ಲ ನನ್ನ ಕಾರಣ, ಅದು ನೀನು ಹುಟ್ಟಿದ ನಂತರದಲ್ಲಿ ಸಾಕೇತ ವೈಭವವನ್ನು ಕಂಡದ್ದು, ಮಾತೆಯರು ಸಂತೋಷವನ್ನು ಅನುಭವಿಸಿದ್ದು, ಪ್ರಜಾಜನವರೆಲ್ಲ ಮನದ ಚೌಂಜನೆಯನ್ನು ಹೊಂದಿತ್ತು. ಯಾಕಂದ್ರೆ ಈ ನೆಲವೆಯಲ್ಲಿ ಆಡಿದಂತಹ ಆಟ ಮಾಟ ಎಲ್ಲವರಿಗೂ ಹಬ್ಬವೇ ಆಗಿತ್ತು. ಸರಿ, ನಿನ್ನಿಂದ ಆದುದನ್ನೆಲ್ಲ ನನ್ನ ಮೇಲೆ ನಿನ್ನ ಈ ಜ್ಞಾನವನ್ನು ಕಂಬನಿಯನ್ನು ಸಿರಿಸುತ್ತಾ ಈವರೆಗೆ ಬರುವುದಕ್ಕೆ ಏನಪ್ಪ ನನ್ನ ಮಾತಿಗೆ ಉತ್ತರವನ್ನು ಕೊಡದಿರುವುದಕ್ಕೆ ಏನು ಅಂತ ಉತ್ತರ ಕೊಡಲ್ಲ. ಅಣ್ಣ, ಆಶ್ರಿತನಾಗಿ ನಮಗೆಲ್ಲರಿಗೂ ಪೋಷಕನಾಗಿರಬೇಕಾಗಿತ್ತು. ಇನ್ನು ನೀನಲ್ಲ, ಇನ್ನು ನೀನು. ನಿನಗೆ ಅರ್ಥವಾಗುವುದಿಲ್ಲ ನನ್ನ ವಾಕ್ಯಗಳು. ಹಾಗಾದರೆ ಇದುವರೆಗೆ ನಮಗೆ ಆಶ್ರಯವಾದದ್ದು ಯಾವುದು? ಸಾಕೇತದಲ್ಲಿದ್ದರು ನಮಗೆ ನಿಜವಾದ ಆಶ್ರಯವನ್ನು ಕೊಟ್ಟವರು ನಮ್ಮಪ್ಪ. ಅಪ್ಪನ ಯೋಗಕ್ಷೇಮ ನೀಡುವುದಕ್ಕೆ ಆರೋಗ್ಯವಾಗಿದ್ದಾರೆ. ಎಲ್ಲೋ ದೂರದಲ್ಲಿದ್ದುಕೊಂಡು ಅಪ್ಪನ ಯೋಗಕ್ಷೇಮವನ್ನು ವಿಚಾರಿಸುವುದು, ಅದರಿಂದ ನಿನಗೆ ಸಂತೋಷ. ಯಾಕೆ ಅವರ ಹತ್ತಿರದಲ್ಲಿಯೇ ಇರಬೇಕು ಎನ್ನುವ ಮನಸ್ಸು ನಿನ್ನದಾಗಲಿಲ್ಲ, ನಿನ್ನ ಮನಸ್ಸಿಗೆ ಹಾಗೆ ಒಪ್ಪಲಿಲ್ಲ. ಕಾರಣ ಏನೇ ಇರಲ್ಲ. ನಾನಾದರೂ ಸರಿ, ಸಾಕೇತದ ಪ್ರಜೆಗಳಾದರೂ ಸರಿ,
ಅಪ್ಪಯ್ಯನಾದರೂ ಸರಿ, ನಿನ್ನ ಅಗಲಿಕೆಯನ್ನು ಅರೆಕ್ಷಣವೂ ಸಹಿಸಲಾರದೆ ಇರುವವರವರೆಲ್ಲ ಸತ್ಯವಾಗಿಸಿದ ಮಾಡೋಣ, ಸತ್ಯವಾಗಿಸಿದ ಅಪ್ಪ ಆ ವಿಚಾರವನ್ನು ಸತ್ಯವಾಗಿಸಿದೆ. ಸಾಕೇತವನ್ನು ತೊರೆದು ಸಮಸ್ತ ಪ್ರಜಾಜನತೆಯನ್ನು ಸಂತವಿಸಿ ನೀನು ವನಗಮನಕ್ಕೆ ಸಿದ್ಧನಾದ 3 ದಿವಸದಲ್ಲಿಯೇ ಸಾಕೇತದ ಸಂಭ್ರಮ ನಮ್ಮಪ್ಪಯ್ಯ ಹನಿಮಿಷದ ಸಾಮ್ರಾಜ್ಯವನ್ನು ಸೇರಿದರು. ಶಿವನೇ ಶಿವನೇ ಏನು ಮಾಡಲಿ?
ಲಕ್ಷ್ಮಣ ಸೀತಾ ಅಳು ತುಂಬಾ ಪ್ರೀತಿ ಪಾತ್ರಗಳನ್ನು ಕಳೆದುಕೊಂಡಾಗ ದುಃಖ ತನ್ನಿಂದಲೇ ಅಂತರಂಗದ ಅಂತರಾಳದಿಂದ ಮುಕ್ಕಿ ಬರುತ್ತದೆ. ಆದರೆ ಈ ಸಮಯ ಅಳುವುದಲ್ಲ ಸಮಯ. ಯಾವುದು ನಮ್ಮ ಕೈಯಲ್ಲಿ ಇಲ್ಲವೋ ಅದನ್ನು ಹಿಡಿಯುವುದಕ್ಕೆ ನಾವು ಯಾಕೆ ಪ್ರಯತ್ನ ಪಡಬೇಕು? ಈ ಲೋಕದಲ್ಲಿ ವಿಧಿ ಮನುಷ್ಯನ ಜೀವನದಲ್ಲಿ ಅಗಾಧವಾದ ಪರಿಣಾಮ ಬೀರುತ್ತದೆ. ವಿಧಿ ಚೋದಿತನಾದಂತಹ ಮನುಷ್ಯ ಪರಿಸ್ಥಿತಿಯ ಕೈಗೊಂಡೇ ಆಗುತ್ತಾರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಹುಟ್ಟು ಬೆಳವಣಿಗೆ ಶಾಸ್ತ್ರಜ್ಞಾನ ಯಾವುದೂ ಬೆಳಕಿಗೆ ಬರುವುದಿಲ್ಲ. ಕಣ್ಣಿಗೆ ಕಾಣದ ಶಕ್ತಿಯನ್ನು ಕೈ ಹಿಡಿದು ತಿಳಿಸುತ್ತದೆ ಎಂಬುದಷ್ಟೇ ಸತ್ಯವಾಗಿದೆ. ಅದರ ಮುಂದೆ ದೀನರಾದಂತಹ ನಾವು ನತಮಸ್ತಕನಾಗಿ ಆ ವಿಧಿ ಯಾವ ಅಪ್ಪಣೆಯನ್ನು ನೀಡುತ್ತಾನೋ ಅದನ್ನು ಪ್ರಾಂಜಲವಾಗಿ ಸ್ವೀಕರಿಸುವುದು ಮಾತ್ರ ನಮಗೆ ಉಳಿಯುವ ದಾರಿ. ಆದ್ದರಿಂದ ಅಳುವ ಸಮಯ ಇದಲ್ಲ. ನಮ್ಮ ಮುಂದಿರುವ ಕರ್ತವ್ಯವೇನು ಅದನ್ನು ನಾವು ಮಾಡಬೇಕಾಗಿದೆ. ಅಪ್ಪನಿಗೆ ಇಷ್ಟು ನೀರರೆಯುವಂತಹ ಈ ಅವಕಾಶ ಭರತ ಬಂಧುಗಳಿಗೂ ಮತ್ತು ದೊರಕಿದೆ. ಪರಲೋಕದಲ್ಲಿ ಇರತಕ್ಕಂತಹ ಅಪ್ಪನಿಗೆ ನಾವು ಜಲಸಮರ್ಪಣೆಯಂತೆ ಇನ್ನೇನು ಮಾಡುವುದಕ್ಕೆ ಸಾಧ್ಯ. ಪಿಂಡ ಪ್ರದಾನ ಮಾಡಬೇಕು. ಮಕ್ಕಳು ಎಲ್ಲಿರುತ್ತಾರೋ ಯಾವ ಆಹಾರವನ್ನು ತಿನ್ನುತ್ತಾರೋ ಅದನ್ನೇ ಪಿಂಡ ರೂಪವಾಗಿ ಪಿತೃಗಳಿಗೆ ಅರ್ಪಿಸುವುದಲ್ಲದೆ ಅಪ್ಪನ ಯೋಗ್ಯತೆಗೆ ಸರಿಯಾಗಿ ಅರಮನೆಯ ರೂಢಿಯಂತೆ ಶಿಷ್ಟಾಚಾರದಂತೆ ಪಿಂಡ ಸಮರ್ಪಣೆ ನಮ್ಮಿಂದ ಸಾಧ್ಯವಿದೆ. ಆದ ಕಾರಣ ಗುರುಗಳನ್ನು ಇಟ್ಟುಕೊಂಡು ಮಂದಾಕಿನಿ ನದಿಯಲ್ಲಿ ಸ್ನಾನವನ್ನು ಮಾಡಿ ನಾವು ನಿತ್ಯ ಆಹಾರವಾಗಿ ಭುಜಿಸುವ ಇನ್ನೂದೀ ಮರದ ಪಿಷ್ಟ ಇದೆಯಲ್ಲ ಅದನ್ನೇ ಪಿಟ್ಟವಾಗಿಸಿ ಅಪ್ಪನಿಗೆ ಸಮರ್ಪಣೆ ಮಾಡಿ ಮೊದಲಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ. ಆದ್ದರಿಂದ ಎಲ್ಲರೂ ಮಂದಾಕಿನಿ ನದಿಗೆ ಸಾಧ್ಯ. ಜಲತರ್ಪಣವನ್ನೂ ಮಾಡಿದ್ದಾರೆ. ಇಲ್ಲಿ ಬಂದಂತಹ ನಮ್ಮವರಿಗೆ ನಾವು ಕೊಡುವುದಕ್ಕೆ ಮಾತ್ರವಲ್ಲ, ಪಿಂಡ ಪ್ರದಾನ ಮಾಡಿದ ಈ ದಿವಸದಲ್ಲಿ ಉಪವಾಸ ಇರಬೇಕು. ಆ ಕಡೆಗಳೇ ಎಲ್ಲರೂ ಆಹಾರವನ್ನು ಸ್ವೀಕರಿಸದೆ ಉಪವಾಸ ವ್ರತವನ್ನು ಪೂರೈಸಿದ್ದಾರೆ. ಇದೀಗ ಪ್ರಾತಃಕಾಲ ಮಾತೆಯರ ಕೈಗಳಿಗೆ ವಂದನೆಯನ್ನು ಸಲ್ಲಿಸಿದ್ದೇನೆ. ಹೀಗೆ ಭರತನ ಆಗಮನವನ್ನು ತಿಳಿದಿದೆ. ಸುತ್ತಮುತ್ತ ಇರತಕ್ಕಂತಹ ಆಶ್ರಮದಲ್ಲಿರುವ ಋಷಿಗಳೆಲ್ಲರೂ ನಮ್ಮನ್ನು ನೋಡುವುದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆಶೀರ್ವಾದವು ನಮಗೆ ಪ್ರಾಪ್ತವಾಗಲಿ ಎಂದು ಋಷಿ ಸಮೂಹಕ್ಕೆ ಯುದ್ಧದಂಡ ಪ್ರಣಾಮವನ್ನು ಮಾಡಿದ್ದಾರೆ. ನಮ್ಮ ಮುಂದೆ ಈ ಅಯೋಧ್ಯೆಯ ಕುಲಜನರನ್ನು ಪರಿಜನರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಲಿದ್ದಾರೆ. ಓ ವರ್ಗಜನರೇ,
ನಮ್ಮ ಬಾಡಿಯ ಕತ್ತಲೆ ಕವಿದದ್ದು ಹೌದು. ಸೂರ್ಯ ವಂಶ ವರಿಷ್ಠನಾದಂತಹ ನಮ್ಮ ದಶರಥ ಮಹಾರಾಜನ ಅಳಿವಾದಾಗ ಆಗಸದಲ್ಲಿ ಬೆಳಕನ್ನು ನೀಡುವಂತಹ ಸೂರ್ಯನೇ ಒಡೆದು ಧರಿತ್ರಿಗೆ ಉಳಿದಂತೆ ಉರುಳಿದಂತೆ ನಮ್ಮ ಪಾಲಿಗೆ ಆದದ್ದು ನಿಜ. ಒಂದು ಕ್ಷಣ ಕತ್ತಲೆಯನ್ನು ನಾವು ಅನುಭವಿಸುವುದು ಸಹಜವೇ. ಈ ಲೋಕದಲ್ಲಿ ಯಾರೂ ಶಾಶ್ವತನಲ್ಲ ಎಂಬಂತಹ ಪರಮ ಸತ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಋಣಮೂಲ ಮೇಲೆ ಸಂಬಂಧಗಳು ದೂರವಾಗಲೇಬೇಕು. ಅಸ್ಮಿ ಜಾಗ್ರತೆ ಬದ್ಧತೆ ವಿಪನ್ನಮತೆ ಕ್ಷಮತೆ ಅಶ್ಯತೆ ಈ 6 ವಿಕಾರಗಳು ಎಲ್ಲ ಜೀವರಾಶಿಗಳಿಗೂ ಇರುತ್ತದೆ. ಆದ್ದರಿಂದಲೇ ವೇದವರು ಹೇಳಿದರು, ಹರಿವಿನಲ್ಲಿ ಒಟ್ಟಾಗಿ ದೂರ ಸರಿಯುವ मामा ने आज फोन करून सांग गुड्डीच्या फोनवर फोन कर नको लाईव्ह ಸಂಬಂಧಗಳು तर घडी घडी फोन करतो ಯಾವುವು अर्जंट ಸಂಯೋಗ ಮತ್ತು ಯೋಗಗಳನ್ನು ನಾವು ಅನುಭವಿಸಲೇಬೇಕಾಗಿದೆ. ಪ್ರಾಕೃತಿಕವಾದ ಮರಣ ಬರುತ್ತದೆ, ಶಿಕ್ಷಾರೂಪವಾಗಿ ಮರಣ ಬರುತ್ತದೆ, ಭಗವತ್ ಪ್ರಸಾದಜನ್ಯ ರೂಪವಾಗಿ ಮರಣ ಬರುತ್ತದೆ. ಯಾವುದೇ ರೂಪದಿಂದ ಮರಣ ಬರುತ್ತದೆ. ನಮಗೀಗ ದುಃಖ ಎಂದರೆ ಅಪ್ಪ ಈ ದೇಹವನ್ನು ತ್ಯಜಿಸುವ ಸಂದರ್ಭದಲ್ಲಿ ಮಕ್ಕಳಾರು ಬೆಳೆಗೆ ಇಲ್ಲವಲ್ಲ ಎಂಬ ಒಂದು ಸಂಕಟವನ್ನು ಬೀರುತ್ತದೆ. ಸಾವು ಈ ಲೋಕದಲ್ಲಿ ಅನಿವಾರ್ಯ, ಸಾವು ಎಂಬುದು ಬದುಕಿನ ಕ್ರೂರ ಸತ್ಯ ಎಂಬುದನ್ನು ಅಲ್ಲಗಳೆಯುವ ಕಾರ್ಯ. ಆ ನಮ್ಮ ಮನುಷ್ಯನಿಗೆ ಗುಣ ಹಣವಿಲ್ಲ ಬೇಡ ಎಂಬಂತಹ ಮಾತು ಸಾಗುವ ಕಾರ್ಯ ಸತ್ಯವಾಗಿದೆ. ಆದ್ದರಿಂದ ದುಃಖ ಇದ್ದರೂ ಕೂಡ ಇದು ಬದುಕಿನ ಸಹಜವಾದಂತಹ ಎಲ್ಲರೂ ಅನುಭವಿಸಲೇಬೇಕು. ಇನ್ನೊಬ್ಬರು ಸಾಯುವಾಗ ನಾವು ಅಳುತ್ತಾನೆ, ನಮ್ಮನ್ನೆಲ್ಲ ಆದರೆ ಆದರೂ ಒಂದು ದಿವಸ ಸಾಯುವುದಕ್ಕೆ ಬದುಕಿನ ಆಶ್ಚರ್ಯ. ನಾನು ಒಂದು ದಿನ ಸಾಯ್ತೇನೆ ಅಂತ ಗೊತ್ತು ಇನ್ನೊಬ್ಬರು ಸಾಯುವಾಗ ಸಂಕಟ ಪಡ್ತಾರಲ್ಲ, ಅದೇ ಈ ಜಗತ್ತಿನ ಅತ್ಯಂತ ವಿಚಿತ್ರವಾದ ವಿಚಾರ. ಅಪ್ಪ ಹೋದರು, ನಾಗರಿಕರು ಒಬ್ಬ ಸಾರ್ವಭೌಮನನ್ನು ಹಾಕಿಕೊಂಡು ಸೂರ್ಯ ವಂಶದ ಉನ್ನತಿ ಅದನ್ನು ಕಾಪಾಡಿದಂತಹ ಸ್ವಂತ ಲೋಕದವರೆಗೂ ಹೋಗಿ ದೇವತೆಗಳಿಗೆ ಸಹಾಯವನ್ನು ಮಾಡಿದಂತಹ ಮಹಾನುಭಾವ, ಸುದೀರ್ಘಕಾಲ ಸಾಕೇತ ಸಾಮ್ರಾಜ್ಯವನ್ನು ಮಾಡಿದಂತಹ ಮಹಾನುಭಾವ ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆದರೆ ಇದು ಅಳುತ್ತಾ ಇರುವ ಕಾಲವಲ್ಲ. ನಮ್ಮ ಮುಂದಿನ ಕರ್ತವ್ಯ ಏನು ಎಂಬುದರ ಯೋಚನೆ ಮಾಡಬೇಕಾದಂತಹ ಕಾಲ. ಆದ್ದರಿಂದ ಎಲ್ಲರೂ ನಿರ್ಗಸ್ತರಾಗಿ ಯಾವ ಅಧೀನರಾಗಬೇಕು. ನಿಮ್ಮ ಅಂತರಂಗದ ಉತ್ಪನ್ನವನ್ನು ತುಂಬಿ ಹಿಡಿಯಿರಿ. ಕೇವಲ ಅಳುತ್ತಾ ಕುಳಿತುಕೊಳ್ಳುವುದು ಮನುಷ್ಯನ ಲಕ್ಷಣವಲ್ಲ. ಮಾಡಬೇಕಾದಂತಹ ಕರ್ತವ್ಯದ ಬಗ್ಗೆ ಲಕ್ಷ್ಯವನ್ನು ವಹಿಸುವುದು ಮನುಷ್ಯನ ನಿಜವಾದ ಮನುಷ್ಯತ್ವ ಅಂತ ತಿಳಿದವರು ಹೇಳಿದರು. ಆದ್ದರಿಂದ ಉಳಿದ ಎಲ್ಲ ವಿಚಾರಗಳನ್ನು ಬದಿಗಿಡೋಣ. ಸೂರ್ಯನಿಗೆ ಮುಗಿದು ಹೋಗುತ್ತದೆ, ಗಾಳಿ ಬಂದಾಗ ಅದು ದೂರವಾಗುತ್ತದೆ. ದುಃಖ ಸಹಜವಾಗಿ ಕೆಲವು ದಿನಗಳು ಇರಬಹುದು. ಆದರೆ ಆ ದುಃಖವನ್ನು ಆದಷ್ಟು ಬೇಗ ಮರೆತು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡುವುದಕ್ಕೆ ನಾವು ಪ್ರಯತ್ನ ಪಡೋಣ. ಮುಖ್ಯವಾಗಿ
ಸಂತೋಷವಾಯಿತು. ಹಾಗೆ ಕರೆಯುವುದರಿಂದ ನಾನು ಸಂತೃಪ್ತನಾಗಿದ್ದೇನೆ. ನನಗೆ ಹಿರಿತನ ಬಂದ ಕಾರಣ ನಾನು ಹೇಳ್ತಾ ಇದ್ದೇನೆ. ಅದಕ್ಕಲ್ಲವೇ ನನಗೆ ಅರಿವಿಲ್ಲದ ಹಾಗೆ ಬಂದೇ ಎನ್ನುವ ಹಾಗೆ ನಾನು ಆಡಿದ್ದು. ಯಾಕಂದ್ರೆ ನಮ್ಮ ಹಿರಿತರು ಹಿರಿಯರು ಅಪ್ಪನ ಅನುಪಸ್ಥಿತಿಯಲ್ಲಿ ನಾನೀಗ ಹಿರಿಯವನಾಗಿದ್ದೆ. ಈ ಕಾರಣದಿಂದಲೇ ನಮ್ಮ ಸಲುಗೆಯಿಂದ ಪ್ರೀತಿಯಿಂದ ಇದು ಆತ್ಮನ ಸಂಬಂಧ, ಅಂತರಂಗದ ಸಂಬಂಧ. ಈ ಸಂಬಂಧದಿಂದ ಆ ಹಿರಿತನದ ಸ್ಥಾನದಲ್ಲಿರತಕ್ಕಂತಹ ನಿಮ್ಮನ್ನು ನಾನು ಕದ್ದಾಯ ಆದರೆ ನೀನೀಗ ಸಾಕೇತ ಸಾಮ್ರಾಜ್ಯ ಚಕ್ರವರ್ತಿ ಇವರೆಲ್ಲರನ್ನು ಕೂಡಿಕೊಂಡು ನೀನು ಬಂದುದರಿಂದ ನನಗೆಷ್ಟು ಅನುಕೂಲವಾಯಿತು. ಇಲ್ಲದಿದ್ದರೆ ನನ್ನ ಅಪ್ಪನಿಗೆ ನಾನು ಹಿಂದೆ ಮಗನಾಗಿ ಅವರಿಗೊಂದು ಪಿಂಡ ಪ್ರದಾನ, ಒಂದು ತರ್ಪಣ ಕೊಡುವುದು ಹೇಗೆ ಸಾಧ್ಯ ಇದ್ದರೆ ನನಗಂತಹ ಯೋಗವನ್ನು ನೀನು ಒದಗಿಸಿ ಆ ಋಣದಿಂದ ನಾನು ಮುಕ್ತನಾಗಲು ಅವಕಾಶವನ್ನು ಮಾಡಿಕೊಟ್ಟಿದ್ದ. ಇದರಿಂದ ಮನಸ್ಸಿನ ಸಮಾಧಾನವಾಗಿದೆ. ಇನ್ನು ನೀನು ಮಾಡಬೇಕಾದಂತಹ ಕೆಲಸ ಇದೆಯಲ್ಲ, ಅಪ್ಪನ ಮಾತು, ಅಪ್ಪ ನಡೆಸಿಕೊಡಬೇಕಾದ ಮಾತು, ಅಪ್ಪನ ಸತ್ಯವಾಕ್ಯ ಇದು. 14 ವರ್ಷಗಳ ಕಾಲ ರಾಮ ಕಾಡಿಗೆ ಹೋಗಬೇಕು, ಭರತ ಚಕ್ರವರ್ತಿಗೆ ಹೋಗಬೇಕು. ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಆದ್ದರಿಂದ ನಿನ್ನನ್ನು ಈ ಕ್ಷಣದಲ್ಲಿ ನಾನು ಎಚ್ಚರಿಸ್ತಾ ಇದ್ದೇನೆ. ಇವರೆಲ್ಲರನ್ನು ನೋಡಿಕೊಂಡು ಅಯೋಧ್ಯೆಗೆ ಹೋಗು. ಆ ಅಯೋಧ್ಯೆಯ ಸಿಂಹಾಸನವನ್ನು ಏರು. ಸೂರ್ಯವಂಶದಲ್ಲಿ ಪರಂಪರಾಗತವಾಗಿ ಬಂದಂತಹ ರಾಜಧರ್ಮವನ್ನು ಹಿಡಿದು ಒಬ್ಬ ಚಕ್ರವರ್ತಿಯಾಗಿ ಪ್ರಜೆಗಳನ್ನೆಲ್ಲ ಮಕ್ಕಳನ್ನು ಘೋಷಿಸಬೇಕಾದಂತಹ ನಿನ್ನ ಬಾರಿಗೆ ಇದೆ. ನಮ್ಮ ಸೂರ್ಯವಂಶದ ಪರಂಪರೆಗೆ ಎಂದಿಗೂ ಚುಕ್ಕಾರದಂತೆ ಪ್ರಜಾ ರಾಜಕನಾಗಿ ಮಾಡು. ಅಯೋಧ್ಯೆ ಅಕ್ಷರಗಳು ಹೋಗು ಎನ್ನುವ ಹಾಗೆ. ಈಗ ನೀನು ಊರಿಗೆ ಹೋಗು. 14 ವರ್ಷ ಸಾಧ್ಯವಾದೀತೆ ಹೇಳು. ಸಾಧ್ಯವಾದೀತೆ. ತಂದೆಯನ್ನು ಕಳೆದುಕೊಂಡ ದುಃಖದಲ್ಲಿ ನಾನಿರುವಾಗ ನೀನಾಡಿದಂತಹ ಒಂದು ಶಬ್ದ, ಕಳೆದುಕೊಂಡಂತಹ ಸರ್ವಸ್ವವನ್ನು ನಾನು ಮರಳಿ ಪಡೆದಂತಹ ಅನುಭವವನ್ನು ಒದಗಿಸಿ ಇಷ್ಟೆತ್ತರಕ್ಕೆ ನಾನು ಹೋಗಿದ್ದೆ. ಆ ನಂತರದ ಮಾತುಗಳೆಲ್ಲವೂ ನನ್ನನ್ನು ಕೆಳಗೆ ದೂಡಿದ ಅನುಭವದ ಆಯ್ತಲ್ಲ, ಅನುಭವವನ್ನು ಹೋಗಿಸುತ್ತಲ್ಲ. ಹೇಗೆ ಸಾಧ್ಯವಲ್ಲ? ಹೇಗೆ ಸಾಧ್ಯ? ಸುಲಲಿತವಾಗಿ ಆಡುತ್ತೀನಿ, ಆದರೆ ಕೇಳುವ ಕಿವಿಗಳು ಕರ್ಕಶವಾಯ್ತಲ್ಲ. ಈ ಮೂವರು ಕಾಡಿನಲ್ಲಿ ನಾವು ಬರುವುದು ಸಾಕೇತದಲ್ಲಿರುವುದು. ಕೇಳುವುದಕ್ಕೆ ಬಲು ಸುಲಭವಲ್ಲ, ಸುಲಭ ನಡೆಸುವುದಕ್ಕೂ ಬಹಳ ಕಷ್ಟ. ಅಯೋಧ್ಯೆಯ ಸಂಪತ್ತನ್ನು ಸಂಭ್ರಮವನ್ನು ಅನುಭವಿಸುತ್ತಾ ಅಲ್ಲಿಯೇ ಇರಬೇಕಿದ್ದ ನಾವು ನೋಡಿದ್ದು ಸಿಕ್ಕಂತ ಗೆಡ್ಡೆಯೋ ಗೆಣಸೋ ಅಥವಾ ಹಣ್ಣು ಹಂಪಲುಗಳನ್ನು ತಿನ್ನು ಇಲ್ಲಿ ಬದುಕುವುದೆಷ್ಟು ಸಮಂಜಸ ಹೇಳು. ನಾವು
ಅದ್ಭುತವಾದಂತಹ ಬದುಕನ್ನು ಅನುಭವಿಸುತ್ತಾ ಅಲ್ಲಿವರೆಗೂ ನಮ್ಮಿಂದ ಸಹಿಸುವುದಕ್ಕದು ಸಾಧ್ಯವೇ ಹೇಳು? ಸಾಕೇತ ಸಂಭ್ರಮ ನನಗೆ ಬೇಡ. ನಿನ್ನ ಪದದ್ವಂದ್ವವೇ ನನಗೆ ಸಾಕೇತ, ನನ್ನ ಆಸುರವೇ ಸಾಕು. ನಿಮ್ಮನ್ನು ಉಳಿದು ನಾನು ಸಾಕೇತವನ್ನು ಸೇರಲಾರೆ. ನಿನ್ನ ಅಮ್ಮನ ಮನಸ್ಸಿಗೆ ನೋವು ಮಾಡಿ ನಿನ್ನ ಹೆತ್ತ ದೇವರದಾರೆ ಹೇಳು ಬೆಲೆ. ಆಡಿದ ಮಾತಿಗಾಗಿ ಇವನಿಷ್ಟು ನೊಂದುಕೊಂಡಿದ್ದಾರೆ ಎನ್ನುವುದು ಅವರ ಆಗಮನವೇ ಸಾಕ್ಷಿಯಲ್ಲವೇ? ಕಣ್ಣೀರು ಎಳೆಯುತ್ತಾ ಇದ್ದಾರೆ. ನೀನು ಆಡಳಿಸುತ್ತೀನಿ ಎನ್ನುವ ಉತ್ಸಾಹವನ್ನೇ ಸಂತೋಷವನ್ನೇ ಹೊಂದಿದ ಅವರು ನಾನು ಹೊಂದಿದಂತಹ ದುಃಖವನ್ನು ಈಗ ಅನುಭವಿಸುತ್ತಾ ಇದ್ದಾರೆ ಹೋಗು ಎನ್ನುವ ಕಾಲದಲ್ಲಿ. ಏನೋ ಈ ಆಡಿಯಂತೆ ಆಡಿದ್ದು ಹೌದು ಅವರಿಗೆ, ಆದರೆ ಈಗ ನಾನು ಮಾಡಿದಂತಹ ತಪ್ಪಿನ ಅರಿವು ಅವರಿಗೆ ಆಗಿದೆ ಎನ್ನುವುದು ಸ್ಪಷ್ಟವಾದ ಚಿತ್ರಣ ನಮಗೆ ಇನ್ನು ಬೇರೆ ಬೇಕು. ಅದಾನೇ ಪ್ರಧಾನವಾಗಿಸಿಕೊಂಡು ನೀನು ಆಡುವುದಕ್ಕೆ ತೊಡಗಬೇಕು. ನಾನು ಇವರನ್ನೆಲ್ಲ ಸೇರಿಸಿ ಬಂದದ್ದು ನಾನು ಅಧಿಕಾರಿ ಇದ್ದೇನೆ ಸಾಕೇತಕ್ಕೆ, ನನ್ನದು ಇಷ್ಟು ಸೇನೆ ಇದೆ, ಇಷ್ಟು ಸಂಪತ್ತಿದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಅಲ್ಲವಲ್ಲ. ಇದೆಲ್ಲವನ್ನು ಹೊಂದಿದವನು ನೀನು ಎನ್ನುವುದನ್ನು ನೆನಪಿಸುವುದಕ್ಕೆ ಆದರೆ ನೀನು ಏನೂ ಅರಿಯದವನ. ಇದೆಲ್ಲವೂ ನನ್ನದಲ್ಲ ಎನ್ನುವಂತ ಆಗುತ್ತಾ ಇಲ್ಲಿಯೇ ಉಳಿಯುವ ಪ್ರಯತ್ನವನ್ನು ಮಾಡಿದರೆ ನಾನು ಹೋಗುವುದಾದರೆ ಕೈಕಾದೇವಿ ಮಾತನ್ನು ಪಡೆಯಲು ಮಾತನ್ನು ಕೊಟ್ಟದ್ದು ನಮ್ಮ ಅಪ್ಪ. ಅವರೀಗ ನನ್ನ ತಂದೆಯಾದರೂ ಪಿತೃಸ್ಥಾನದಲ್ಲಿದ್ದಾರೆ. ಪಿತೃದೇವತೆಯಾದಂತಹ ನಾನು ಅವರ ರಕ್ಷಣೆ ಕೊಟ್ಟಿದ್ದ ಅಂದರೆ ಅಪ್ಪನ ಆದೇಶ ಹೌದು, ಮಾತು ಕೊಟ್ಟದ್ದು ನಡೆಸಬೇಕು ತಾನೆ. ಅವರ ಮಾತಿನ ಪ್ರಕಾರ ನೀನೇ ಸಾಕೇತ ಸಾಮ್ರಾಜ್ಯದ ಅರಸನಾಗಬೇಕು. ನೀನು ನೀನಾಗಬೇಕು. ನೀವೇ ಅಂದೇ ಜ್ಯೇಷ್ಠ ಭ್ರಾತೃವಾಗಿ ಪಿತೃಸ್ಥಾನವನ್ನು ಹೊಂದಿದವನು ನಾನು ಎನ್ನುವ ಹಾಗೆ. ಹಾಗಾದರೆ ನೀನಾಡಿದ ವಾಕ್ಯ ಸುಳ್ಳಾಗುವುದಿಲ್ಲ. ತಪ್ಪು ಅಣ್ಣನಾಗಿ ನೀನು ಆಗುವುದಕ್ಕೆ ಸಾಧ್ಯವುಂಟೋ ಹೇಳು. ಎಷ್ಟಿದ್ದರೂ ಸಾಕೇತಕ್ಕೆ ಅಧಿಪತಿಯಾಗಿ ನಮ್ಮೆಲ್ಲರನ್ನು ಸಂರಕ್ಷಿಸುವ ಗುರುತರವಾದ ಹೊಣೆಗಾರಿಕೆಯನ್ನು ಹೊಂದಿದವನು ನೀನೊಬ್ಬನೇ. ಅದು ಬಾಂಧವ್ಯದಲ್ಲಿ ಹಿರಿಯನಾಗಿ ಮಾಡಿದ ಅಮ್ಮ ಆಳಿದ ಹೇಳ್ತಾ ಇರುವುದು ಒಬ್ಬ ರಾಜನಾಗಿ ನೀವು ಆ ಸಾಮ್ರಾಜ್ಯವನ್ನು ಮಾಡಬೇಕು. ಯಾರು ರಾಜನಾಗಿ? ನಾಡಿಗೆ ಸಂಬಂಧಪಟ್ಟದ್ದು. ಹೌದು, ನಾನು ಹೇಗೆ ರಾಜನಾಗುವುದನ್ನ ಅಮ್ಮ ಆಡಿದ್ದಾಳೆ. ಆಡಿದಂತ ಮಾತು ತಪ್ಪಾಗಿದೆ ಎನ್ನುವ ಹಾಗೆ ಭಾವ ಅವಳನ್ನು. ಆದರೂ ನಮ್ಮ ಅಮ್ಮ ಆಡಿದ ಮಾತನ್ನು ನಡೆಸುವುದಕ್ಕಾಗಲಿಲ್ಲ ಎನ್ನುವುದಕ್ಕಾಗಿ ಹೊರಗಿಯೇ ಇಹಲೋಕವನ್ನು ಸೇರಿದ್ದು ಹೊರತು ಇಹವನ್ನು ತೊರೆದು ಹೊರವನ್ನು ಸೇರಿದಂತಹ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿಯನ್ನು ಹೊಂದಿಸಬೇಕು ಅಂತಾದರೆ ಸಾಕೇತಕ್ಕೆ ಏನೇ ಸಂಭ್ರಾಮನಾದ ಅಪ್ಪ ಇಲ್ಲ. ಈ ಮಾತನ್ನು ಹೇಗೆ ಬದಲಿಸ? ಅಪ್ಪನೇ ಇರ್ತೀನಿ, ಏನಪ್ಪ ಏನು ಮಾಡುವುದು ಅಂತ ಕೇಳ್ಬೋದು. ಆಡಿದ ಮಾತು ಅಪ್ಪನ ಅಲ್ಲವೇ ಅಮ್ಮ ಆಡಿದ್ದು ಯಾಕೆ? ಅಪ್ಪನನ್ನು ಸತ್ಯವಂತನನ್ನು ಆಡಿದವನು ಸತ್ಯವಂತನ
ಹೋಗಬೇಕು, ಊರಿಗೆ ಹೋಗಬೇಕು. ಹೋಗಬೇಕು. ಸಂಬರಾಸನ ಅವತಾರ ಕಾಲದಲ್ಲಿ ಸ್ವರ್ಗಲೋಕದಲ್ಲಿ ಯುದ್ಧ ಮಾಡುತ್ತಿದ್ದರೂ ಅವರು ಸಾಕೇತ ಅಧಿಪತಿಯಾಗಿಯೇ ಕೊಟ್ಟ ಭಾಷೆ. ಏನೇ ಇರಲಿ, ಏನೋ ಇರಬೇಕು. ಹೌದು, ಏನೋ ಇರಲಿ, ಏನೋ ಇರಲಿ. ಅಪ್ಪ ಅಮ್ಮನ ವಿಚಾರ. ಹೌದು, ಮಾತು ಕೊಟ್ಟವ ಅಪ್ಪ, ಬಡದವರು 14 ವರ್ಷ ಆದರೆ ವ್ಯಕ್ತಿಯಂತ ಆಗುವುದಿಲ್ಲ. ಅದಕ್ಕೆ ನೀವು ಮಾಡಬೇಕು. ಯಾಕೆ ಇತ್ಯರ್ಥ ಆಗುವುದಿಲ್ಲ? ಮಕ್ಕಳ ಸಂಬಂಧದಲ್ಲಿ ಅದು ಇತ್ಯರ್ಥ ಮಾಡುವುದಕ್ಕೆ ಅಪ್ಪ ಇಲ್ಲ. ಅಯ್ಯೋ, ಆದ್ದರಿಂದ ಆಗುವುದಿಲ್ಲ. ಹೌದು, ಅಪ್ಪನಿರುವಂತಹ ಆಧಾರವನ್ನೇ ನಾನು ಅಲಂಕರಿಸಬೇಕು. ಅಧಿಪತಿ ಆಗುವುದು ನಾನು ಅಧಿಕಾರಿ ಆದರೆ ಮುಂದೆ ಎಲ್ಲವೂ ನಾನಂತೆ ನಡೆಯಬೇಕು. ನೀನೇನು ಮಾಡ್ತೀನಿ? ಆಜ್ಞಾಪಿಸುತ್ತಿದ್ದೇನೆ. ಅರಸನ ಸಾಕೇತವನ್ನು ಸೇರಿದ್ದೇನೆ. ಸರಿ, ನಾನೀಗ ಅರಸ ಅಲ್ವಾ? ನೀವು ನನಗೆ ಕೊಟ್ಟ ಕಾರಣ. ಈಗ ನಾನು ಆಜ್ಞೆ ಮಾಡ್ತಾ ಇದ್ದೇನೆ. ತಮ್ಮ ನೀನು ಹೋಗುವುದಾಗಿದೆ. ಇದು ನ್ಯಾಯ ಅಂತ ಒಂದು, ಅದು ಎಡದಿಂದ ಬಲದಿಂದ ಬರದೆ ಅದು ಹಾಗೆ ತಿರುಗುತ್ತಾ ಇರುತ್ತದೆ. ಅದರ ವಾದದಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಅದೊಂದು ಹೇಗೆ ಸಾಧ್ಯ? ನಾನು ಅದರ ಎಡದೆ ಬರದೇ ಬುದ್ಧಿಯಿಲ್ಲ ಅಂತ ಇಟ್ಟುಕೊಂಡು ಆದ್ದರಿಂದ ನಾನು ಹೇಳ್ತಾ ಇರುವುದು, ಈ ಬಂತ ನನ್ನ ಮಾತನ್ನು ಕೇಳಿ ಸಾಧ್ಯ. ನಾನು ಒಂದು ದಿನಕ್ಕೆ ಒಂದು ದಿನ ಅಂದ್ರೆ ಯಾವತ್ತೂ ಒಂದು ದಿನಕ್ಕೆ ಸಣ್ಣವನೇ ಹೌದು. ನಾಳೆ ನಾನು ದೊಡ್ಡವನಾಗುವುದಿಲ್ಲ. ನಾಳೆಯೂ ಒಂದು ದಿನಕ್ಕೆ ನಾನು ಚಿಕ್ಕವನಾದಂತಹ ನಾನು ಚೊಕ್ಕವಾಗಿ ಸಾಮ್ರಾಜ್ಯವನ್ನು ಆಡುವುದು ಎಷ್ಟು ಸರಿ? ನೋಡು, ಭಾಷೆಯಲ್ಲಿ 2 ಕರ್ತವ್ಯ. ಒಂದು, ನಾನು ವನವಾಸವನ್ನು ಮಾಡುವುದು. ಇನ್ನೊಂದು, ನೀನು ರಾಜ್ಯವನ್ನು ಮಾಡು. ಅಪ್ಪ ಪಾಲು ಮಾಡಿರ್ತಾರೆ ಅಲ್ವಾ? ಈ ಮಾತನ್ನು ನಾವು ಪೂರೈಸದೆ ಹೋದರೆ ಅಪ್ಪನಿಗೆ ತಪ್ಪನಾಗುತ್ತದೆ. ಅಪ್ಪನನ್ನು ಅಸತ್ಯವಂತನಾಗಿ ಮಾಡಿದಂತಹ ಪಾಪ ನಮಗೆ ಬರುವುದಿಲ್ಲ. ನಾನು 14 ವರ್ಷ ಕಾಡಿನಲ್ಲಿ ಇದ್ದೇನೆ, ನೀನು 14 ವರ್ಷ ರಾಜ್ಯವನ್ನು ಮಾಡಬೇಕು. ಮೊದಲೇ ನಾನು ನನ್ನ ಕೇಳಿಕೆ ನಾನು ಮಂಡಿಸಿ ನಿನಗೆ ಹೀಗಾಗುವುದಕ್ಕೆ ಕಾರಣ ನೀನು ಭಾವಾವೇಶಕ್ಕೆ ಒಳಗಾಗಿದೆ. ದಯೇ ಧರ್ಮದ ಮೂಲ ಅಂತ ಒಬ್ಬ ಮಹಾನುಭಾವ ಹೇಳಿದ. ಆದರೆ ನಾನು ಕೇಳೋದು ಏನು ಗೊತ್ತಾ? ಧರ್ಮವಿಲ್ಲದ ದಯೆ ಯಾವುದು? ನಮ್ಮದು ಸೂರ್ಯವಂಶ. ನನ್ನ ಮೇಲೆ ಇರತಕ್ಕಂತಹ ಒಂದು ಸ್ಥಾಪಿತವಾದ ಅಭಿಮಾನ ಗೌರವ ನಿನ್ನಿಂದ ಇಂತಹ ಮಾತುಗಳನ್ನು ಆಡಿಸುತ್ತಾರೆ. ಆದ್ದರಿಂದಲೇ ನಾನೇ ಅಯೋಧ್ಯೆಗೆ ಬರಬೇಕು. ಹೌದು, ನೀನೇ ಬಾ ಎಂದು ನೀನು ಒತ್ತಾಯಪೂರ್ವಕವಾಗಿ ನನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದಕ್ಕೆ ನಮ್ಮದು ಸೂರ್ಯವಂಶ. ನಾವು ಯಾವತ್ತೂ ಧರ್ಮವನ್ನು ಬಿಡಲಿಲ್ಲ. ಧರ್ಮ ಸತ್ಯದಲ್ಲಿ ಪ್ರತಿಷ್ಠಿತವಾಗಿದೆ ಅಥವಾ ಸತ್ಯ ಧರ್ಮದಲ್ಲಿ ಪ್ರತಿಷ್ಠಿತವಾಗಿದೆ. ಯಾವುದು ಆಡುವುದಕ್ಕೆ ಸತ್ಯವೋ
ನಿನ್ನ ಅಮ್ಮನನ್ನು ಮದುವೆ ಆಗಬೇಕು ಅಂತಾದ್ರೆ ಕನ್ಯಾಶುಲ್ಕವಾಗಿ ಸಾಕೇತವನ್ನು ಕೊಟ್ಟಿಲ್ಲ ಅಂದ್ರೆ ನಿನ್ನ ಮಾತನ್ನು ಹೇಳಿದರು ನಿನ್ನ ಅಜ್ಜಿ ನಮ್ಮನ ಅಪ್ಪನಿಗೆ ಅದು ಒಂದು ಸತ್ಯವಾದ ಮಾತು ನಡೆಸಲೇಬೇಕಲ್ಲ. ಆ ಬಳಿಕ 2 ವರಗಳನ್ನು ಕೈಗೆ ಕೊಟ್ಟಿದ್ದು ದೊಡ್ಡ ಲೋಕದಲ್ಲಿ ಅದನ್ನು ಅಪ್ಪ ನಡೆಸಲೇಬೇಕಲ್ಲ. ಈ ನಡೆಸಬೇಕಾದಂತಹ ಆ ಸತ್ಯಕ್ಕೆ ನಾವು ಆದ್ದರಿಂದ ನಾವು ಅದನ್ನು ಮಾಡುವುದಿಲ್ಲ ಅಂತ ಹೇಳಿ ನಾವು ಸತ್ಯವನ್ನು ಪಾಲಿಸಬೇಕು. ಹಾಗೆ ನಮ್ಮ ವಂಶದ ಇದೆಯಲ್ಲ ಅದನ್ನು ಸತ್ಯವಂತಹ ಮಹಾರಾಜರು ಮಾಡಿ ಬೆಳೆದಂತಹ ಸಾಕೇತ ಸಾಮ್ರಾಜ್ಯ ಒಬ್ಬೊಬ್ಬರು ಎನ್ನುವಂತಹ ಗೊತ್ತಲ್ಲ ಸತ್ಯಕ್ಕಾಗಿ ಸ್ಮಶಾನ ವಾಸಿಯಾದ ಹೆಂಡತಿ ಮಕ್ಕಳನ್ನು ಅಂತಹ ಸತ್ಯ ಪಾಲಕರು ನಮ್ಮ ವಂಶದಲ್ಲಿ ರಘು ಚಕ್ರವರ್ತಿಯಿಂದ ಕೌಸಲೆಂಬ ಬ್ರಾಹ್ಮಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಡುವುದಕ್ಕಾಗಿ ಯಜ್ಞವೆಲ್ಲ ಮಾಡಿ ದಟ್ಟ ದರಿದ್ರನಾಗಿ ಮಣ್ಣಿನ ಮಡಕೆಯಲ್ಲಿ ಗಂಜಿ ಮೇಯಿಸುತ್ತಿದ್ದಂತಹ ಸಂದರ್ಭ ಬಂದಂತಹ ಬ್ರಾಹ್ಮಣನಿಗೆ ಸುಮ್ಮನೆ ಬಿಟ್ಟಿಲ್ಲ. ಕುಬೇರನ ರಾಜ್ಯಕ್ಕೆ ದಂಡೆತ್ತಿ ಮುಖ್ಯ ಸಂಪತ್ತನ್ನು ಸಂಗ್ರಹಿಸಿ ಅವನ ಆಶಯ ಮಾತು ಅಂದರೆ ನಡೆಸಬೇಕು. ಪ್ರಾಣಿಗಳು ಮಾತಾಡುವುದಿಲ್ಲ, ಮಾತನಾಡುವ ಮನುಷ್ಯ ಸತ್ಯವನ್ನು ಹೇಳುತ್ತಿದ್ದೇನೆ ಅಲ್ಲವೇ? ಜೊತೆಗೆ ತಂದೆಯ ಮಾತನ್ನು ಮೀರಿ ನಡೆದರೂ ಈ ಸೂರ್ಯವಂಶದಲ್ಲಿ ಯಾರಿದ್ದಾರೆ? ಪಕ್ಷಿಯ ಮಗವಿ ಪಕ್ಷಿಯಿಂದ ಇದ್ದ ಅವರು ಏನೋ ಒಂದು ಅಪಚಾರ ಮಾಡಿದ್ದಕ್ಕಾಗಿ ಅಪ್ಪನಿಗೆ ಗಾಡಿಗೆ ಶಶಾದ ನಾಮಕನಾಗಿ ವಾಸದಲ್ಲಿ ಆತ ಪುಷ್ಪನಾಗಿರುವಾಗ ಆತನನ್ನು ಕಾಡಿಗೆ ಇಕ್ಷಾಪುವಿನ ಪುತ್ರ ದಂಡಕಾಂತ ಇದ್ದ. ಅವನು ಅನ್ಯಾಯಾಚಾರಗಳನ್ನು ಮಾಡಿ ಅಪ್ಪನಿಂದ ಅಜ್ಞಾಪನಾಚಾರವನ್ನು ಮಾಡಿದ್ರು. ಸತ್ಯ ದೇವರು ಅವನು ಕೂಡ ಅಪ್ಪನ ಹೀಗೆ ಹೇಳ್ತಾ ಹೋದರೆ ಅನೇಕ ಮಂದಿ ಸೂರ್ಯವಂಶೀಯ ರತ್ನಗಳು ನಮ್ಮ ಕಣ್ಣ ಮುಂದೆ ಸುಳಿಯುತ್ತಾರೆ. ಅಪ್ಪನ ಆದೇಶವನ್ನು ಮೀರಿ ನಡೆಯುವಂತಹ ಅಧಿಕಾರ ನಾವು ಅಪ್ಪ ಯಾರಿಗೆ ಬೇಕಿದ್ರು ನಡೆದುಕೊಳ್ಳಬಹುದು, ಅದನ್ನು ಇಷ್ಟ. ಆದ್ದರಿಂದ ಈಗ ನಿನಗಾಗಿ ಸಿದ್ಧವಾದಂತಹ ಸಾಕೇತ ಅಲ್ಲಿಗೆ ನೀವೇ ಅರಸನಾಗಬೇಕಾದವರು. ಇದರಿಂದ ಅಪ್ಪನ ಮಾತನ್ನು ಸತ್ಯ ಆಗಿಸುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ಅವನನ್ನು ಸುದ್ದುಗಾರನನ್ನಾಗಿಸಿ ಪರಲೋಕದಲ್ಲಿ ಕೂಡ ಬರುವಂತೆ ಮಾಡುವಂತಹ ಪುತ್ರರು ನಾವಾಗಕೂಡದು, ಸತ್ಪುತ್ರರಾಗಬೇಕು. ನಂದನ ಎಂಬಂತಹ ಹೆಸರಿಗೆಲ್ಲ ಪಿತೃವಾಕ್ಯ ಪರಿಪಾಲನೆಗಾಗಿ ನೀನು ಬಹಳಷ್ಟು ಕಷ್ಟಪಡುತ್ತಾ ಇದ್ದೀವಿ, ಪ್ರಯತ್ನಿಸ್ತಾ ಇದ್ದೀವಿ ಎನ್ನುವುದು ನನಗೆ ಸ್ಪಷ್ಟವಾಗಿ ಅರಿವಿಗೆ ಬರುತ್ತದೆ. ಮನುವಿಂದ ತೊಡಗಿ ಸೂರ್ಯವಂಶೀಯವಾಗಿ ಸಾಕೇತವನ್ನು ಆಡಿದಂತಹ ಅನೇಕರ ಕಥನಗಳನ್ನು ಹೇಳಿ ಅದರಲ್ಲಿ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿ ಬೆಳೆದವರು. ಆ ಕಾಲಕ್ಕೆ ಅವನು ಸತ್ಯ ಹರಿಶ್ಚಂದ್ರ ಎನ್ನುವ ಹಾಗೆ ಸಾರ್ಥಕವಾಗುವುದಕ್ಕೆ ಕಾರಣಗಳಾಗಿದೆ. ನಮಗೆ ಈ ಕಾಲದಲ್ಲಿ ಗುರುಗಳಾಗಿ ಒದಗಿ ಬಂದಂತಹ ವಸಿಷ್ಠ ವಿಶ್ವಾಮಿತ್ರರು ಇನ್ನು ಅವರು ನಮ್ಮ ಜೊತೆಗಿದ್ದಾರೆ. ನೋಡಲು ನೀಡಾದ ಮಾತುಗಳನ್ನು ಕೇಳಿದಾಗ ಅವರು ನತಮಸ್ತಕರಾಗುತ್ತಾರೆ. ನಾನು ನಿನ್ನಲ್ಲಿ ಬೇಡುವ ಸಂದರ್ಭದಲ್ಲಿ ಅವರೂ ಕೂಡ ಹೌದು ಹೌದು ಎನ್ನುವ ಹಾಗೆ ತಲೆಯಾಡುತ್ತಾರೆ. ನೀನು ಶ್ರೀರಾಮ ರಘುಕುಲ ರಾಮನಾಗಬೇಕಾದ ಇನ್ನೊಬ್ಬರೆನ್ನುವ ಮಹಾಸಾಗರದಲ್ಲಿ ಪ್ರತಿತಂತ್ರವನಾಗಿ ಉದ್ಭವಿಸಬೇಕು ಎನ್ನುವ ಹಾಗೆ ನಾನಾಡಿದ್ದಲ್ಲ. ನಿನ್ನ ಜನ್ಮಕಾಲಕ್ಕೆ ಅದೆಲ್ಲ ಅವಿಶ್ವಾಮಂದಿಗಳು ಆಡಿದವು. ನೀನು ರಾಜನಾದರೆ ಯಾರೂ ಇವ ಮಾಡಿದ್ದು ತಪ್ಪು ಎನ್ನುವ ಹಾಗೆ ಯಾರೂ ಉಲ್ಲೇಖಿಸಲಾರದು. ಆಗ ಹಾಡಿದರಲ್ಲ, ಆ ಕಾಲಕ್ಕೆ ನಾನೂ ನೋಡಿಕೊಂಡೇನೆ. ನೀನು ಆಲೋಚಿಸದೆ ಮರು ಮಾತನಾಡದೆ ನನ್ನೊಂದಿಗೆ ಸಾಕೇತವನ್ನು ಆಡುವುದಕ್ಕೆ ಬರಬೇಕು. ಒಂದು ಈ ವಿಚಾರ ನೀನು ಯೋಚನೆ ಮಾಡಬೇಕು. ಅಮ್ಮ ಅಪ್ಪನಿಂದ ವರವನ್ನು ಕೇಳಿದ್ರು, ಹೌದಾ? ಅಪ್ಪ ಕೊಟ್ಟ. ಆಗ ಯಾರು ಪ್ರತಿಭಟಿಸಿದ್ರು? ಅಪ್ಪನಾದರೂ ಹೇಳಿದನ ಈ ವರ ಸರಿ ಇಲ್ಲ ಅಂತ ಹೇಳಿದನ? ಅಪ್ಪನೇ ಸರಿ ಇಲ್ಲ ಅಂತ ಹೇಳಲಿಲ್ಲ, ಹೌದಾ? ಗುರುಗಳು ಏನಾದರೂ ಹೇಳಿದ್ರ? ರಾಮ ಕಾಡಿಗೆ ಹೋಗುವುದು ಬೇಡ ಅಂತ ಹೇಳಿದ್ರ? ಆ ಸಂದರ್ಭದಲ್ಲಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಅದವರಿಗೆ ಗೊತ್ತು ಧರ್ಮ ಅಂತ, ಅಪ್ಪನಿಗೂ ಅದು ಗೊತ್ತು ಧರ್ಮ ಅಂತ. ಆದ್ದರಿಂದ ಯಾವುದೇ ಪ್ರತಿರೋಧಗಳನ್ನು ನಾನು ಕಾಡಿಗೆ ಹೋಗುವಾಗ ಅವರು ಮಾಡಲಿಲ್ಲ. ಅಸಹಾಯಕರಾಗಿ ಹತ್ತಿದ್ದಾರೆ, ಅದು ಮನುಷ್ಯ ಸಹಜವಾದ ಒಂದು ಕಡೆಯಲ್ಲಿ
ಒಂದು ಕಡೆಯಲ್ಲಿ ಪುತ್ರನನ್ನು ಬಿಡಬೇಕಾದಂತಹ ದುಸ್ಥಿತಿ. ಈ ಚಂಜಡದಲ್ಲಿ, ಈ ತುಮುಲದಲ್ಲಿ ನನ್ನ ಅಪ್ಪ ಸಿಲುಕಿದ್ರು. ಆದ ಕಾರಣ ದುಃಖ ಪಟ್ಟವೇ ವಿನಃ ನೀನು ಮಾಡಿದ್ದು ತಪ್ಪು, ನೀನು ವರ ಕೇಳಿದ್ದು ತಪ್ಪು ಅಂತ ಅವ ಯಾವತ್ತೂ ಹೇಳಲಿಲ್ಲ. ಚಕ್ರವರ್ತಿಯಾದಂತಹ ಆತ ಒಂದು ವೇಳೆ ಕೈಗೆ ತಪ್ಪೇ ಮಾಡಿರ್ತಿದ್ರೆ ಅವಳಿಗೆ ಶಿಕ್ಷೆ ಕೊಡಬಹುದಿತ್ತಲ್ಲ. ಅಪ್ಪ ಕೊಟ್ಟಿದ್ರ ಶಿಕ್ಷೆ ಕೊಡ್ಲಿಲ್ಲ. ಯಾಕೆ? ಕೊಡುವುದು ಧರ್ಮವಲ್ಲ, ಸತ್ಯವಲ್ಲ ಅಂತ ಅಪ್ಪನಿಗೂ ಗೊತ್ತು. ಆ ಸಂಕಟ ರಾಮನನ್ನು ಬಿಡಬೇಕಲ್ಲ ಎಂಬುದೇ ಆಗಿತ್ತು. ಅಪ್ಪ ಭಾವಾವೇಶಕ್ಕೆ ಒಳಗಾಗಿದ್ದರೂ ಧರ್ಮವನ್ನು ಬಿಡಲಾರದ, ಸತ್ಯವನ್ನು ತೊರೆಯಲಾರದ ಸಂಕಟದಲ್ಲಿ ನವೆಯುತ್ತಾರೆ. ಇದನ್ನು ನಾನು ಅರ್ಥ ಮಾಡಿಕೊಂಡೆ. ಆದ್ದರಿಂದ ಅಪ್ಪನಿಗೆ ಕೊಟ್ಟ ಮಾತಿನಂತೆ ನಾನು ಹೊರಟು ಬಂದಿದ್ದೇನೆ. ಇನ್ನು 14 ವರ್ಷ ಆಗದೆ ನಾನು ಮರಳುವ ಹಾಗಿಲ್ಲ. ಯಾಕಂದ್ರೆ ಹೋದ ಸುಳ್ಳಾಗ್ತದೆ ಅಪ್ಪನ ಮಾತು. ಅಣ್ಣ ಅದೆಲ್ಲವೂ ನಡೆದದ್ದು ಕ್ಷಣಗಣನೆಯಲ್ಲಿ ಅಷ್ಟೇ. ಆ ಕಾಲದಲ್ಲಿ ಯಾರಿಗೂ ಯಾವುದನ್ನೂ ಮಾಡುವುದಕ್ಕಾಗಲಿಲ್ಲ, ಅಸಹಾಯಕತೆಯನ್ನು ಹೊಂದಿದ್ರು. ನಾನೀಗ ಇಲ್ಲಿಗೆ ಸಮಸ್ತ ಸಾಕೇತದ ಸೇನಾ ವಾಹಿನಿಯನ್ನು, ಪ್ರಜಾದಳವನ್ನು ನೆರವೇರಿಕೊಂಡು ಇಲ್ಲಿಗೆ ಬಂದದ್ದು ಯಾಕೆ? ನನ್ನೊಬ್ಬನ ತೀರ್ಮಾನವಲ್ಲ, ಇದಕ್ಕೆಲ್ಲರೂ ಇವರ ಒಪ್ಪಿಗೆ ಉಂಟು. ನಾನು ಹೊರಡ ಹೇಳಿಲ್ಲ ಆಗ ಬೇಡ ಬೇಡ ಎನ್ನುವ ಹಾಗೆ. ಹಾಗಾದರೆ ರಾಮ ಮತ್ತೆ ರಾಜ್ಯವನ್ನು ಸಮ್ಮತಿ ಉಂಟು ಅಂತ ಅರ್ಥ. ಅಲ್ಲಿ ಆಕ್ಷೇಪಿಸಿದವರು ಇಲ್ಲಿಯೂ ಆಕ್ಷೇಪಿಸಬೇಕು. ಅಲ್ಲ, ರಾಮನನ್ನು ಭರತ ಹೇಗೆ ಕರ್ಕೊಂಡು ಬರ್ತಾನೆ ನೋಡುವ ಒಮ್ಮೆ ಅಂತ ಅವರೆಲ್ಲ ಬಂದದ್ದಷ್ಟು. ರಾಮ ಬರ್ತಾನೆ ಅಂತ ಅವರು ಬಂದದ್ದಲ್ಲ. ರಾಮ ಬರುವುದಕ್ಕೆ ಸಾಧ್ಯವೇ ಇಲ್ಲ. 14 ವರ್ಷಗಳವರೆಗೆ ಮಾತೇ. ಅದನ್ನು ನಾನು ಬಿಟ್ಟು ಬಿಡುವವನು ಖಂಡಿತ ಅಲ್ಲ. ನಿನ್ನ ಕರ್ತವ್ಯವನ್ನು ನೀನು ಪೂರೈಸಬೇಕು. ಇಲ್ಲಿದ್ರೆ ಅಪ್ಪನಿಗೆ ತಪ್ಪಿದ ಮಗನಾಗುತ್ತೆ. ನೀನು ಹೊರಟೋಗಿ ಧರ್ಮ ಬಿಟ್ಟಾಗ ಯಾರಲ್ಲೂ ನನಗೆ ಸಿಟ್ಟು ಬರ್ತದೆ. ಹಾಗಾದ್ರೆ ನನಗೆ ವ್ಯವಹರಿಸ್ತೇನೆ. ಧರ್ಮಾನುಬಂಧವೇ ನನಗೆ ಮುಖ್ಯವೇ ಹೊರತು ದೇಹಾನುಬಂಧ ಅಲ್ಲ. ಸರಿ ಅಣ್ಣ, ಸತ್ಯ ಧರ್ಮವನ್ನು ಪಾಲಿಸುವುದಕ್ಕಾಗಿಯೇ ಸೂರ್ಯವಂಶದ ಕುಡಿಗಳಿಗೆ ಅಧಿಕಾರ ಪ್ರಾಪ್ತವಾಗಿದೆ. ನೀನು ಸಿಟ್ಟು ಒಂದು ಸತ್ಯವನ್ನು ಪರಿಪಾಲಿಸಿದವ ನಾಡನ್ನು ಹೇಗೆ ಆಳಿಯಾನು ಹೇಳು? ಆದ್ದರಿಂದ ಅದು ಮುಖ್ಯ. ಧರ್ಮ ಮುಖ್ಯ, ಸತ್ಯ ಮುಖ್ಯ. ಹೌದು ಹೌದು. ಹಾಗಾದ್ರೆ ನಾಡನಾಡುವ ಅರ್ಹತೆ ನನಗಿಲ್ಲ ಎನ್ನುವುದು ಅರ್ಥ. ನೀನು ಸಿಟ್ಟುಕೊಂಡರೆ ನಂತೆ ನಾನು ಸಾಕೇತವನ್ನು ಮತ್ತೆ ಸೇರುವುದಲ್ಲ, ಯಾವುದೋ ಪುರವನ್ನು ಸೇರುತ್ತೇನೆ, ಹೋಗುತ್ತೇನೆ. ಎಲ್ಲಿ ಅಪ್ಪನ ಮಾತನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀವಿ? ನೀವು ತಪ್ಪಿತಸ್ಥನಾಗುತ್ತಿ ಹೋದ್ರೆ ಅಪ್ಪನನ್ನು ಸುಳ್ಳು ಹೇಳಿದವನನ್ನಾಗಿಸಿದ ಪಾಪ ನಿನ್ನ ಪಾಲಿಗೆ ಪ್ರಾಪ್ತವಾಗುತ್ತದೆ. ಅಪ್ಪನ ಆಸ್ತಿ ಸಾಮ್ರಾಜ್ಯದಲ್ಲಿ ನಮಗೆ ಅಧಿಕಾರ ಇದೆಯಂತೆ. ಅವನ ಮಾತು ಸತ್ಯವಾಗಿರುವುದು ನಮಗೆ ಹೊಣೆಗಾರಿಕೆ ಇಲ್ವೇ? ಮಾಡಬೇಕಾದನ್ನು ನಿನ್ನ ಹೊಣೆಯದು. ಇದಾಗಿ ಸಿದ್ಧವಾದ ಸಾಮ್ರಾಜ್ಯ ಅದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. 14 ವರ್ಷಗಳನ್ನು 14 ದಿನಗಳಂತೆ ನಾನು ಕಳೆದು ಬರುತ್ತೇನೆ. ಸೂರ್ಯವಂಶದಲ್ಲಿ ಎಂತೆಲ್ಲ ಮಹಾನುಭಾವರು ತಪಸ್ಸು ಮಾಡಿದ್ದಾರೆ. ಸಾವಿರ ವರ್ಷಗಳ ಕಾಲ ಭಗೀರಥ ಮಹಾರಾಜ ತಪಸ್ಸು ಮಾಡಿದ್ದಾರೆ. ಅಷ್ಟು ಕಷ್ಟವೇನು 14 ವರ್ಷ? ನಿನಗೆ ಕಷ್ಟ ಆಗಲಿಕ್ಕೆ ಕ್ಷಣದಲ್ಲಿ ಮುಗಿಸಿ ಬರ್ತೇನೆ. ನೀ ನೆಲವೆಯಲ್ಲಿಯೇ ಕಾಡನ್ನು ಸೇರಿದವನು. ಗುರುಗಳಾದ ವಿಶ್ವಾಮಿತ್ರರ ಆಶೀರ್ವಾದ ಇತ್ತು, ಅನುಗ್ರಹ ವಿಶೇಷ ಇತ್ತು. ಅದೇ ಕಾಡದಲ್ಲೂ ಮತ್ತೆ ನೀನು ಸೇರುವುದು. ಸಮಯ ಬೇರಿರಬಹುದು, ಆದರೆ ಆ 14 ವರ್ಷಗಳನ್ನು ನಾವು ಹೇಗೆ ಕಳೆಯುವುದನ್ನು ನಿನಗೆ 14 ದಿವಸಗಳಾದರೆ ನಮಗೆ 14 ಯುಗಗಳಾದವು. ಸಹಿಸುವುದಕ್ಕೆ ನಮಗ ಸಾಧ್ಯ. ನೋಡು, ನಿನ್ನಲ್ಲಿ ಈಗ ಮೋಹದ ಪರೆ ಆವರಿಸಿಕೊಂಡಿದೆ. ಆ ಮೋಹವನ್ನು ಹರಿದೊಗೆ ನಿನ್ನ ಕರ್ತವ್ಯದ ಬಗ್ಗೆ ಯೋಚನೆಯನ್ನು ಮಾಡು. ಧರ್ಮ ಸತ್ಯಗಳನ್ನು ಮತ್ತೆ ಮತ್ತೆ ನೆನಪು ಮಾಡು. ಆಗ ನಿನಗೆ ಸಾಕ್ಷಾತ್ಕಾರ ಆಗುತ್ತದೆ ನೀನೇನು ಮಾಡಬೇಕು ಎಂದು. ಅದು ಬಿಟ್ಟು ಭಾವಕ್ಕೆ ಒಳಗಾಗಬೇಡ. ಆಗಲಿ ಅದನ್ನೇ ನಾನು ಮಾಡುತ್ತೇನೆ. ಯಾವ ಸಂಬಂಧಗಳು ಈ ಲೋಕದಲ್ಲಿ ಶಾಶ್ವತವಾದ? ಸತ್ಯ ಧರ್ಮವೇ ಶಾಶ್ವತ. ಸತ್ಯ ಧರ್ಮವೇ ಶಾಶ್ವತ. ನೀನು ಅರಣ್ಯದಲ್ಲಿಯೇ ಇರು. ನಿನ್ನ ಪ್ರತಿನಿಧಿಯಾಗಿ ನಾನು ಆಡುವುದಷ್ಟೇ. ಅಂದ್ರೆ ಹೋಗುತ್ತೇನೆ, ಅಯೋಧ್ಯೆಗೆ ಹೋಗ್ತೀನಿ. ನಾನೇ ನನ್ನ ತಮ್ಮ ನೀನು, ದಶರಥ ರಾಜನ ಮಗ ನೀನು ಸತ್ಯ ಬಿಡ್ತೀಯ? ಹೋಗಪ್ಪ, ಹೋಗು. ಇವರೆಲ್ಲರನ್ನು ಕರ್ಕೊಂಡು ಹೋಗು, ಆದಷ್ಟು ಬೇಗ ಹೋಗು. ಇಷ್ಟೇ ಸಾಕಾಗುವುದಿಲ್ಲ ನನಗೆ. ಬಂದಂತಹ ಇವರೊಂದಿಗೆ ನಾನು ಹೋಗುವುದಲ್ಲ. ನೀನು ನನ್ನ ಜೊತೆಗಿದ್ದೀ ಎನ್ನುವುದಕ್ಕಾಗಿ
ಪವಿತ್ರವಾದಂತಹ ನಿನ್ನ ಪಾದಗಳನ್ನು ಮೂಡಿದ ಆ ಪಾದಕ್ಕೆ ನನಗೆ ಬೇಕಲ್ಲ, ಆ ಪಾದಕ್ಕೆ ನನಗೆ ತಮ್ಮ ನಿನ್ನಂತಹ ಸಹಜತೆಗೆ ಪಡೆದಂತಹ ನಾನೇ ಭಾಗ್ಯಶಾಲಿ. ನನ್ನ ಪಾದ ಸೇವೆಗಾಗಿ ನನ್ನ ಪಾದಕ್ಕೆ ನಿನಗೆ ಬೇಕು. ಹೌದು, ನನಗೆ ಎಲ್ಲೋ ಕೊಂಡೋಗಿ ಇಡುವುದಿದ್ರೆ ನಾನು ಕೊಡುವುದಿಲ್ಲ. ಅಂದರೆ ಯಾಕಣ್ಣ ಎಲ್ಲೆಲ್ಲೋ ಇಡುವುದಕ್ಕೆ ನಾನು ಅದನ್ನು ಅಪೇಕ್ಷಿಸುವುದು. ನೀನೆಲ್ಲದಿದ್ದರೂ ನಿನ್ನ ಪವಿತ್ರವಾದಂತಹ ಆ ಪಾದುಕೆಯೇ ಸಾಕೇತದ ರಕ್ತ ಸಿಂಹಾಸನದಲ್ಲಿ ಇರಬೇಕು. ಇರಿಸಿ ನಾನು ಅದಕ್ಕೆ ಪ್ರತಿನಿಧಿಯಾಗಿ ನಾನು ರಾಜ್ಯಭಾರವನ್ನು ಮಾಡುತ್ತೇನೆ. ಆದರೆ ಯಾಕೆ ಎಂಬ ಅದು ಇದು ನಿನ್ನ ಒಬ್ಬನ ಭಾವ ಅಲ್ಲ, ಇಡೀ ರಾಷ್ಟ್ರದ ಸಮಸ್ತ ಜನತೆಯ ಮುಖಮಾಡಿಯಾಗಿ ನೀನು ಆಡ್ತಾ ಇದ್ದೀಯ. ಎಲ್ಲರೂ ರಾಮನನ್ನು ತುಂಬ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನನಗದು ಗೊತ್ತು. ಅವರನ್ನು ಬಿಟ್ಟಿರುವ ಮನಸ್ಸು ನನಗೆ ಇಲ್ಲ. ಆದರೆ ಪರಿಸ್ಥಿತಿಯ ದಾಸರು ನಾವೆಲ್ಲ. ಜೊತೆಗೆ ಸತ್ಯ ಪರಿಪಾಲಕರ ಆಗಬೇಕಾದಂತಹ ಹೊಣೆ ನಮ್ಮ ಪಾಲಿಗೆ. ಆದ ಕಾರಣ ಇದು ಅನಿವಾರ್ಯ, ನಿನಗೂ ಅನಿವಾರ್ಯ, ನನಗೂ ಅನಿವಾರ್ಯ. ಆದ್ದರಿಂದ ಈ ಭಾಗಕ್ಕೆ ಸ್ವೀಕಾರ ಮಾಡು. ಅಣ್ಣ, ಒಂದು ಮಾತು, ಈರೇಳು ವರ್ಷ ನಿನಗಾಗಿ ನಾನು ಕಾಯುತ್ತಿರ್ತೇನೆ. ರಾಜೋಚಿತವಾದಂತಹ ಈ ಉಡುಗೆ ಅಲಂಕಾರದಿಂದ ನಾನು ಇರುವುದಿಲ್ಲ ಸಾಕೇತದಲ್ಲಿ. ನೀನು ಹೇಗೆ ನಾರು ಮಡಿಯನ್ನುಂಟು ಇಲ್ಲಿರುತ್ತೀನಿ, ನೀನು ಬರುವುದರವರೆಗೆ ನಾನು ಅಂಥದ್ದೇ ನಾರು ಮಡಿಯನ್ನು ಇಟ್ಟುಕೊಂಡು ಸನಿಹದಲ್ಲೇ ಇರುವ ನಂದಿತ್ ಗ್ರಾಮದಲ್ಲಿ ಇರ್ತೇನೆ. ನೀನು ಬರುವ ಅಂದರೆ 14 ವರ್ಷಗಳು ಕಳೆದು ನೀನು ಬರುವುದಕ್ಕೆ ಒಂದು ಗಳಿಗೆ ತಡವಾದರೂ ನಾನಾಗಿರುವ ಅಗ್ನಿ ಪ್ರವೇಶ ಮಾಡ್ತೀನಿ. ನೀನು ಬರುವುದು ಗಳಿಗೆ ತಡವಾದರೂ ಸರಿ, ನನ್ನ ದೇಹತ್ಯಾಗವನ್ನೇ ಕೊಡುತ್ತೇನೆ. ಲಕ್ಷ್ಮಣ, ಭರತನ ಮಾತನ್ನು ನೆನಪಿಟ್ಟುಕೋ, ನನಗೆ ಅದರ ನೆನಪಾಗಲಿಕ್ಕಿಲ್ಲ. ಖಂಡಿತ 14 ವರ್ಷದ ಬಳಿಕ 9 ಗಳಿಗೆಯವರೆಗೆ ಇಷ್ಟೇ ಕಾಯಿ ನಂತರದಲ್ಲಿ ನಾನು ಅಪ್ಪನ ದಾರಿಯಲ್ಲಿ ಹಿಡಿಯಬೇಕು. ಅಲ್ಲ, ನಾನು ಬರುತ್ತೇನೆ, ಖಂಡಿತ ಬರುತ್ತೇನೆ. ಬರಬೇಕಾದಂತಹ ಹೊಣೆಯೂ ನನ್ನ ಪಾಲಿಗೆ ಇದೆ. ಸರಿ, ಬರುತ್ತೆ. ಸುಖವು ಶಾಶ್ವತವಲ್ಲ, ದುಃಖ ಶಾಶ್ವತವಲ್ಲ. ಸುಖ ದುಃಖದ ಸೂತ್ರವನ್ನು ಹಿಡಿದು ತಿಳಿಸುವ ವಿಧಿ ಇದ್ದಾನಲ್ಲ, ಅವನೊಬ್ಬನೇ ಶಾಶ್ವತ. ಹೋಗು, ದೇವರು ಒಳ್ಳೆಯದು. ಅಯೋಧ್ಯೆಗೆ ನಿಜವಾಗಲೂ ಸೌಭಾಗ್ಯ ಲಕ್ಷ್ಮಿಯೇ ಕಾಲೂರಿ ನಿಂತಿದ್ದಾಳೆ. ಎಲ್ಲ ಕಡೆಯಲ್ಲಿ ಅಣ್ಣ ತಮ್ಮಂದಿರು ಆಸ್ತಿ ನನಗೆ, ಜಾಗ ನನಗೆ, ಭೂಮಿ ನನಗೆ ಅಂತ ಜಗಳ ಮಾಡುವವರಿದ್ದಾರೆ. ನಿನಗೆ ಅಂತ ಜಗಳ ಮಾಡುವವರು ಯಾರಿದ್ದಾರೆ? ರಾಮನ ಅಣ್ಣ ತಮ್ಮಂದಿರಲ್ಲಿ ನನಗೆ ಅಂತ ಯಾರೂ ಕೇಳ್ತಾ ಇಲ್ಲ. ಎಲ್ಲ ನಿನಗೆ ಅಂತಲೇ ಹೇಳ್ತಾ ಇರೋದು. ನಿನಗೆ ಎಂಬುದಕ್ಕಾಗಿಯೇ ಜಗಳ. ಉಪನಿಷತ್ತಿನ ಒಂದು ವಾಕ್ಯ ಇದೆ, ತೇನ ತೆಕ್ತೇನ ಬುಂಜೀತ. ಅಂದ್ರೆ ತ್ಯಾಗವೇ ಅತ್ಯಂತ ಶ್ರೇಷ್ಠವಾದ್ದು. ಯಾವುದು ನಮಗೆ ಬೇಕು ಅದನ್ನು ಬಿಡ್ತೇವಲ್ಲ, ಅದೇ ನಿಜವಾದ ತ್ಯಾಗ. ಜೀವನ ಇರುವುದು ತ್ಯಾಗಕ್ಕಾಗಿ ಹೊರತು ಭೋಗಕ್ಕಾಗಿ ಅಲ್ಲ. ಅಂತಹ ತತ್ವವನ್ನು ಭರತನು ಪಾಲಿಸಿದ್ದಾನೆ, ನಾವು ಪಾಲಿಸಬೇಕು. ಆದರೆ ಇನ್ನು ಈ ಪ್ರದೇಶದಲ್ಲಿ ನಾವು ಹೆಚ್ಚು ಕಾಲ ಇರುವುದು ಒಳ್ಳೆಯದಲ್ಲ. ಯಾಕಂದ್ರೆ ಇಲ್ಲಿಗೆ ಬಂದಂತಹ ಅಮ್ಮಂದಿರು, ಆ ಭರತ, ಅಯೋಧ್ಯೆಯ ನಾಗರಿಕರು ಎಲ್ಲ ಮತ್ತೆ ನೆನಪಾಗುತ್ತಾ ಇರ್ತಾರೆ. ಇದು ಮನುಷ್ಯ ಸಹಜವಾದ ಭಾವನೆಗಳು. ಬಂಧುಗಳ ಕುರಿತಾದ ವ್ಯಾಮೋಹ,
ಆ ನೆನಪುಗಳು ಹಾ. ಮತ್ತೆ ಮತ್ತೆ ನಮ್ಮ ಸ್ಥೈರ್ಯವನ್ನು ಕೆಡಿಸಬಹುದು. ಅದಕ್ಕಾಗಿ ಈ ಜಾಗವನ್ನು ಬಿಡಬೇಕು ನಾವು. ಹಾ. ಜೊತೆಗೆ ಅಯೋಧ್ಯೆಯವರಿಗೆಲ್ಲ ನಾವು ಎಲ್ಲಿ ಇರ್ತೇವೆ ಅಂತ ತಿಳಿದಾಗಿದೆ. ಹೌದು. ಆಗಾಗ 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 ಬಂದು ಹಾ. ನಮ್ಮನ್ನು ಮೋಹ ವಶರಾಗಿಸಿದರೆ ಹಾ. ನಮ್ಮ ವನವಾಸಕ್ಕೆ ತುಂಬ ಕಷ್ಟ ಅಲ್ವ? ಹೌದು. ಆದ್ದರಿಂದ ಹಾ. ಈ ಚಿತ್ರಕೂಟ ಪ್ರದೇಶವನ್ನು ಬಿಟ್ಟುಕೊಂಡು ಹಾ. ನಾವು ದಕ್ಷಿಣಾಭಿಮುಖವಾಗಿ ಸಾಗುವ. ಸರಿಯಾಗಿ. ದಕ್ಷಿಣಾಭಿಮುಖ ಎನ್ನುವ ಹಾಗೆ ರಣಕ್ಕೆ ಬೇಕಾದಂತಹ ವಿನಯವನ್ನು ತಂದೆಯವರಾದಂತಹ ರಾವಣೇಶ್ವರನಲ್ಲಿ ಪಡೆದು ಹೊರಟವನು ಈ ಮಹಾವೈಷ್ಣವನಾಗಿರುವಂತಹ ಅತಿಕಾಯ ಹುಟ್ಟಿದ್ದು ರಾಕ್ಷಸ ಕುಲದಲ್ಲಿ ಆದರೂ ಕೂಡ ಏನು ಹೃದಯದಲ್ಲಿರುವಂತಹದ್ದು ವೈಷ್ಣವ ಭಾವ. ಅದನ್ನ ಈ ಜೀವನದಲ್ಲಿ ಸಾಧಿಸಬೇಕು ಎನ್ನುವ ಹಾಗೆ ಇವತ್ತಿಗೆ ಹೊರಟು ನಿಂತಿದ್ದೇನೆ. ಏನ್ ಮಾಡೋಣ ಹೇಳು? ರಾಮನೊಂದಿಗೆ ಸೀತಾವ್ಯಾನದಿಂದ ಒಳಗೆ ಬಂದಂತಹ ಮಹಾಯುದ್ಧ, ನಮ್ಮ ಪಕ್ಷದಿಂದ ಅನೇಕರು ಹೋದರು. ಏನು ಮಾಡೋಣ ಹೇಳು? ಆ ಕಪಿನಿವಾಹದೊಂದಿಗೆ ಮಾಡಿದಂತಹ ಯುದ್ಧದಲ್ಲಿ ನಮ್ಮವರೆಲ್ಲರೂ ಕೂಡ ಧರಾಶಾಹಿಗಳಾಗಿದ್ದಾರೆ. ಕುಂಭಕರ್ಣನೋ, ದೇವಾಂತಕನೋ, ನರಾಂತಕನೋ, ಮಕರಾಕ್ಷನು ಅಂತಕನಾಡಲು ಹೀಗಾಗಿದೆ. ಏನು ಮಾಡೋಣ ಹೇಳು? ಆ ಹೊತ್ತಿಗೆ ನಮ್ಮ ಅಯ್ಯ ಕೊನೆಯಲ್ಲಿ ವಿಷಯ ತಿರುಹುತ್ತ ಹೊರಟು ನಿಂತ ಚಂದ್ರಹಾಸವನ್ನು ಜಳಪಿಸುತ್ತ ಮುರಿಗೆ ಹೆಪ್ಪುಲಿ ಎನ್ನುವುದೇ ಎನ್ನುವ ಹಾಗೆ ಹೇಳುತ್ತ ಆ ಹೊತ್ತಿಗೆ ನಾನು ಎದ್ದು ನಿಂತು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಏನು ಮಾಡೋಣ? ಒಂದು ಕ್ಷಣಕ್ಕೆ ಇದೆಲ್ಲ ಬೇಡ, ನಮಗೆ ರಾಮನಿಗೆ ಶರಣ ಬರುವಂತ ಹೇಳಿದ್ರು. ಅತಿಕಾಯನ ನೀ ಕೇಳು, ನೀವು ಮತನಕ್ಕೆ ಗೋಪರು ಹೇಳು ಎಂಬ ಹಾಗೆ ಹೇಳಿದವಾಗ ಅಭ್ಯಂತರ ಇಲ್ಲದೆ ಹೊರಟು ನಿಂತಿದ್ದೇನೆ. ಅಪ್ಪನ ಧ್ವನಿಯನ್ನು ಮಕ್ಕಳಾಗಬೇಕಾಗಿರುವಂತದ್ದು. ಮಕ್ಕಳ ದೇಶದಲ್ಲಿ ಅಪ್ಪನ ರಕ್ತ ಹರಿಯುತ್ತದೆ ಅಂತಾದ್ರೆ ಅಪ್ಪನ ಆಶೆಯನ್ನು ಪೂರೈಸಿಕೊಡಬೇಕಾಗಿರುವಂತಹದ್ದು ಮಕ್ಕಳಾಗಿ ನಮ್ಮ ಕರ್ತವ್ಯ ಎನ್ನುವಂತಹ ಉದ್ದೇಶದಿಂದಲೇ ಇದೋ ಹೊಂಬಟ್ಟಲ್ಲಿ ನಿಲ್ಲವನ್ನು ಹೊಡೆದುಕೊಂಡು ಹೊರಟು ನಿಂತಿದ್ದೇನೆ. ದೂತ, ನಾವು ಹೊರಟಿದ್ದೇವೆ ಎನ್ನುವಂತಹ ವಿಚಾರವನ್ನು ಕೇಳಿಯೇ ನಮ್ಮ ರಾಕ್ಷಸ ಸಂದೋಹವೆಲ್ಲವೂ ಬಂದು ನಮ್ಮ ಈ ಸೇನೆಯನ್ನು ಸೇರಿಕೊಂಡಿದೆ. ಆದ್ರೆ ನಾವು ಹೊರಡುವುದು ಹೀಗೆ ತುಳಸಿಯ ಕೊರಳ
ಧರಿಸಿ ತುಳಸಿಯ ದಂಡೆಗಳ ಹೊರಳಾತು ವರಸಿ ಮನೆಗೆ ರಮಿಸಿ ಸರಸರು ಮಾತೆಯಲಿದಾವರೆಗೆ ಮನೆಯುತ್ತ ಸರಸರು ಮನೆಯಲಿದಾವರೆಗೆ ಮನೆಯುತ್ತ ಹೊರಟ ನದಿ ಕಾಯನ ಅವಗೆ ಹೊರಟ ನದಿ ಕಾಯನ ಅವಗೆ ನಾವು ಹೇಳಿಕೆ ಹೊತ್ತಿಗೆ ಹಿತಕಾರಿಯಾಗಿರುವಂತಹದ್ದು ಆ ರಾಮ ಲಕ್ಷ್ಮಣರಲ್ಲಿ ರಾಮ ಯಾರು ಏನು ಎನ್ನುವಂತ ನನಗೆ ಸ್ಪಷ್ಟವಾಗಿ ಅಲ್ಲಿಗೆ ಬಂದಿದೆ. ಆದ್ದರಿಂದಲೇ ದರ್ಶನ ಅಲ್ಲಿ ಉಂಟು, ಪ್ರದರ್ಶನ ಆಗಬೇಕು ಬೇಡವಾ? ನಿಜವಾಗಿ ಅಂತ ಪ್ರದರ್ಶನ ಆಗಲಿಕ್ಕೆ ಕೂಡುದು, ಅದು ಆಗುವ ಕಾಲಕ್ಕೆ ಆಗಬೇಕು. ಪ್ರತಿಪಕ್ಷದವರಿಗೆ ಬಂದಂತಹ ಅಧಿಕಾರ ಎಂತಹವನು ಎನ್ನುವುದನ್ನು ಕೇವಲ ಹೊರರೂಪಿನಲ್ಲಿ ನೋಡಿ ಅರ್ಥವಾಗಬೇಕು. ಅದಕ್ಕೆ ಬೇಕಾಗಿ ಒಬ್ಬ ವೈಷ್ಣವನಾದವನು ಯಾವ ರೀತಿಯಾಗಿ ತನ್ನ ದೇಹವನ್ನು ಅಲಂಕರಿಸಿಕೊಳ್ತಾನೆ ಅದೇ ರೀತಿಯಾದಂತಹ ಅಲಂಕಾರಕ್ಕೆ ನಾನು ಕೂಡ ಮನಸ್ಸು ಮಾಡಿದ್ದೇನೆ. ಅದು ಹೇಳ್ತಾ ಹಾಗೆ ತುಳಸಿ ದಳಗಳನ್ನೇ ಹೊಂದಿಸಿ ಮಾಡಿರುವಂತಹ ಮಾಲೆ ತಂದಿದ್ದಾರೆ. ಅದನ್ನ ಕೊರಳಿಗೆ ಅಂಟಿಕೊಂಡಿದ್ದೇನೆ. ಯಾಕೆ? ತುಳಸಿ ಎನ್ನುವಂತಹದ್ದು ಶ್ರೀಮನ್ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಹೂವು. ಆದ್ದರಿಂದ ವೈಷ್ಣವೋದ್ಯೋಗವಾಗಿ ಈ ತುಳಸಿಯ ಮಾಲೆಯನ್ನು ಧರಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ದ್ವಾದಶ ಸ್ಥಾನಗಳಲ್ಲಿ ಕೇಶವಾದಿ ನಿಪುಂಡ್ರಗಳನ್ನು ಕೂಡ ಧರಿಸಿಕೊಂಡಿದ್ದೇನೆ. ನಿಪುಂಡ್ರಕ ಎನ್ನುವಂತಹದ್ದು ಕೂಡ ವೈಷ್ಣವ ನಾಮ ದ್ಯೋತಕ ತಾನೆ. ಅದಕ್ಕೆ ಬೇಕಾಗಿ ಅದನ್ನು ಧರಿಸಿಕೊಂಡಿದ್ದೇನೆ. ಹೀಗೆ ಒಬ್ಬ ವೈಷ್ಣವನಾದವನು ಯಾವ ರೀತಿ ಕಾಣಬೇಕೋ ಅದೇ ರೀತಿ ಕಾಣ್ತಾ ಇದ್ದೇನೆ. ಹೇಗೆ? ಏನು ಎಷ್ಟು ದೊಡ್ಡ ಮಾಲೆ, ಎಷ್ಟು ದೊಡ್ಡ ದೇಹಕ್ಕೆ ಮತ್ತೆ ಅತಿಕಾಯ ಅಲ್ವಾ? ಏನು ಇದು ಉದ್ದ ನಾಮ ಸರಿಯಾಯಿತು. ನಮಗೆ ಯಾವಾಗಲೂ ಹೇಗೆ ನಮ್ಮದು ಅಡ್ಡನಾಮ ಅಲ್ವಾ? ಅದು ಇವತ್ತು ಹಾಗಲ್ಲ. ರಾಮನೊಂದಿಗೆ ಹೋರಾಟಕ್ಕೆ ನಾವು ಉದ್ದನಾಮದಿಂದಲೇ ಹೊರಟು ನಿಂತಿದ್ದೇವೆ. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಯಾರಿಂದ ಅನುಗ್ರಹ ಆಶೀರ್ವಾದಗಳನ್ನು ಹೊಂದಬೇಕು ಅದನ್ನು ಕೂಡ ಪಡೆದದ್ದಾಗಿದೆ. ಶಿವನನ್ನು ಧ್ಯಾನಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ಈ ಪ್ರಪಂಚದ ಬೆಳಕನ್ನು ತೋರಿಸಿರುವಂತಹ ನಮ್ಮ ಅವ್ವೆ ಭಾಗ್ಯಮಾಲಿನಿ ದೇವಿ ಆಕೆ ಅಂತಃಪುರಕ್ಕೆ ತೆರಳಿ ಆಕೆಗೆ ನಾವು ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿಕೊಂಡಿದ್ದೇವೆ. ಮದುವೆಯಾದ ಮೊದಲು ಹೇಗೆ ಗೊತ್ತಿಲ್ಲ, ಮದುವೆಯಾದ ನಂತರ ಅವಳು ಮೌನದಿಂದಲೇ ಇರುವಂತವಳು ನಮ್ಮ ಅರಮನೆಯಲ್ಲಿ. ಹಾಗಾಗಿ ಮೌನದಿಂದಲೇ ಹರಸಿದ್ದಾಳೆ. ಪುರುಷಾರ್ಥವನ್ನು ಸಾಧಿಸುವ ಮಗನೇ ಎಂಬ ಹಾಗೆ ಅನುಗ್ರಹವನ್ನು ನೀಡಿದ್ದಾಳೆ. ಹೌದಲ್ಲ? ಬೇಕಾದದ್ದನ್ನು ಹೇಳುವವರಲ್ಲಿ ಹೇಳಿ, ಬೀಳ್ಕೊಳ್ಬೇಕಾದವರಲ್ಲಿ ಬೀಳ್ಕೊಂಡು ಹೊರಟು ನಿಂತಿದ್ದೇವೆ. ಹಾಗಾದ್ರೆ ಏನ್ ಬೇಕಾದದ್ದು ಯಾವುದನ್ನು ಹೇಳುವ ಕ್ಷಣವೇ ಮಣಿಮಯವಾದಂತಹ ರಥ ಸಿದ್ಧವಾಗಿದೆ. ಹೌದಲ್ಲ? ಹಾಗಿದ್ರೆ ಆ ರಥವನ್ನು ಒಮ್ಮೆ ನಮಸ್ಕರಿಸಬೇಕು. ಹಾಗೆಯೇ ಸಾರಥಿಯನ್ನು ಕೂಡ ನಮಸ್ಕರಿಸಬೇಕು. ನೋಡೋಣ ಮತ್ತೆ ಕೆಲವೊಂದು ಹಾಗಿದ್ರೆ ಒಬ್ಬೊಬ್ಬರು ಒಂದೊಂದು ಭಾವದಿಂದ ನಮ್ಮ ಈ ಪತ್ರವನ್ನು ಬಂದು ಸೇರಿಕೊಂಡಿದ್ದಿರುವುದು. ಅವರಿಗೆಲ್ಲರಿಗೂ ಕೇವಲ ಒಂದು ಯುದ್ಧ ಅಷ್ಟೇ. ನನಗೆ ಹಾಗಲ್ಲ, ಅದಕ್ಕೆ ಬೇಕಾಗಿ Oh
ತಪ್ಪಿರೈ ಬಹಳ ಪದವಿಯ ಬಯಸುವ ಭಟರು ನಿರೈ ಬಹಳ ಪದವಿಯ ಬಯಸುವ ಭಟರು ತಪ್ಪಿರೈ ಸಂಹಾರ ಸರದಿಯಲ್ಲಿ ಹಾಡುವರು ತಪ್ಪಿರೈ ಮೋಕ್ಷಗಾಮಿಗಳು ನೀವೆಲ್ಲರೂ ಕೂಡ ಕಿವಿಪಟ್ಟು ಆಲಿಸಬೇಕಾದಂತಹ ಮಾತು. ಈ ಹೊತ್ತಿಗೆ ನಾವೆಲ್ಲರೂ ಹೊರಟು ನಿಂತಿರುವಂತಹದ್ದು ಸಾಮಾನ್ಯರೊಂದಿಗೆ ಮಾಡಬೇಕಾದಂತಹ ರಣಕ್ಕಲ್ಲ. ಬದಲಾಗಿ ಆ ಶ್ರೀಮನ್ ಮಹಾವಿಷ್ಣುವೇ ರಾಮಾವತಾರಿಯಾಗಿ ಈ ಹೊತ್ತಿಗೆ ಧರೆಯಲ್ಲಿ ಸಾರಿಸಿಕೊಂಡಿದ್ದಾನೆ. ಅಂತಹವನೊಂದಿಗೆ ನಾವು ಯುದ್ಧಕ್ಕೆ ಹೊರಟಿದ್ದೇವೆ ಅಂತಂದ್ರೆ ನಾವು ಹಾಗೆ ಹೊರಡುವುದಲ್ಲ. ಅವನೊಂದಿಗೆ ಯುದ್ಧ ಮಾಡುವ ಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ಒಂದು ಸದುದ್ದೇಶ ಬೇಕಾಗುತ್ತದೆ. ಆ ಸದುದ್ದೇಶವನ್ನೇ ನಿಮಗೆ ಹೇಳುವುದಕ್ಕೆ ಹೊರಟಿದ್ದೇನೆ. ಬನ್ನಿರೇ, ಸಂಸಾರ ಸರದಿಯನ್ನು ದಾಟುವರು ಬನ್ನಿರೇ. ನಾವೆಲ್ಲರೂ ಕೂಡ ಮನುಷ್ಯ ಜನ್ಮದಲ್ಲಿ ಈ ಹೊತ್ತಿಗೆ ಧರೆಯಲ್ಲಿ ಅವತರಿಸಿದ್ದೇವೆ ಅಂತಾದ್ರೆ ಸಂಸಾರ ಒಂದು ಇರುವಂತ ಹೌದಾ ಅಲ್ವಾ? ಸಂಸಾರ ಎನ್ನುವಂಥದ್ದು 3 ದಿವಸದ ಜೀವನ. ಇವತ್ತು ಹುಟ್ಟುತ್ತೇವೆ, ನಾಳೆ ಬದುಕುತ್ತೇವೆ, ನಾಳೆ ಸಾಯ್ತೇವೆ. ಹುಟ್ಟು ಸಾವಿನ ಮಧ್ಯೆ ನಾವು ಏನು ಸಾಧಿಸ್ತೇವೆ ಎನ್ನುವುದೇ ಮುಖ್ಯ. ಹಾಗಾದ್ದರಿಂದ ಈ ಪ್ರಪಂಚದಲ್ಲಿ ದುಃಖದ ನಿವಾರಣೆಯೇ ಸುಖ. ಅದು ಮತ್ತೊಂದು ದುಃಖಕ್ಕೆ ನಮ್ಮನ್ನು ಕಳೆದುಕೊಂಡು ಹೋಗ್ತದೆ. ಹಾಗಿದ್ರೆ ಸಂಸಾರ ಎನ್ನುವಂಥದ್ದು ಸುಖ ದುಃಖಗಳ ಈಡು ಎಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಇದೆಲ್ಲ ಬೇಕಾ? ಏನಿದ್ರೂ ಕೂಡ ಒಂದು ದಿವಸ ಸಾಯುವಂತ ಈ ಶರೀರಕ್ಕೆ ಮತ್ತೆ ಹುಟ್ಟಿ ಬರಬಾರದೇ ಇರುವಂತಹ ಸ್ಥಿತಿಯನ್ನು ನಾವು ತಲುಪಬೇಕು ಅಂತ ಇದ್ರೆ ನಾವು ಮೋಕ್ಷಗಾಮಿಗಳಾಗಬೇಕು. ಏನು ಮೋಕ್ಷ ಅಂತಂದ್ರೆ ಭವಬಂಧನದ ಬಿಡುಗಡೆ, ಹುಟ್ಟು ಸಾವುಗಳು ಎನ್ನುವಂತಹ ಚಕ್ರದಿಂದ ಬಿಡುಗಡೆ ಹೊಂದುವಂತಹದ್ದು. ಈ ಬಿಡುಗಡೆಯನ್ನು ನೀಡುವಂತಹವನು ಮೋಕ್ಷಗಾಮಿ ಆದವನು ಯಾರು? ಆ ಶ್ರೀಮನ್ ಮಹಾವಿಷ್ಣು ಇದ್ದಾನೆ. ಹಾಗಾದ್ದರಿಂದ ಅವನೇ ನಮ್ಮನ್ನ ನೆಲಕ್ಕೆ ಬಂದಿದ್ದಾನೆ ಅಂತಾದ್ರೆ ಈ ಅವಕಾಶವನ್ನು ನಾವು ಸದುಪಯೋಗವೆನಿಸಿಕೊಳ್ಳಬೇಕು. ಹಾಗಾದ್ದರಿಂದ ಬನ್ನಿರೇ, ಸಂಸಾರ ಸರಣಿಯ ದಾಟುವರು ಬನ್ನಿರೇ, ಮೋಕ್ಷಗಾಮಿಗಳು ಬನ್ನಿರೇ. ಹಾಗಾದ್ದರಿಂದ ತಡ ಮಾಡುವುದಲ್ಲ. ನೀವು ಏನನ್ನು ಎನಿಸಿಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಅಲ್ಲಲ್ಲಿಯೇ ಬಿಟ್ಟು ರಾಮನಿಗೆ ನಮ್ಮತ್ತಾದಂತಹ ಈ ದೇಹವನ್ನು ಅರ್ಪಿಸುವುದಕ್ಕೆ ಬೇಕಾಗಿ ಆ ಮನಸ್ಸಿನಿಂದಲೇ ಬರಬೇಕು. ಬನ್ನಿ ಬನ್ನಿ ಬನ್ನಿ. ನೀವು ಹೇಳಿದ್ದೆಲ್ಲ ಸರಿಯಾಗಿ, ಆದ್ರೆ ಇದು ಏನಾಗಿದೆ? ನಿಮ್ಮ ಹಾಗಿದ್ದವರಿಗೆ ಮಾತ್ರ ಅಂದ್ರೆ ನಮ್ಮ ಅಪ್ಪಯ್ಯ ಇದ್ದಾರಲ್ಲ ಶ್ರವಣೇಶ್ವರ ಮಹಾಪ್ರಭುಗಳು, ಅವರು ಶಿವನ ಮಹಾಭಕ್ತರು. ಅವರಂತೆ ಭಕ್ತರು ಶಿವಭಕ್ತರಿದ್ದಾರೆ. ಅವರಿಗೆ ಅರ್ಥ ಆಗ್ತದೆ. ಕಮಲಾಸನ ಪದವ ಸದಾದುವಡೆ ಕಮಲಾಸನ ಪದವ ಕೇಶವನ ಕೂಡುವಡೆ ಭಕ್ತಿರೆಂದೊಡಲು ಕೇಶವನ ಕೂಡುವಡೆ ಭಕ್ತಿರೆಂದೊಡಲು ವೈಹಿರನು ರವನವನು ಅಕ್ಷರಶಃ ಸತ್ಯ. ಕೆಲವರಿಗೆಲ್ಲ ಗೊಂದಲ ಆಗಿರ್ಬೋದು. ಈ ಕಾಲಕ್ಕೆ ಗೊಂದಲವನ್ನು ಪಡುವಂತ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಹೃದಯದ ಹೃದಯದಲ್ಲಿ ಯಾವ ದೇವರನ್ನು ಸ್ಥಾಪಿಸಿ ಅವರನ್ನು ಪೂಜಿಸಿಕೊಂಡು ಬರ್ತಾ ಇದ್ದೀರೋ ಅವರನ್ನೇ ನೆನೆಸಿಕೊಂಡ್ರೆ ಸಾಕು. ಎಲ್ಲರಲ್ಲಿಯೂ ನಾವು ಕಾಣಬೇಕಾದದ್ದು ಅವನನ್ನೇ ಅಲ್ವಾ? ಈ ಪ್ರಪಂಚವೇ ಹಾಗೆ. ನಾಮ ಹಲವು, ದೇವರು ಒಬ್ಬನೇ. ಹಾಗೆಯೇ ತ್ರಿಮೂರ್ತಿಗಳಲ್ಲಿ ಭೇದವಿಲ್ಲ ಎನ್ನುವಂಥದ್ದು ನಾವು ಅರಿತಿದ್ದೇವೆ, ಹೌದಲ್ಲ? ಒಂದು ಕಾಲದಲ್ಲಿ ಹರಿಯ ನಾಭಿಗಮನದಿಂದ ಬಂದವ ಬ್ರಹ್ಮದೇವರು, ಹಾಗೆ ಅವರ ಉದರವನ್ನು ಸೇರಿದವನು ಹಲ. ಹಾಗಾದ್ದರಿಂದ ಮೂವರು ಕೂಡ ಏಕತ್ವವಾಗಿರುವಂತಹ ಶಕ್ತಿ ಅದು ಅಂತ ಇದ್ರೆ ನೀವು ಯಾವ ಹೆಸರಿನಲ್ಲೇ ಬಡ್ಡಿಸಿ ಈಶವಾಗುವಂತಹದ್ದು ಆಗ್ಬೋದು, ಬ್ರಹ್ಮನನ್ನು ಸೇರುವುದಂತೂ ಆಗ್ಬೋದು, ಕೇಶವನನ್ನು ಸೇರುವುದಂತೂ ಆಗ್ಬೋದು. ಹೇಗೆ ಬೇಕಾದ್ರೂ ನಿಮ್ಮ ಮನದಲ್ಲಿ ಯಾವ ದೇವರನ್ನು ಪ್ರತಿಷ್ಠಾಪಿಸಿದ್ದೀರಿ ಅದಕ್ಕನುಗುಣವಾಗಿ ಆ ಸ್ಥಿತಿಯನ್ನು ಹೊಂದುವುದಕ್ಕೆ, ಆ ಪದವನ್ನು ಹೊಂದುವುದಕ್ಕೆ ಬನ್ನಿ ಬನ್ನಿ ಬನ್ನಿ. ಏನು ಮಂದಿರ ಕೆಲವರು ಈ ಕಡೆ ಹೋದ್ರು, ಮತ್ತೆ ಕೆಲವರು ಹೆದರಿ ಆ ಕಡೆ ಹೋದ್ರು, ಮತ್ತೆ ಕೆಲವರು ಬೇಕೋ 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 ಬೇಡ ಅಂತ ಎತ್ತು ಅದಕ್ಕೆ
ಕಾರಣ ಹೀಗಿದ್ದಿರುವುದು. ನಾನು ದೊಡ್ಡ ದೊಡ್ಡ ಶಬ್ದದಲ್ಲಿ ಮಾತಾಡಿದ್ರೆ ನಿಮಗೆ ಅರ್ಥ ಆಗ್ತದ ಅಲ್ವಾ? ಹಾಗಾದ್ರೆ ಅವರವರ ಮಟ್ಟಕ್ಕೆ ಯಾವ ರೀತಿ ತಲುಪಬೇಕು ಅದು ನೀವೇ ತಲುಪಿಸ್ಬೇಕಷ್ಟೇ. ಹಾಗಾದ್ರಿಂದ ನಾನು ಏನು ಸಂದೇಶವನ್ನು ಕೊಟ್ಟಿದ್ದೇನೆ ಅದನ್ನು ಎತ್ತರದ ಸ್ವರದಲ್ಲಿ ಡಂಗುರ ಸಾರಿಸಿ ನೋಡುವ. ಆಯ್ತು, ಒಂದು ಗಂಭೀರ ಸಾಗಬೇಕಲ್ಲ, ಎಲ್ಲರಿಗೂ ಅರ್ಥ ಆಗಬೇಕಲ್ಲ, ಶಬ್ದ ಹೊರಬೇಕು. ಮತ್ತೆ ನೀವು ನಮ್ಮಲ್ಲಿ ಬಹಳ ಹಿರಿಯವ, ಶಬ್ದ ಹೊರಬೇಕು, ನಿಮ್ಮನ್ನು ಕೊಡ್ಬೇಕು. ಒಳ್ಳೆ ಅನುಭವ ಅಷ್ಟೇ ಕೂಡ. ಸರಿ ಸರಿ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಅತಿಗಾಯ ಮಹಾಪ್ರಭುಗಳು ಹೊರಡಿಸುವ ಡಂಗ ಡಂಗ ಡಂಗ. ರಾಯರ ಕೆಲವರು ಕಿರಿಕೊಳ್ಳಿಕ್ಕೆ ಆರಂಭಿಸಿದ್ರು. ಹೌದಾ? ಹೇಳುದಾ? ರಾಯರು ಹೇಳಿದ್ದು ಇಷ್ಟೇ ಮಹಾಜನತೆ. ಯಾರಿಗೆಲ್ಲ ಸಂಸಾರದಲ್ಲಿ ಹೆಂಡತಿಯ ಪೀಡೆ ಉಂಟೋ, ಬೆಳಗ್ಗೆ ಹೋದಾಗ ಎಲ್ಲಿಗೆ ಹೋಗುವುದು, ಸಂಜೆ ಬರುವಾಗ ತಡ ಯಾಕೆ ಅಂತೇಳಿ ಕೇಳುವುದು, ಅದು ಸಂಸಾರ ಪೀಡೆ, ಭವಬಂಧ. ಯಾರಿಗೆಲ್ಲ ಈ ಪೀಡೆ ಬೇಡೋ ಅವರೆಲ್ಲ ಬನ್ನಿ 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 ಬನ್ನಿ, ನಮ್ಮೊಟ್ಟಿಗೆ ಯುದ್ಧಕ್ಕೆ ಬನ್ನಿ. ಸಂಸಾರ ಪೀಡೆ ಹೋಗ್ತದೆ ಹೋಗ್ತದೆ ಹೋಗ್ತದೆ. ಡಂಗುರ ಹೊಡೆದ ಅರ್ಥ ಹೇಗಾಯ್ತು ಗೊತ್ತುಂಟ? ನನ್ನ ಪಕ್ಷದಲ್ಲಿ ಬರುವವರೆಲ್ಲ ಸಂಸಾರದಲ್ಲಿ ತಾಪತ್ರಯ ಹೊಂದಿದವರು ಬರುವುದು ಗೊತ್ತಾಗ್ತದೆ. ಇದು ವಿಜ್ಞಾನುಭವವನ್ನು ಹೇಳಿದ್ದೆ ಈ ಡಂಗುರ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ. ಹೌದಾ? ಲೋಕ ಅಷ್ಟು ಸಾಕಾಗುವುದಿಲ್ಲ ನೋಡಿ. ಹೀಗೆ ಕಣ್ಣು ಬಿಡ್ತು ಅವರು ಬಿಟ್ಟುಕೊಂಡು ನೋಡ್ತಾ ಇದ್ದಾರೆ. ಅವರಿಗೆ ಅರ್ಥ ಆಗುವಾಗ ಹೇಳಿ. ಏರೆಗೂ ಮಾತ್ರ ಸಾಲದ ಋಣ ಉಂಡು, ಅಕ್ಲಿಗೆ ಸಾಲ ಕೊರಡು ಅಂದಿದ್ದಿತ್ತು ಪಿರ ಅಕ್ಲು ಪೂರ ಎಂತನೊಟ್ಟಿಗೂ ಬಲೆ ಕೊರ್ಪೆರು ದನಿಕ್ಲು ಗೋಡಿತ್ನಾತು ಲಡಾಗಿ ಬರ್ಕೊಂಡು ಅಕ್ಲಿಗೆ ಐನ ಅಕ್ಲಿಗೆ ಕೊರ್ಲೆ ನಿಕ್ಲು ಇಂಚಿ ಬಲೆ ಬುಕ್ಕೊಂಜುಂಡು ಕಾಂಡೆ ಲಕ್ಕೋಡತ್ತ, ಮಧ್ಯಾಹ್ನ ಉಣೋಡತ್ತ, ಪಯ್ಯಾಗ ಜಪ್ಪೋಡತ್ತ. ಇನ್ನು ಪೂರ ವ್ಯಾಧಿನಂತೂ ಸಂಸಾರಡು ಬರ್ಪುನ. ಇನ್ನು ಲಕ್ಕೋಡೊಂದಿದ್ದಿ, ಜಪ್ಪೋಡೊಂದಿದ್ದಿ, ಉಣೋಡೊಂದಿದ್ದಿ, ಪೂರ ಬಿಡುಗಡೆ 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 ಬಿಡುಗಡೆ. ಬಲೆ 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 ಲಡಾಯಿಗೆ ಬಲೆ ಬುಡದಿ ಜೋಕ್ರನ ಕಾಟ ಇದ್ದಿ, ಸಂತೆಗೆಲ್ಲ ಪೋಡಿ, ಪೆಂಟೆಗೆಲ್ಲ ಪೋಡಿ, ಪೆಂಟೆಗೆ ಕೊಂಡ ಸೀರೆ ಕೊಂಡಲೆ, ಸಂತೆಗೆ ಕೊಂಡಲ್ಲ ಮೀನು ಕೊಂಡಲೆ. ತಾಪತ್ರ ನೀತಿ ಬಲೆ 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 ಒಟ್ಟಿಗೆ ಲಡಾಯಿಗೆ ಬಲೆ. ಸರಿಯಾಗಿ ತಲುಪಿದೆ ಅಂತ ಅವರಿಗೆಲ್ಲ ಸಂಸಾರ ತಾಪತ್ರ ಹೌದಲ್ಲ? ಅವರ ಉಂಟದೊಟ್ಟುವಾಗಲೇ ಸರಿ, ಸರಿಯಾಗಿ ಹೇಳಿದೆ ಅನ್ನುವಂಥ ವಿಚಾರವನ್ನು ಅವರ ಮುಖಭಾವದಿಂದ ಅರ್ಥೈಸಿಲ್ಲ. ಬೇಕಾ? ಸಾಕಲ್ಲ? ಸಾಕು. ನಾವು ಇಲ್ಲಿಯೇ ನಿಂತ್ರೆ ಅಲ್ಲಿ ಬರ್ತಾನ ತಡ ಮಾಡುವುದಲ್ಲ, ಎಲ್ಲವರನ್ನು ಸೇರಿಸಿಕೊಂಡು ನಡೆಯೋಣ ನಡೆಯೋಣ. ಇದಕ್ಕೂ ದೇವಾಯ ಬಂತಹ ಅತಿಕಾಯ ಮೊದಲು
ಯಾರಾತ? ಯಾರು? ಭೂತಾಯ. ಅವನ ಪರಿವಾರ ಈಗಾಗಲೇ ಮಾಡಿದ್ದೀನಿ. ಹೌದು. ವಾನರ ವೀರನಾದಂತಹ ಸುಗ್ರೀವನನ್ನು ಗಾರುಗಿಡಿಸಿ ಕಪಿಲ್ ವೀರರನ್ನೆಲ್ಲ ಸವರ್ತ ನಮ್ಮತ್ತ ಒತ್ತಿ ಒತ್ತಿ ಬರ್ತಾ ಇದ್ದಾನಲ್ಲ. ಹಾಗಿರುವಾಗ ಅವನನ್ನು ಗೆಲ್ಲುವವರು ಇನ್ನು ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ? ಅವನ ಅಡ್ಡುಡಿಯೇ ರಣಾಂಗಣದಲ್ಲಿ ಹೆಚ್ಚಾಗಿದೆ. ಹೌದು. ಯಾರಾದರೂ ಎದುರಿಸಲಾಗಬೇಕಲ್ವಾ? ನಿನ್ನ ವೀರ ವಾಕ್ಯಗಳನ್ನು ಕೇಳಿ
ಮನಸ್ಸಿಗೆ ಸಂತೋಷವಾಯಿತು. ಅದ್ಭುತವಾದ ಆತ್ಮವಿಶ್ವಾಸ ನಿನ್ನಲ್ಲಿದೆ. ಹೌದಣ್ಣ. ಆತ್ಮವಿಶ್ವಾಸದಿಂದ ಯಾವುದೇ ಕಾರ್ಯವನ್ನು ಕೈಗೊಂಡರೂ ಅದು ಅರ್ಧ ಪೂರೈಸಿದ ಹಾಗೆ. ಆಕಾಶ ಕುಸಿದರೂ ಬದುಕಬಹುದು, ಆದರೆ ಆತ್ಮವಿಶ್ವಾಸ ಇಲ್ಲದೆ ಹೋದ್ರೆ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ದೃಢವಾದ ಆತ್ಮವಿಶ್ವಾಸದಿಂದ ನಾನು ಹೋರುತ್ತೇನೆ ಅಂತ ನೀನು ಹೊರಟು ನಿಂತಿದ್ದಿ. ಹೌದು. ಅತಿಕಾಯನ ಬಗೆಗೆ ಈಗಾಗಲೇ ಭೀಷಣ ತುಂಬಾ ಮಾಹಿತಿಯನ್ನು ನೀಡಿದ್ದಾನೆ. ನೋಡುವುದಕ್ಕೆ ಅವನ ಹೆಸರಿನ ಹಾಗೆ ದೊಡ್ಡ ದೇಹದವನಾಗಿದ್ದಾನೆ. ಅಪಾರವಾದ ಶಸ್ತ್ರಗಳ ಅಧ್ಯಯನವನ್ನು ಆತ ಮಾಡಿದ್ದಾನೆ. ಇನ್ನೂ ಒಂದು ವಿಶೇಷ ಏನು ಗೊತ್ತಾ? ರಾಕ್ಷಸರ ಕಡೆಯಿಂದ ಬರತಕ್ಕ ವೀರರೆಲ್ಲರೂ ಅಡ್ಡನಾಮವನ್ನು ಹಾಕಿದವರು. ಹೌದು. ಇವ ಹಾಗಲ್ಲ, ಊರ್ಧ್ವ ತ್ರಿಪುಂಡ್ರಗಳನ್ನು ಹಾಕಿದ್ದಾನೆ. ದ್ವಾದಶ ನಾಮಗಳನ್ನು ನೋಡುವಾಗಲೇ ಗೊತ್ತಾಗುತ್ತದೆ ಇವನು ಶುದ್ಧ ವೈಷ್ಣವ ಅಂತ. ತುಳಸಿಯ ಹಾರವನ್ನು ಹಾಕಿದ್ದಾನೆ. ರೂಪ ನೋಡಿದರೆ ದೈವಭಕ್ತನದ್ದು. ಕರದಲ್ಲಿ ಆಯುಧವನ್ನು ಧರಿಸಿಕೊಂಡಿದ್ದಾನೆ. ಆದ್ದರಿಂದ ಈತ ಮಾಡತಕ್ಕಂತಹ ಯುದ್ಧದ ಉದ್ದೇಶವೇನು? ಹಿಂದೊಬ್ಬ ನಮ್ಮಲ್ಲಿಗೆ ಬಂದು ಅಂದ್ರೆ ಈ ವಿಭೀಷಣ ಶರಣಾನುವುದನ್ನು ನಾವು ಮರೆತಿಲ್ಲ ತಾನೆ. ಅವನ ಉದ್ದೇಶ ಏನು ನಮಗೆ ಸ್ಪಷ್ಟವಿಲ್ಲ. ಯುದ್ಧದಲ್ಲಿ ನಮ್ಮನ್ನು ಸೆರೆಬಡಿಯುವುದಕ್ಕೆ ಬರುವುದು ಅಥವಾ ಶರಣಾಗುವುದಕ್ಕೆ ಬರುವುದು ಏನೇ ಇದ್ದರೂ ಮರ್ಮವನ್ನು ಅರಿತು ನೀನು ಕಾದಾಟವನ್ನು ಮಾಡಬೇಕು. ಆದ್ದರಿಂದ ಎಚ್ಚರಿಕೆ ತಪ್ಪಬೇಡ, ಜಾಗೃತನಾಗಿರಬೇಕು. ಅಣ್ಣ ಅವನೊಂದಿಗೆ ಎಚ್ಚರಿಕೆಯಿಂದ ಯುದ್ಧವನ್ನು ಮಾಡಬೇಕು ಎಂಬ ಹಾಗೆ ಹೇಳಿದೆ. ಈ ಹಿಂದೆ ಅನುಷ್ಠಾನವರೊಂದಿಗೆ ಹೋರಾಡಿದವರು ನಾವು. ಆದರೆ ಇಂದಿನೆಲ್ಲ ಅವನನ್ನು ಎತ್ತಿ ಹಿಡಿದಿದ್ದೆಯಲ್ಲ. ಎಲ್ಲವರಂತ ಅಲ್ಲ ಇವನು ಅಂತ. ಎಲ್ಲವರಂತ ಅಲ್ಲ ಅವನು. ಆದ್ರೆ ನನ್ನ ಪಾಲಿಗೆ ಅವನು ನಗಣ್ಯನೇ. ಹೌದಪ್ಪ. ಇಂದಿನ ಭವನದಲ್ಲಿ ಅವನನ್ನು ನಾಕಿನಿ ಜ್ವಾಲಿನಿ ಮಾಲಿನಿ ಮುಂತಾದಂತಹ ಭೂತಗಣಗಳಿಗೆ ಸರಿಯಪ್ಪ, ತುಂಬಾ ಸಂತೋಷವಾಯಿತು. ಜಯಲಲನೆ ನಿನ್ನ ಪಾಲಿಗೆ ಒಲಿಯಲಿ. Hari
ಬಲಾಕ್ಷಣ ವಿಪರೀತ ವೀರಗಳೆಂದವು ಈ ಯುದ್ಧಗಳಲ್ಲಿ ಸಮರವನ್ನ ಸಾರುತ್ತಾ ಕಪಿ ಸಂಗ್ರಹವನ್ನ ಸಾರುತ್ತಾ ಹಾಗೆಯೇ ಮುಂದಕ್ಕೆ ಬರ್ತಾ ಇರುವಂತೆ ಏನಾಶ್ಚರ್ಯ, ನನ್ನ ರಥದ ಎದುರಾಗಿ ಇನ್ನೊಬ್ಬ ಮನುಷ್ಯ ಬರ್ತಾ ಇದ್ದಾನಲ್ಲ, ಈ ಕಪಿ ಸಂಗ್ರಹದ ಮಧ್ಯೆ ಇರುವಂತವನು ಇರುವುದೇ ಮನುಷ್ಯ ಎನ್ನುವಂಥದ್ದನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಹಾಗೆಂದರೆ ಇವರನ್ನು ನೋಡುವಾಗ ಮನಸ್ಸಿನಲ್ಲಿ ಒಂದು ಬಲವಾದಂತಹ ಸಂಶಯ ಎಡೆಗುತ್ತಾ ಉಂಟು, ಅದನ್ನು ಪರಿಹರಿಸಿಕೊಡಬೇಕು. ಆದ್ದರಿಂದ ರಥವನ್ನು ನಿಲ್ಲಿಸಿದ್ದೇನೆ. ಒಮ್ಮೆ ಅವರಲ್ಲೇ ಮಾತನಾಡ್ತೇನೆ. ನೀನು ಬರುವಂತಹ ಕಿವಿಯಲ್ಲಿ ನೀನು ಬಲು ಭಟ ಎನ್ನುವುದನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ನಿನ್ನನ್ನು ನೋಡ್ತಾ ಇರುವ ಹಾಗೆ ನನ್ನ ಮನಸ್ಸಿನಲ್ಲಿ ಬಲವಾದಂತಹ ಸಂಶಯ ಮೂಡುತ್ತಾ ಉಂಟು. ಬೇರೇನೂ ಅಲ್ಲ, ಪ್ರತಿಪಕ್ಷದಲ್ಲಿ ಕಾಣುತ್ತಾ ಇರುವಂತಹದ್ದು ಕೋಟಿ ಸಂಖ್ಯೆಯ ಕಪಿಗಳು. ಕಪಿವೀರರನ್ನು ಬಿಡು, ಅವರಲ್ಲಿ ಇವರೇ ಮನುಷ್ಯರು ಎನ್ನುವುದನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಓರ್ವ ರಾಮ, ಇನ್ನೊಬ್ಬ ಲಕ್ಷ್ಮಣ. ಆದ್ದರಿಂದ ರಾಮನು ಲಕ್ಷ್ಮಣ ಅಜ್ಞಾನದ ಲಕ್ಷಣವಲ್ಲ, ಅದು ಸುಜ್ಞಾನದ ಪ್ರತೀಕ. ಪ್ರಶ್ನೆಯ ಮೂಡೂರು ಸಹಜ, ಆದರೆ ಆ ಪ್ರಶ್ನೆಯ ಉತ್ತರ ಕಂಡುಕೊಳ್ಳುವಲ್ಲಿ ಅವನು ಪ್ರಯತ್ನವನ್ನು ಮಾಡುತ್ತಿರ್ಬೇಕಂತೆ. ಆ ಪ್ರಯತ್ನದಿಂದಲೇ ನೀನು ನನ್ನಲ್ಲಿ ಕೇಳಿದೆ, ನಾನು ರಾಮನೋ ಲಕ್ಷ್ಮಣನೋ? ಉತ್ತರ ಅದರಲ್ಲಿಯೇ ಇದೆ. ನೀನು ರಾಮನಾಗಿ ನನ್ನನ್ನು ಭಾವಿಸಿದ್ದೀಯೋ, ರಾಮನ ಹಾಗೆ ಕಾಣಿಸಿಕೊಳ್ತೇನೆ. ಲಕ್ಷ್ಮಣನನ್ನು ಭಾವಿಸಿದ್ದೀಯೋ, ಲಕ್ಷ್ಮಣನ ಹಾಗೆ ಕಾಣಿಸಿಕೊಳ್ತೇನೆ. ಇಚ್ಛೆ ನಿನಗೆ ಯಾಕೆ? ಯಾರಾದ್ರೂ ಒಬ್ಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರ ದಿಟ್ಟ ಉತ್ತರ ಕೊಡಬೇಕು. ಅದರ ಬದಲು ಅಡ್ಡಗೋಡೆಯ ಮೇಲೆ ದೀಪ ಇಡುವ ಮಾತನಾಡಬಾರ್ದು. ರಾಮನೋ ಲಕ್ಷ್ಮಣನೋ ಎಂಬ ಹಾಗೆ ನನ್ನ ಭಾವಕ್ಕೆ ಅನುಗುಣವಾಗಿ ಅಲ್ವಾ? ಹೌದಪ್ಪ. ಯತ್ ಭಾವ ಭವತಿ. ಓಹೋ, ಆದರೆ ನಾವು ರಾಮನ ಬಗ್ಗೆ ಲಕ್ಷ್ಮಣನ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದ್ದೇವೆ. ಹಾಗಾದ್ರೆ
ಮೇಲಿನಿಂದ ಹೇಳುವುದಕ್ಕೆ ಬರುವಂತಹ ಕಾರಣ ಉಂಟು. ಏನು ಎದುರಲ್ಲಿ ದೇವರೇ ಬಂದದ್ದು ಹೌದು ಅಂತ ಇದ್ರೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗಗೊಳಿಸಿಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ನಮ್ಮದ್ದಾದಂತಹ ಆತ್ಮನಿವೇದನೆಯನ್ನು ಭಗವಂತನ ಸಾಕ್ಷಾತ್ಕಾರದಲ್ಲಿ ಮಾಡಬೇಕು ಎನ್ನುವಂತಹದ್ದು ನಾನು ತಿಳಿದುಕೊಂಡಿರುವ ಸತ್ಯ. ಆತ್ಮ ನಿವೇದನೆಗೆ ಬೇಕಾಗಿ ಸ್ಪಷ್ಟನೆಯನ್ನು ಕೇಳಿದ್ರೆ ಏನು ಹೇಳ್ತಾ ಇದ್ದೀನಿ ಇದು ಯಾವನೇ ಆಗಿರು ಯುದ್ಧ ಇದ್ದಲೇ ಆತ್ಮವಿಶ್ವಾಸ ಉಂಟು. ದೇವತೆಗಳು ನಾಗಾದಿಗಳು ಮೆಚ್ಚುವ ಹಾಗೆ ಯುದ್ಧವನ್ನು ಮಾಡ್ತಾನೆ. ನಾವಿರುವರು ಕೂಡ ಧನುವಾದಂತಹ ಕಾಲದಲ್ಲಿ ತೊಡಗಿಕೊಂಡವರು. ಸಾಮಾನ್ಯ ಅಸ್ತ್ರಗಳನ್ನೆಲ್ಲವನ್ನು ಕೂಡ ಪರಸ್ಪರ ವಿನಿಯೋಗ ಬಳಸಿಕೊಂಡಿದ್ದೇವೆ. ಯಾವುದನ್ನು ಕೂಡ ಫಲ ಬರಲಿಲ್ಲ. ಆದ್ದರಿಂದ ಇದು ವಿಕೂರ್ಣನೆಯನ್ನು ಮಂತ್ರಾಸ್ತ್ರವನ್ನು ತೆಗೆದು ಈ ಹೊತ್ತಿಗೆ ಮಂತ್ರಾಸ್ತ್ರ ಪ್ರಯೋಗಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಆದ್ದರಿಂದ ಇದು ಕೂರ್ತಾ ಇದ್ದೇನೆ ಪುರಗಾಸ್ತ್ರ. ಅನಂತವಂ ಜಗತ್ತಿನ ಕಥೆಗೆ ಅಂತರಂತರಲಂದ ಗಾದರಿಂದಲ ದಿನಮಾಯ ಅಂತರಂತರೊಳಗಿಂದ ಗಾದರಿಂದಲ ದಿನ
ನಮ್ಮ ಅಸ್ತ್ರಗಳು ಹರಿದರು ಮನಳ ಪಡ ಬರಿದೇ ಭ್ರಾಂತತಾನೆಂದರಿತು ಬರಿದೇ ಭ್ರಾಂತತಾನೆಂದರಿತು ಇಂತು ಬಹುವಿಧ ದಟ್ಟ ಜಯವ ಅನಂತವ ವಂಶಗಳ ಕಟ್ಟಿದೆ ಬಹಳ ದೀರ್ಘಕಾಲ ವಿವಿಧ ರೀತಿಯಲ್ಲಿ ನಾವಿರುವರು ಕೂಡ ಯುದ್ಧವನ್ನು ಮಾಡ್ತಾ ಬಂದಿದ್ದೇವೆ. ಅಲ್ಲಿ ಯಾವುದು ಕೂಡ ಈ ತನಕ ಫಲಕಾರಿಯಾದದಿರುವಲ್ಲ. ನಾನು ಪ್ರಯೋಗಿಸಿದಂತಹ ಸರ್ವಮಂತ್ರಾಸ್ತ್ರಗಳನ್ನು ಕೂಡ ಇವ ಮತದಾರಿಯಲ್ಲಿ ತುಂಡರಿಸಿದ್ದಾರೆ ಅಂತಾದ್ರೆ ಇವನು ಸಾಮಾನ್ಯ ಅಲ್ಲ ಎನ್ನುವಂಥದ್ದು ಸ್ಪಷ್ಟವೇ ಹೌದು. ಆದರೆ ನನ್ನ ಪ್ರಬಲ ಅಸ್ತ್ರವನ್ನ ತುಂಡರಿಸುವುದಕ್ಕೆ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಹಾಗಿದ್ರೆ ಇವನು ಖಂಡಿತವಾಗಿ ಅವನೇ ಇರಬೇಕು, ಶ್ರೀರಾಮಚಂದ್ರನೇ ಇರಬೇಕು. ಹಾಗಾದ್ರೆ ಅವನೇ ಹೌದು ಅಂತ ಇದ್ರೆ ನಾವು ಸುಮ್ಮನೆ ನಮ್ಮಷ್ಟಕ್ಕೆ ಯಾಕೆ ತರ್ಕಿಸ್ತಾ ಸುಮ್ಮನೆ ಬ್ರಾಹ್ಮಣ ಬಂದ ಹಾಗೆ ಮಾತಾಡ್ತಾ ಇರುವುದು. ಆದ್ದರಿಂದ ನಮ್ಮ ಮನದಲ್ಲಿರುವಂತಹ ಸರ್ವ ವಿಚಾರವನ್ನು ಕೂಡ ಅವನಲ್ಲಿಯೇ ಮಾತನಾಡಬೇಕು. ಹಾಗಾದ್ರೆ ಇವ ಯಾರು? ನೀವು ನಮ್ಮ ಕುಲದ ಸ್ವಭಾವವನ್ನು ಬಿಡಬಹುದೇ? ಕುಲದ ಸ್ವಭಾವವನ್ನು ಬಿಡಬಹುದೇ? ಪೂರ್ವ ಪದ್ಧತಿಯ ಬಿಡಬಹುದೇ? ಪೂರ್ವ ಪದ್ಧತಿಯ ನಾವು ಮಾಡುವ ಸಮರ ಸ್ವಭಾವ ಸರಳ ಭಕ್ತಿಯ ನಾವು ಮಾಡುವ ಸಮರ ಸ್ವಭಾವ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆಂಬ ನಾವು ಮಾಡುವ ಸಮರ ಮುಖ ಸಂಭಾವನೋಪಿತ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆಂಬ ತಿಳಿಸುತ್ತಿದ್ದ ನೀವು ಜಗದಲ್ಲಿ ದೈವವೆಂಬುದ ಈ ತನಕ ನಾವು ಮಾಡಿದಂತಹ ಯುದ್ಧ ಪರಿಣಾಮದಿಂದಾಗಿ ನೀವು ಏನು ಎನ್ನುವುದನ್ನು ನಾನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಯಾವೇನು ಅಜ್ಞಾನಿಗಳಲ್ಲೂ ಅಲ್ಲ, ನೀವು ಜಗದ ಅಧಿದೈವಗಳು ಎನ್ನುವಂತಹದ್ದನ್ನು ನಾನು ಸ್ಪಷ್ಟಪಡಿಸಿಕೊಂಡಿದ್ದೇನೆ. ಕೇವಲ ಈ ಪ್ರಕರಣದಲ್ಲಿ ಅಲ್ಲ, ಸೀತಾವ್ಯಾಜದಿಂದ ತೊಡಗಿದಂತಹ ಎಲ್ಲಾ ಪ್ರಕರಣದಲ್ಲಿಯೂ ಕೂಡ ನೀವು ಜಗದ ಅಧಿದೈವಗಳು ಎನ್ನುವುದನ್ನು ನಾವು ಅರ್ಥಕೊಂಡಿದ್ದೇವೆ. ಹಾಗಿದ್ರೆ ದೇವರೇ ಕಣ್ಣು ಮುಂದೆ ಬಂದ
ಬಂದಾವಾಗ ಅವರನ್ನು ಪೂಜಿಸಬೇಕಾ ಬೇಡವಾ? ಹೌದಲ್ಲ? ಹಾಗಾದ್ದರಿಂದ ಜಗದ ಅಧಿದೈವಗಳಾಗಿರುವಂತಹ ನಿಮ್ಮನ್ನು ಪೂಜಿಸಬೇಕು, ಅರ್ಚಿಸಬೇಕು ಎನ್ನುವ ಹಾಗೆ ಮನಸ್ಸನ್ನು ಮಾಡಿದ್ದೇನೆ. ಈಗ ಪೂಜೆ ಮಾಡಬೇಕಂದ್ರೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಬೇಕು. ಹೌದಪ್ಪ, ಏನು ಮಾಡೋಣ ಹೇಳು. ಹೇಳಿ ಕೇಳಿ ನಾವು ರಣಾಂಗಣದಲ್ಲಿದ್ದೇವೆ ಅಲ್ವಾ? ರಣಾಂಗಣದಲ್ಲಿ ಯಾವ ಯುದ್ಧ ಪೂಜಾ ಸಾಹಿತ್ಯಗಳು ಇರುವುದಕ್ಕೆ ಸಾಧ್ಯ ಉಂಟು. ಆದ್ರೆ ವಿಶ್ವಾಸ ಮುಖ್ಯ. ನಮ್ಮಲ್ಲಿ ಅಚಲವಾದಂತಹ ಶ್ರದ್ಧೆ ಭಕ್ತಿ ಉಂಟು ಅಂತ ಇದ್ದೆ ಇದ್ದದ್ದನ್ನೇ ಉಪಯೋಗಿಸಿಕೊಂಡು ಪೂಜೆ ಮಾಡಿದ್ರೆ ಭಗವಂತನಿಗೆ ಮುಟ್ಟುತ್ತದೆ ಎನ್ನುವಂತಹದ್ದು ನಾವು ಕಂಡುಕೊಂಡ ಸತ್ಯ. ಆದ್ದರಿಂದ ಸಾಹಿತ್ಯದ ಅವಶ್ಯಕತೆ ಇಲ್ಲ, ಮತ್ತೆ ಭಾವ ಪೂಜೆ ಮುಖ್ಯ, ಶ್ರವಣೆಯನ್ನು ಅನ್ನುವಂಥದ್ದು ಮುಖ್ಯ. ಆದ್ದರಿಂದ ರಣಾಂಗಣದಲ್ಲಿರುವಂತಹ ಭಕ್ತಿಯ ಸಂಕೇತ ಯಾವುದು? ಈ ಸರಳು. ಆದ್ದರಿಂದ ಸರಳ ಪೂಜೆಯನ್ನೇ ಮಾಡಬೇಕೆನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದೇನೆ. ಸರಳಿನ ಪೂಜೆಯೂ ಹೌದು, ಸರಳ ಪೂಜೆಯೂ ಹೌದು. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ, ಅತ್ಯಂತ ಸುಲಭದಲ್ಲಿ ಮಾಡುವಂತಹ ಪ್ರಾಮಾಣಿಕವಾದಂತಹ ಪೂಜೆ. ಆದ್ದರಿಂದ ಈ ಸರಳಿನ ಪೂಜೆಯನ್ನು ಕೈಗೊಳ್ಳಬೇಕು. ಹೇಗೆ? ಮಾಡಿದ್ದೇನೆ. ಆದ್ದರಿಂದ ಇದು ತೊಡಗಿಕೊಳ್ತಾ ಇದ್ದೇನೆ. ಇದು ಪ್ರಾಮಾಣಿಕವಾಗಿ ಷೋಡಶೋಪಚಾರದ ಪೂಜೆಯನ್ನು ಕೈಯಿದ್ದೇನೆ. ಆದ್ರೆ ಏನು ಹಾಗೆ ನಿಂತಿದ್ದೀರಿ? ಏನು ಪ್ರಸಾದ ಕೊಡುವ ಯೋಚನೆ ಇಲ್ವ ನಿಮಗೆ? ಅನನ್ಯ ಭಕ್ತಿಯಿಂದ ಭಕ್ತನಾದವನು ದೇವನ ಮೇಲಿರುವಂತಹ ಭಕ್ತಿಯಿಂದ ಯಾವ ಶ್ರದ್ಧೆಯಿಂದ ಭಕ್ತಿ ಅರ್ಚಿಸುತ್ತಾನೋ ಆ ಒಂದು ಅರ್ಚನೆಯನ್ನು ನೀನು ಈ ರಣಕ್ಷೇತ್ರದಲ್ಲಿ ನನಗೆ ತೋರಿಸಿಕೊಟ್ಟೆ. ಅದಕ್ಕಾಗಿ ನೀನು ಪ್ರಯೋಗಿಸಿದಂತಹ ಶರಗಳನ್ನು ಖಂಡಿಸದೆ ಇದು ದೇಹದಲ್ಲಿ ಧರಿಸಿಕೊಂಡಿದ್ದೇನೆ. ಹಾಗಾಗಿ ಭಕ್ತರ ಮೇಲಿರುವ ಮಮಕಾರದಿಂದ ನಿನ್ನ ಶರವನ್ನು ನಾನು ಖಂಡಿಸಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಅಸಮಬಲ ನೀನು. ಹೌದಪ್ಪ,
ಭಕುತನೂ ನೀನು ಹೌದು, ಅಷ್ಟು ಮಾತ್ರವಲ್ಲ ವೀರನೂ ಹೌದು, ರಣಧೀರನೂ ಹೌದು. ಆದ್ರೆ ನನಗೊಂದು ಸಂಶಯ ಮೂಡ್ತಾ ಉಂಟು. ನಿನ್ನಂತಹ ಈ ವೀರ ಇಲ್ಲಿಯವರೆಗೆ ನಾನು ಈ ಅಸುರ ಕುಲದಲ್ಲಿ ಯಾರನ್ನೂ ಕಂಡವನಿಲ್ಲ. ಇದು ಅಸುರಾರಿಯ ಪಾದದ ಮೇಲೆಯೇ ಹೌದು. ಈಗ ಸ್ಪಷ್ಟ ಆಯ್ತು. ಏನು ಆಗ ಅಡ್ಡಗೊಂಡ ದೀಪ ಇಟ್ಟ ಹಾಗೆ ಮಾತನಾಡಿ ಈಗ ಸ್ಪಷ್ಟ ಆಯ್ತು. ಏನು ಅಸುರಾರಿಗೆ ಪದದಾಣೆ. ಅಸುರಾರಿ ಯಾರು? ಆ ಶ್ರೀರಾಮಚಂದ್ರ ಅಲ್ವಾ? ಹಾಗಿದ್ರೆ ಅವನ ಪದದಾನ ನೀನು ಹೇಳ್ತಿದ್ದರೆ ನೀನು ರಾಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಲಕ್ಷ್ಮಣನೇ ಹೌದು. ಆದ್ದರಿಂದ ಯಾವ ರೀತಿಯ ಹೋರಾಟ ಮಾಡಬೇಕೆನ್ನುವುದನ್ನು ಅರ್ಥಮಾಯಿಸಿಕೊಳ್ಳುತ್ತೇನೆ. ಪದಯುಗ ನಡಿನವ ನೆರೆಯುತ್ತ ಜನರು ಪದಯುಗ ನಡಿನವ ನೆರೆಯುತ್ತಲೊಯ್ಯದಿಂದಲೂ ಅದು ನರರಿಗೆ ಬಲು ಜನರಿ ಹರಿಯ ಮಾಯಾ ವಿಲಾಸ ಹರಿಯ ಮಾಯಾ ವಿಲಾಸ ಮರಳ ನರವಿಗಿ ಬಲು ಹೊಲ್ಲಿಯದು ನರವಿಗಿ ಪರಿಯ ಹೊಲ್ಲಿ ಬಂದಬಹುದು. ಈಗ ಪ್ರಯೋಗಿಸಿದಂತಹ ಬಾಣಾವಳಿಗಳಾಗಿ ಒಮ್ಮೆ ನಾನು ಧರೆಗೆ ಬಿದ್ದದ್ದು ಹೌದು, ಮೂರ್ಛೆಯನ್ನು ಹೊಂದಿದ್ದು ಹೌದು. ಆದರೆ ಚೇತರಿಸಿಕೊಂಡು ಮೈ ಮುರಿದೆದ್ದು ಮತ್ತೆ ಸಂಸಾರವನ್ನು ತಲುಪುವಲ್ಲಿ ಯಶಸ್ಸನ್ನು ಹೊಂದಿದ್ದೇನೆ. ಆದರೆ ಈ ಹೊತ್ತಿಗೆ ನಾನು ಎಣಿಸುವುದು ಅದಲ್ಲ. ಹೆಸರಿನಲ್ಲಿಯೇ ನಾನು ಅತಿಕಾಯ, ಯುದ್ಧಾಂಗಣದಲ್ಲೂ ಕೂಡ ಅತಿಕಾಯನಾಗಿ ಈ ತನಕ ಮೆರೆದವನು. ಯುದ್ಧ ಭೂಮಿಯಲ್ಲಿ ನನ್ನನ್ನು ಈ ತನಕ ಸೋಲಿಸಿದಂತಹ ಮತ್ತೊಂದು ಶಕ್ತಿ ಈ ಪ್ರಪಂಚದಲ್ಲಿ ಇಲ್ಲ. ಹಾಗಿದ್ರೆ ಈ ನರನು ನನ್ನನ್ನು ಸೋಲಿಸಿದ್ದಾರೆ ಅಂತಾದರೆ ಇವರು ನರರಿಗೆ ಎನ್ನುವಂತಹ ಕುರಿತಾಗೆ ನನಗೆ ಸಂಶಯ ಭಾವ ಮೂಡ್ತಾ ಉಂಟು. ಯಾಕೆ ನರನಿಗೆ ಈ ರೀತಿಯಾದಂತಹ ಬಲ ಬಾಹುಬಲ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏನು ನಮಗೆ ಇದೆಲ್ಲ ಲೆಕ್ಕವೇ ಇಲ್ಲ, ಸಾಮಾನ್ಯ ಮನುಷ್ಯರಿಲ್ಲ. ಹಾಗಿದ್ರೆ ಇವರು ಈ ರೀತಿಯಾಗಿ ನಮ್ಮ ರಾಕ್ಷಸ ಸಂದೋಹವನ್ನು ಈ ಅಧಿಕಾರವನ್ನು ಮಾಡಿಸಿದ್ದಾರೆ ಅಂತಾದ್ರೆ ಇವರು ನರರಲ್ಲ ಎನ್ನುವಂಥದ್ದು ಸ್ಪಷ್ಟ. ನರರೂಪಿಗಳಾಗಿ ಈ ಪ್ರಪಂಚಕ್ಕೆ ಅವತರಿಸಿದಂತಹ ತನ್ನ ಲೀಲಾಮಾನುಷತೆಯನ್ನು ತೋರಿಸಿ
ತಪಸ್ಸಿನಲ್ಲಿ ಆಗಮಿಸಿದಂತಹ ಆ ವೈಕುಂಠವಾಸಿಗಳು ಶ್ರೀಮನ್ನಾರಾಯಣ ಹಾಗೆ ಅವನು ಮನವಿತ ತೋರಿಸುವಂತಹ ಆ ಮಹಾಶೇಷ ಈ ನರಮುಖಿಗಳಾಗಿ ಬಂದಿದ್ದಾರೆ. ಇದೆಲ್ಲ ಈ ಭೂಮಿ ಎನ್ನುವಂತಹ ನಾಟಕ ರಂಗದಲ್ಲಿ ಆಡುವಂತಹ ನಾಟಕ ಇದೆ. ಹಾಗಿದ್ರೆ ನಾವು ಕೇವಲ ಪಾತ್ರಧಾರಿಗಳು ಅಂತ ಆಯ್ತಾ ಇಲ್ವ, ಏನೇ ಆಗಲಿ ಅದು ನಾನು ರೂಪಿಸುವುದು ನನ್ನ ತಂದೆ ಮಧ್ಯದಲ್ಲಿ ರಘುನಂದನನ ಛಾಯಾಮೂರ್ತಿಯನ್ನು ಚಂದ್ರದಿಂದಿರಿಸಿ ನಾಲಗೆ ಕೊನೆಯೊಳಗ ಜಯವೆತ್ತು ಸ್ತುತಿಗೈದ ನಚ್ಚುತನ ಜಯವೆತ್ತು ಸ್ತುತಿಗೈದ ನಚ್ಚುತನ ಆಯುಧ ಕಟ ತಂದೆಗಾಯುಷಗೆ ಕೊನೆಯಿತು ಮಾಯ ಅರಗಾಗೆ ನಾನಿದಕ್ಕೆ ನಾನು ನನ್ನ ಕುರಿತಾಗಿ ಯೋಚಿಸುವುದಲ್ಲ. 14 ಲೋಕಗಳನ್ನು ಕೂಡ ತನ್ನ ಅಂಚಿನಲ್ಲಿರಿಸಿಕೊಂಡಂತಹ ಚತುರ್ದಶ ಭುವನದಲ್ಲನಾಗಿ ಮೆರೆದಂತಹ ನಮ್ಮ ಅಯ್ಯ ರಾವಣೇಶ್ವರನ ಕುರಿತಾಗಿ ಯೋಚಿಸುತ್ತಾ ಇದ್ದೇನೆ. ಕೋಟಿ ಕೋಟಿ ವರ್ಷಗಳ ಕಾಲ ಜೀವಿತವನ್ನು ಈ ಪ್ರಪಂಚದಲ್ಲಿ ಮಾಡಿ ಎಲ್ಲವನ್ನೂ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ರಾವಣೇಶ್ವರನ ಆಯುಷ್ಯಕ್ಕೆ ಕೊನೆಯಾಗುವಂತಹ ಹಂತ ಈ ಹೊತ್ತಿಗೆ ಕೇವಲ ಸೀತಾವ್ಯಾಜದ ಮೂಲಕವಾಗಿ ಬಂದಿದೆ ಅಂತ ಹೇಳಿದರೆ ಇದು ದುರದೃಷ್ಟ ಅಲ್ಲದ ಮತ್ತಿಂದೆ. ಹಾಗಾದ್ದರಿಂದ ಯಾವ ಕಾಲದಲ್ಲಿ ಧನುಜ ಸಾಮ್ರಾಜ್ಯವನ್ನು ಪ್ರಪಂಚದಲ್ಲಿ ಕಟ್ಟಿ ಬೆಳೆಸಿ ರಾರಾಜಿಸಿದರು ಅಂತಹ ಧನುಜ ಸಾಮ್ರಾಜ್ಯ ನಮ್ಮ ಕಣ್ಣೆದರೆ ಅಳಿದು ಹೋಗುತ್ತಾ ಉಂಟಾಗುತ್ತೆ. ಹಾಗಾದರೆ ಇನ್ನು ಜೊತೆ ಏನು ಪ್ರಯೋಜನ ಇಲ್ಲ, ಮಾತಾಡಿ ಪ್ರಯೋಜನ ಇಲ್ಲ. ನಾವು ಕೂಡ ಅಷ್ಟೇ ಬಂದದ್ದು ಅದೇ ಉದ್ದೇಶ, ಅದನ್ನು ಹಿಂದೇರಿಸಿಕೊಳ್ಳಬೇಕಾಗಲ್ಲ. ಆದ್ದರಿಂದ ಶ್ರೀಮನ್ನಾರಾಯಣ ರಾಮಾವತಾರಿಯಾಗಿ ಬಂದಿದ್ದಾರೆ. ಅಂತಹ ಶ್ರೀರಾಮನ ಮೂರ್ತಿಯನ್ನು ಕೃತ್ಕಮಲದಲ್ಲಿ ಸ್ಥಾಪಿಸಿ ಅವರನ್ನು ಧ್ಯಾನಿಸ್ತೇವೆ. ರಾಮಾಯ ರಾಮಚಂದ್ರಾಯ ರಾಮಚಂದ್ರಾಯ ಸೀತಾಯ ಅವರನ್ನೇ ಹಾಗೆ ಉದ್ದೇಶ ಬೇಕಾಗುವ. ಆದ್ದರಿಂದ
ಬಗ್ಗೆ ನನ್ನ ಮನಸ್ಸಿನಲ್ಲಿ ಆಗುವ ಹೋಗುವ ಎಲ್ಲ ವಿಚಾರವನ್ನು ಗ್ರಹಿಸಿದಾಗ ನನ್ನ ಬದುಕೇ ಬದುಕುವಂತ ಸ್ಥಿತಿ ಒದಗಿ ಬಂತು. ಪ್ರತೀಕಾರ ನನ್ನ ಜೀವನದುದ್ದಕ್ಕೂ ಅದನ್ನು ಬಿಡದೆ ಆಚರಿಸಿದವನ ಒಂದು ಕಾಲದಲ್ಲಿ ಲೋಕಲೋಕವನ್ನೇ ನಡೆಸಿದಂತಹ ವೀರ ತ್ರಿಭುವನದ ರಾವಣ. ಆದರೆ ಈ ಪ್ರತೀಕಾರ ನನ್ನಲ್ಲಿ ಸಮದಂಡಿಯಾಗಿ ಹೋರಾಡುವಂತಹ ವೀರರು ಯಾರೂ ಇಲ್ಲ ಎಂದು ನನ್ನ ಎಣಿಕೆಯಾದರೆ ಈಗೀಗ ನನ್ನ ಜೀವನದ ಸೂರ್ಯ ಮುಳುಗುವುದಕ್ಕೆ ಆರಂಭ ಮಾಡಿ ಹೊರದಿದ್ರೆ ಮತ್ತೇನು ಒಬ್ಬ ಕುಲಮಾನವ ಮೂರು ಲೋಕದ ವಿಜಯಿಯಾದಂತಹ ಈ ರಾವಣೇಶ್ವರಿಗೆ ಸತ್ಯ ಹೊಡಿತಾನಂತೆ. ಇದು ನನ್ನ ಕುಲಕ್ಕೆ ಮಾಡಿದಂತಹ ಪ್ರಮಾಣ. ನನ್ನನ್ನು ಎದುರಿಸುವ ಒಬ್ಬ ಇದ್ದ ಗೊತ್ತಾದದ್ದೇ ದಂಡಕಾರ. ಇನ್ನೇನು ಅವನನ್ನು ಎದುರಿಸಬೇಕೆಂಬ ಶೂರ್ಪಣಖೆಯ ಪ್ರಕರಣವನ್ನು ನನಗೆ ಸೇತುವೆಯಾಗಿ ಬಂದೊದಗಿ ಅದನ್ನೇ ಗಮನವಾಗಿ ಆ ಸೀತೆಯನ್ನು ನಾನು ಅಪಹರಿಸಿ ಬಂದೆ. ಪರಿಣಾಮ ಕಪಿಗಳ ಸಮೂಹದೊಂದಿಗೆ ಲಂಕೆಗೆ ಪ್ರವೇಶ ಮಾಡುವುದಕ್ಕೆ ಸೇತುವೆಯನ್ನು ಕಟ್ಟಿಸಿದ. ಹಲವಾರು ರೀತಿಯಿಂದಲೇ ಇದನ್ನು ಮುಗಿಸಲು ಪ್ರಯತ್ನ ಮಾಡಿದೆ. ನನ್ನಿಂದ ಸಾಧ್ಯವಾಗದೆ ಮುಂದೆ ಹೋದಂತಹ ರಾವಣನು ಈ ಲಂಕಾ ಸಾಮ್ರಾಜ್ಯ ಸುಟ್ಟು ಹೋದಂತಹ ಬಿಡಲಾದೆ ರಾವಣನನ್ನು ಹೀಗೆ ತೀರಿಸಿಕೊಡುತ್ತೇನೆ, ಪ್ರತೀಕಾರವನ್ನು ಮಾಡುತ್ತೇನೆ, ನಿರ್ಣಾಯಕವಾದಂತಹ ಯುದ್ಧವನ್ನು ಮಾಡ್ತೇನೆ ಎಂದು ಮುಂದುವರಿಸಿ ಅದೆಷ್ಟೋ ಇದನ್ನು ಕಳೆದುಕೊಂಡಿದ್ದೇನೆ. ಏನು ಒಲಗಲಿರುತ್ತಿರಲು ರಾವಣ ನಾಳುಗಳು ಪದಚರಗಿ ಒಲಗದೊಳಿರುತ್ತಿರಲು ರಾವಣ ನಾಳುಗಳು ಪದಚರಗಿ ನಡುಗುತ್ತ ಪನೆಗಾನು ಬೇದರು ಕೂಲನೊಡನೆ ಏನು ನೀವು ನಮ್ಮನ್ನು ನೇಮಿಸಿದ್ದು ನಮಗೆ ನೇಮ ಕೊಟ್ಟದ್ದು ರಣಾಂಗಣದ ವರದಿಯನ್ನು ತರಬೇಕು ಅಂತೇಳಿ ಅಲ್ವರ ರಣಕ್ಷೇತ್ರದಲ್ಲಿ ಆಗುವಂತಹ ಎಲ್ಲ ವಿಚಾರವನ್ನು ಸೂಕ್ಷ್ಮವಾಗಿ ಸ್ಥೂಲವಾಗಿ ಅಲ್ಲದೆ ಇದ್ದುಕೊಂಡು ಎಷ್ಟು ಬಿದ್ದಿದೆ ಎಷ್ಟು ಎಟ್ಟಿದೆ ಏನು ಓಡಿದೆ ಎಂಬುದನ್ನು ತಿಳಿಸಬೇಕು ಅಂತೇಳಿ ವರದಿ ಮಾಡಬೇಕು ಅಂತೇಳಿ ಹೇಳಿದವರು ಕಟ್ಟಪ್ಪಣೆ ಮಾಡಿದವರ ಏನು ಕಾಲಗದ ವರದಿ ಸಿದ್ಧವಿದ್ದು ಕಳಕುಲೋ ನಮ್ಮ ಸಾರ್ವಭೌಮ ಸಿದ್ಧವಿದ್ದು ಕಳಕುಲೋ ನಮ್ಮ ಸಾರ್ವಭೌಮ ರಣಗಳನ್ನು ಶೀಘ್ರದಲ್ಲಿ ಪೃಥ್ವಿ ಬಾಯಿ ಬಿಡುವ ತರದೊಳು ನಮ್ಮ ಮೂಲ ಬಲ ಪೃಥ್ವಿ ಬಾಯಿ ಬಿಡುವ ತರದೊಳು ನಮ್ಮ ಮೂಲ ಬಲ ವಿಸ್ತರಿಸಿದೆಲ್ಲ ದೆಸೆಗಳಲ್ಲಿ ಆರು ಸರಿ ಕಲಿಸು ಮಾಕ್ಷಕನ ಕರ್ಕಗತನಕ್ಕೆ ಆರು ಸರಿ ಕಲಿಸು ಮಾಕ್ಷಕನ ಕಗತನಕ್ಕೆ ವೀರವಾನರೆಲ್ಲ ಜನುಗಿ ರೋಷದ ರಘುರ ಹೋರದೈ ತಂದ ದುರಜನಗ
ಆಗುವ ಕಾಲದಲ್ಲಿ ಇಂದ್ರಜಿತ್ತು ಮಾಡಿದ ಮೇಲೆ ಯಾನಂತಕ್ಕೆ ಮುಂದೇನು ಅಂತೇಳಿ ಆಲೋಚಿಸುವ ಕಾಲಕ್ಕೆ ಕಲಿಸುಪಾರ್ಶಕ ಎದ್ದು ಬಂದ ಆರು ಸರಿ ಹರೀಶುಪಾಕ್ಷರಿ ಅಂತ ಆ ಕಾಲಕ್ಕೆ ನೀವು ಹೇಳಿದರು. ಕಲಿಸುಪಾರ್ಶಕನ ಒಡನೆ ನಮ್ಮ ಮೂಲ ಪದವನ್ನೇ ಸಾವಿರ ಸಂಖ್ಯೆಯಲ್ಲಿ ಪ್ರಭು. ನಮ್ಮ ಮೂಲ ಬಲ ರಣಾಂಗಣವನ್ನೆಲ್ಲ ಪಸರಿಸಿ ಹೋಯಿತು. ಬೊಬ್ಬೆ ಹೊಡೆಯುತ್ತ ಕೇಕೆ ಹಾಕುತ್ತ ಗರ್ಜಿಸುತ್ತ ಕಲಿ ಸುಪಾರ್ಶಕರ ಕತ್ತಸನೆ ವಾನರನೆಲ್ಲ ತೆಗೆದುಕೊಂಡರು. ಭಯಭೀತರಾಗಿ ಡಿಕ್ಕಾಪಾರಾಗಿ ಓಡುತ್ತಾ ಇದ್ರು ರಾಯರೇ. ಆದ್ರೆ ಏನು ಎಲ್ಲಿದ್ದರು ಏನು ಶ್ರೀರಾಮಚಂದ್ರ ಬಂದ ಧನುಸಿಗೆ ಎದೆಯನ್ನು ಏರಿಸಿದ. ಕೈಯಲ್ಲಿದ್ದಂತಹ ಬಾಣವನ್ನು ತೆಗೆದ ಸುಪಾರ್ಶಕರ ಎದೆಗೆ ಇವನು ಖಂಡಿಸಲಿಲ್ಲದನ್ನು ಖಂಡಿಸಿದ. ಆದರೆ ಏನು ಮಾಡೋಣ, ರಾಮನ ಪಾಳೆಯದ ಯುದ್ಧದಲ್ಲಿ ಸುಪಾರ್ಶಕ ಮಾಡಿದ. ಮುಂದೆ ನಾಮ ಅಷ್ಟು ಪೌರುಷವಂತನೇ ಖಂಡಿತವಾಗಿ ಗುಣದ ಮಕ್ಕಳ ಉಂಡೆ ಗುಣದ ಮಕ್ಕಳ ಉಂಡೆ ನಗುದಕ್ಕೆ ರಾಮ ಗಣದ ವಿದ್ಯೆಯಲ್ಲಿ ನಗು ಮನುಮಧಾರಿಯ ಮನೆ ಬರಲ್ಲ ಬಿಟ್ಟಿರು ಮನುಮಧಾರಿಯ ಮನೆ ಬರಲ್ಲ ನದುದ ಮಣಗುಗಳು ಮಾಡೆ ಸಮರದಲ್ಲಿ ಗುಣಕ್ಕೆ ಮಕ್ಕಳ ಬಟ್ಟೆ ತನುಜ ಕೇಳ ಒಂದು ಕಾಲದಲ್ಲಿ ನಿಮ್ಮೊಡನೆ ಯುದ್ಧಕ್ಕೆ ನಾವೆಲ್ಲ ಹೊರಟು ಬಂದವರು. 14 ಲೋಕಗಳನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ನಾವು ಎನಿಸಿಕೊಂಡದ್ದು ನಮ್ಮ ಬುದ್ಧಿಯವರಿಗೆ ಸಮಾನವಾದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬ ಚಂದ್ರಹಾಸವನ್ನು ಜಲಪಿಸುವ ನಿಮ್ಮ ವೈಖರಿ, ಖಡ್ಗವನ್ನು ಹಿಡಿಯುವಂತಹ ನಿಮ್ಮ ವೈಖರಿ ಅಲ್ಲ. ನಿಮ್ಮ ಯುದ್ಧದ ಮುಂದೆ ಯಾರ ಯುದ್ಧವೂ ಸರಿಯಲ್ಲ ಅಂತೇಳಿ ನಾವು ತರ್ಕಿಸಿಕೊಂಡವರು. ಏನಾಯ್ತು ಈಗ ಹಾಗೆ ಆಗೋದು. ರಾಮದೇವರ ಯುದ್ಧದ ವೈಖರಿ ಹೇಳಿ ಸುಖವಿಲ್ಲ ಅಂದ್ರೆ ಏನು ಸುಖ ಇಲ್ಲ ಅಲ್ಲ ಅಲ್ಲ, ಅಂತಹ ವೈಖರಿ, ಅವರ ಗುಣ, ಅವರ ಪ್ರೀತಿ, ಶರವನ್ನು ಬಿಡುವಂತಹ ಪೌರುಷ, ಇದಕ್ಕೆಲ್ಲ ಏನೇ ಯಾವುದು ವಿದ್ಯೆಯಲ್ಲಿ ನಮ್ಮ ದೇವರು ಬಿಲ್ವಿದ್ಯೆಗೆ ದೇವರು. ಆ ಬಿಂದು ವಿದ್ಯೆಯ ದೇವರ ಶೌರ್ಯವನ್ನೂ ಮೀರಿಸುವ ಶೌರ್ಯವನ್ನ ಹನುಮಂತನ ಬಗ್ಗೆ ಅವನಲ್ಲ ಅಂತ ಹೇಳಿದಪ್ಪ. ಹೌದು ಹೌದು, ನಿನ್ನ ಮನಸ್ಸಿನಲ್ಲಿ ಏನು ದೀನತೆ ಕಾಣುತ್ತಾ ಕೂಡ ಬ್ರಹ್ಮಗಳು ಹಜೆ ಮಾಡಿ ಕೆಡವಿರು ಬರಿಗೆ ಕೂಡ ಬ್ರಹ್ಮಗಳು ಹಜೆ ಮಾಡಿ ಕೆಡವಿರು ಬರಿಗೆ ಬೇಡು ಸುಖ ಭೋಗವಾದನಲ್ಲಿ ಬೇಡು ಸುಖ ಭೋಗವಾದನಲ್ಲಿ ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ ನೀಡು ದಶ ಶಿರವ ಭಕ್ತಿಯಲಿ ಅಯ್ಯ ಜನಕ ಹೇಳುವುದನ್ನು ಕೇಳಿದ್ದೇನೆ. ಬ್ರಹ್ಮ ಪ್ರಪಂಚದ ಸರ್ವಸ್ವವನ್ನು ಸೃಷ್ಟಿಸಿ ಜೀವಿಗಳನ್ನು ಕೊರೆಯುವವ ಬ್ರಹ್ಮ. ಏನು ಬ್ರಹ್ಮ ಸೃಷ್ಟಿ
ಸೃಷ್ಟಿಸಿದ ಜೀವಿಗಳನ್ನು ಕೊರೆಯುವಂತಹ ಹಾ ಮತ್ತೊಬ್ಬ ಬ್ರಹ್ಮ ಇದ್ದಾನೆ, ಪರಬ್ರಹ್ಮ ಅಂತಲೇ ನಾವು ಕೇಳಿಕೊಂಡು ಪರಬ್ರಹ್ಮ. ಹಾ ಅದಕ್ಕಿಂತ ನಾವು ಮೇಲಕ್ಕೆ ಹೋದಾಗ ಯಾರಿಗೂ ಗೋಚರಿಸದಂತಹ ಮತ್ತೊಬ್ಬ ಬ್ರಹ್ಮನಿದ್ದಾನೆ. ಯಾರು? ನಿಗೂಢವಾಗಿರತಕ್ಕಂತಹ ಗೂಢ ಬ್ರಹ್ಮ ನಿಮಗೆ ತಿಳಿಯದಿದ್ದಲ್ಲ. ಹಾ ಮತ್ತೊಮ್ಮೆ ಜ್ಞಾಪಿಸುತ್ತಾ ಇದ್ದೇನೆ, ಏನು? ಗೂಢ ಬ್ರಹ್ಮನೊಳಗೆ ಹಗೆದು ಮತ್ತೆ ಈ ಪ್ರಪಂಚದಲ್ಲಿ ಸಕಲವನ್ನು ಸೃಷ್ಟಿಸಿ ತನ್ನ ವಿನೋದವನ್ನು ನೋಡುತ್ತಾ ಇರುವಂತಹ, ಕಾಣುತ್ತಾ ಇರುವಂತಹ ಗೂಢ ಬ್ರಹ್ಮನನ್ನು ಯಾರು? ತನಗೆ ಬೇಕಾದ ಹಾಗೆ ಎಲ್ಲವನ್ನು ಸೃಷ್ಟಿಸಿ ಅಲ್ಲಲ್ಲಿ ಅಲ್ಲಲ್ಲಿ ಏನೇನು ಬೇಕು ಏನೇನು ಬೇಕು ಎಲ್ಲವನ್ನು ಮಾಡುವಂತಹ ನಾಟಕ ಅವನೇ 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 ಇವ. ಆದುದರಿಂದ ಏನು? ಅಂತಹ ಗೂಢ ಬ್ರಹ್ಮನೊಳಗೆ ನಮಗೆ ಹಗೆದಿದೆ. ಏನು? ಎಲ್ಲವನ್ನು ಕಳೆದುಕೊಂಡಿದ್ದೇವೆ, ಯಾರು ನಮ್ಮೊಡನೆ ಇಲ್ಲ ಈ ಕಾಲಕ್ಕೆ. ನಾವಾದರೂ ಬದುಕಿಕೊಳ್ಳಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು? ತಪ್ಪಾದರೆ ಕ್ಷಮಿಸಬೇಕು. ದಶ ಶಿರಗಳನ್ನು ಆತ್ಮ ಪಾದಕ್ಕೆ ಕಳಚಿ ತಪ್ಪಾಯಿತು ತಪ್ಪಾಯಿತು ಅಂತೇಳಿ ಬೇಡಿಕೊಂಡಾಗ ಹೇಳಿಕೊಂಡರೆ ಸಕಲ ಸುಖ ಭೋಗಗಳನ್ನು ನಮಗೆ ಅನುಗ್ರಹಿಸಿದರು. ಸುಖ ಭೋಗಗಳನ್ನು ಇದನ್ನ ಜನರ ಬೀಳ್ಕೊಂಡದ್ದು ಮಾನದಲ್ಲಿ ಇಂದೆಂದ ಜನರ ಬೀಳ್ಕೊಂಡು ಮಾನದಲ್ಲಿ ಚಿಂತಿಸುತ್ತಲಾದ ಸಾಮನನು ಅತ್ತಲಂದದಿ ಬಳಲಿ ಮಯ ಜಾತಿ ಕೈದಿ ಒಬ್ಬ ಭೂತ ಹೇಗಿರುವಂತ ಹೇಳಿದ್ರೆ ರಾಮನ ನಾಟಕವೆಲ್ಲವೂ ಮೇಲಾಗಿದೆ ಎಂದರೆ ಅರ್ಥ ಬರ್ತದೆ. ಗೂಢ ಬ್ರಹ್ಮನರು ಎತ್ತಗಾಡ ಬೇಡ, ಏನು ಮಾತಾಡಿ, ಏನನ್ನು ಬೇಡಬೇಕು, ಸುಖವನ್ನು ಬೇಡಬೇಕು. ಈ ರಾವಣ ಈ ತ್ರೇತಾಯುಗದಲ್ಲಿ ಹುಟ್ಟಿದವನಲ್ಲ, ಕಥಯುಗದಲ್ಲಿ ಹುಟ್ಟಿದವ. ಅದೆಷ್ಟೋ ಕಾಲ ಬಾಯಿ ಬೆಳಗಿದ ನನಗೆ ಇನ್ನೂ ಸುಖ ಬೇಕಾದ್ರೆ ರಾಮನಲ್ಲಿ ಸುಖ ಬೇಡ, ಅವ ಕೂಡ ನಮ್ಮ ಅಂತ ಹೇಳಿದ್ರೆ ನನ್ನ ಲಂಕೆಯ ಪ್ರತಿಯೊಬ್ಬ ಪ್ರಜೆಯು ಹೌದು ರಾಮ ಯಾರೆಂಬುದನ್ನು ಈಗಾಗಲೇ ಪ್ರತಿಯೊಬ್ಬರೂ ಅರಿತಿದ್ದಾರೆ. ಆದರೆ ಈ ರಾವಣ ಯಾರೆಂಬುದನ್ನು ಇವರಿಗೆ ಅರ್ಥವಲ್ಲ. ರಾವಣನ ನಡೆಯೇನು, ನುಡಿಯೇನು, ಉದ್ದೇಶವೇನು ಎಲ್ಲರೂ ತಿಳಿದವರ ಮೂಗಿನ ನೇರಕ್ಕೆ ಮಾತ್ರ. ಈ ಕಾಲಜ್ಞಾನಿಯಾದಂತಹ ನನಗೆ ತಿಳಿಯದಂತಹ ವಿಷಯ ಒಬ್ಬ ದೂತನಿಗೆ ತಿಳಿದರೆ ಅಂತ ಹೇಳಿದ್ರೆ ನನಗೆ ನಗೆ ಬರಲಿರ್ತದೆ. ಏನೇ ಆಗಲಿ ಬಂದದ್ದು ಸೋಲಲಿ, ದುಃಖ ತುಂಬಿದಂತ ಹೃದಯ ಭಾರವಾಗಿದೆ, ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ. ಹಾಗಾದ್ರೆ ಈ ದುಃಖ ನೀಗಬೇಕಾದ್ರೆ ಸರಿಯಾದಂತಹ ಸುಸ್ಥಳ ಯಾವುದಂತ ನೋಡಿದ್ರೆ ನನ್ನ ಅಂತರಂಗವನ್ನು ಅರಿತಂತಹ ನನ್ನ ಮನದಿಯಾದಂತಹ ಮಂದೋದರಿಯ ಅಂತಃಪುರವನ್ನೇ ಸೇರಬೇಕಾಗಿದೆ. ಮಾಡು ಸರಿಯಲ್ಲ ನಡೆ. ಸದ್ಯ
ಹಿತದಿಂದ ನಿದ್ರೆಗೈದವನು ಬಲು ಹಿತದಿಂದ ನಿದ್ರೆಗೈದವನು ತುಳಬಲಾತ್ಮಿತ ಹೃದಯದಿ ತುಳಬಲಾತ್ಮಿತ ಹೃದಯದಿ ಅತಿ ಮುದಲಿ ಸತಿಯ ಸತ್ತೈದೆ ನಾದವನು ನನ್ನದಾಗಿಯಾದಂಥ ಮಂಡೋದರಿಯ ಅರ್ಥವನ್ನು ನನಗೆ ಉದ್ಭವಿಸಿದಂಥ ದುಃಖವನ್ನು ದುಃಖವು ಕಣ್ಣೀರ ಕೋಡಿಯಾಗಿ ಎಂತಹ ಸ್ಥಿತಿಯಲ್ಲೂ ಕೂಡ ಗಂಡನನ್ನು ಬಿಟ್ಟುಕೊಂಡಂತ ನನ್ನ ಮನದಿಯಾದಂಥ ಮಂಡೋದರಿ ಅಷ್ಟು ಬೆಳೆದಳು. ಬೇಡ ಬೇಡ ಸಾಕೋ ನಮಗ ವಿರೂಪಾಕ್ಷ, ಇನ್ನಾದರೂ ಸಂತೋಷದಿಂದ ಬದುಕುವ ಸೀತೆಯನ್ನು ಬಿಟ್ಟುಕೊಡಿ ಅಂತ ಹೇಳುವಾಗ ಯಾವುದನ್ನು ಬಿಚ್ಚಿಡಬೇಕು, ಯಾವುದನ್ನು ಮುಚ್ಚಿಡಬೇಕೋ ಅದನ್ನು ಬಿಚ್ಚುವಂತ ಅವಕಾಶ ಒದಗಿ ನನ್ನನ್ನೇ ನಂಬಿ ನನ್ನನ್ನು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅವನಿಗೆ ನೆರಳಾಗಿ ಬಂದವಳು ಮಂಡೋದರಿ. ಅವಳನ್ನು ವಂಚಿಸುವುದು ಸರಿಯಲ್ಲವೆಂದು ನನ್ನ ಜೀವನದ ನಿಜ ಸತ್ಯವನ್ನು, ನಿಗೂಢವಾದಂತಹ ಸತ್ಯವನ್ನು ಅವಳಲ್ಲಿ ಹೇಳಿಬಿಟ್ಟೆ. ಹೌದು, ನಾನು ಯಾರು, ನಾನು ಏನು ಎಂಬುದನ್ನು ತಿಳಿದಂತಹ ಮಂಡೋದರಿ ನಾನು ಸುವಿಸ್ತಾರವಾಗಿ ನನ್ನ ಬದುಕಿನ ಕಥೆಯನ್ನು ಹೇಳುವಾಗ ಸಮಾಧಾನವನ್ನು ಹೊಂದಿ ಗಂಡನ ಯೋಗ್ಯತೆಯನ್ನು ಅರಿತು ಸಂತಸದಿಂದ ಕಳಿಸಿಕೊಟ್ಟೆ. ನಾನು ಗುಟ್ಟಾಗಿಡಬೇಕಿತ್ತು. ರಾಮ ಯಾರು ಎಂದು ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ, ರಾವಣ ಯಾರು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಮಂಡೋದರಿಯಲ್ಲಿ ತಿಳಿಸುವಂಥ ಅನಿವಾರ್ಯತೆ ನನಗೆ ಒದಗಿ ಬಂತು. ಅದಕ್ಕೆ ಕಾರಣವೇನು ಅಂತ ಯೋಚನೆ ಮಾಡಿದರೆ, ಪತಿವ್ರತ ಶಿರೋಮಣಿ ಆದಂತಹ ನನ್ನ ಮನದಿಗೆ ವಂಚನೆ ಮಾಡುವಂಥ ಪತಿಯಲ್ಲ ನಾನು. ಒಂದು ಕಾಲದಲ್ಲಿ ವೈಕುಂಠದಲ್ಲಿ ಜಯ ವಿಜಯರಾಗಿ ಬಿಡಿದಂತಹ ನಾವು ಸನಕಾದಿಗಳ ಶಾಪದಂತೆ ಧರೆಯಲ್ಲಿ ಅವತಾರವೆನ್ನುವಂತಹ ಕರ್ಮ ಪ್ರಪಂಚದಲ್ಲಿ ಹುಟ್ಟುವಂತಹ ಸಂದಿಗ್ಧ ಸ್ಥಿತಿಯನ್ನು ಹುಟ್ಟಿಕೊಂಡಾಗ, ದೇವರಲ್ಲಿ ದೈನತೆಯಲ್ಲಿ ಬೇಡಿಕೊಂಡಾಗ ಕೇಳಿದಂಥ ಮಾತು ಎರಡು. ಒಂದೇ 3 ಜನ್ಮದಲ್ಲಿ ನಾವು ದುಷ್ಟರಾಗಿ 3 ಜನ್ಮದಲ್ಲಿ ನನ್ನ ಸಾನ್ನಿಧ್ಯವನ್ನು ಹೊಂದುತ್ತಾರೋ ಅಲ್ಲ, ಶಿಷ್ಟರಾಗಿ 7 ಜನ್ಮವನ್ನು ಹೊಂದುತ್ತಾರೆ ಎಂದು ಪ್ರಶ್ನಿಸಿದಾಗ ದೇವರ ಸನಿಹದಲ್ಲಿರುವಂತಹ ಅದಮ್ಯವಾದಂತಹ ಆಸೆಯಿಂದ ನಮಗೆ 3 ಜನ್ಮ ಸಾಕು ಎಂದು ತೀರ್ಮಾನಕ್ಕೆ ಬಂದಂತಹ ನಾವು ಹಿರಣ್ಯ ಕಶ್ಯಪರಾಗಿ ಬೆಳೆದೆವು. ಅಲ್ಲಿಯೂ ಮಾಡಬಾರದಂತಹ ದುಷ್ಕೃತ್ಯವನ್ನೆಲ್ಲ ಮಾಡಿ ಹರಿಯಿಂದ ಹತವಾದಂತಹ ನಾವು 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದೆವು. ಕೇವಲ ಸೀತೆ ಎಂಬುವಳು ಕೇವಲ ನೆವನ. ಯಾವ ಕಾಮದ ತೀಟೆಯನ್ನು ತೀರಿಸುವುದಕ್ಕಾಗಿ ಸೀತೆಯನ್ನು ಕಾಮದಿಂದ ತಂದದ್ದೇ ಅಲ್ಲ, ಈ ರಾವಣನ ನಿಜ ಜನ್ಮವನ್ನು ಸೇರಬೇಕೆಂಬಂತಹ ಬಯಕೆಯಿಂದ, ಹರಿಯ ಸಾನ್ನಿಧ್ಯವನ್ನು ಸೇರಬೇಕೆಂಬಂತಹ ಆ ಆಸೆಯಿಂದ ಭಗವಂತನ ಅಂತರಾತ್ಮನಿಸಿದಂತಹ ಸೀತಾಮಾತೆಯನ್ನು ಕರೆತಂದು ಏನೇ ಆಗಲಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿದಾಗ ನನ್ನ ಮನದಿ ದುಃಖವನ್ನು ಬಿಟ್ಟು ನನ್ನ ನಿಷ್ಠೆಯ ಸ್ವಾಭಿಮಾನವನ್ನು ಹೊಂದಿದ್ದಾನೆ. ಆದ್ದರಿಂದ ಕೇವಲ ನಾನು ಹೆಂಡತಿಯನ್ನು ಸಂತೈಸುವುದಲ್ಲ, ನನ್ನನ್ನೇ ಸರ್ವಾಹಿತ
ಬಂದಾಗ ಎಲ್ಲವನ್ನು ಕಳೆಕೊಂಡಂತಹ ನಾನು ಈ ಕಾಲದಲ್ಲಿ ನನ್ನನ್ನು ನಾನು ಉಳಿಸಿಕೊಳ್ತಾನೋ ಎಂಬಂತಹ ಆ ರೀತಿಯಿಂದ ಎಲ್ಲರೂ ಇದ್ದಾರೆ. ಯಾರು ಅಳಬೇಕಾದಂತಹ ಕ್ರಮವೇ ಇಲ್ಲ. ಒಂದು ವೇಳೆ ರಾಮನಲ್ಲಿ ನಿರ್ಣಾಯಕವಾದಂತಹ ಯುದ್ಧ ಮಾಡಿದ ಬಳಿಕ ರಾಮ ಕೊಟ್ಟ ಮಾತಿನಂತೆ ವಿಭೀಷಣನು ಇಲ್ಲಿಗೆ ಗುರಿಯಾಗುತ್ತಾನೆ. ನಿಮ್ಮನ್ನೆಲ್ಲ ನಾನು ಯಾವ ರೀತಿಯಿಂದ ಮಕ್ಕಳಂತೆ ಪೋಷಿಸುತ್ತೇನೆ, ಅದೇ ರೀತಿ ನನ್ನ ತಮ್ಮನಾದಂಥ ವಿಭೀಷಣ ನಿಮಗೆ ಅರಸನಾಗುತ್ತಾನೆ. ಯಾವ ರೀತಿಯ ಪ್ರೀತಿ ವಿಶ್ವಾಸದಿಂದ ನನಗೆ ಪ್ರಾಮಾಣಿಕವಾಗಿ ನನ್ನಲ್ಲಿ ವರ್ತಿಸಿದರೋ ಅದೇ ರೀತಿಯ ಪ್ರೀತಿ ವಿಶ್ವಾಸದಿಂದ ವಿಭೀಷಣನು ಕೂಡ ಕಂಡುಕೊಳ್ಳಿ. ಅಷ್ಟೇಕೆ ಅದೆಷ್ಟೋ ಕಾಲದಿಂದ ದಿಗ್ವಿಜಯಗಳು ಗೈದು ಎಷ್ಟೋ ಮಂದಿಯನ್ನು ಸೆಲೆಯಲ್ಲಿ ಹಾಕಿದ್ದೇನೆ, ಅವರನ್ನೆಲ್ಲ ಬಿಡಿಸಿದ್ದೇನೆ. ದಿಕ್ಪಾಲಕರನ್ನು ಗೆದ್ದು ಕಪ್ಪ ಕಾಣಿಕೆಯ ಭಂಡಾರವನ್ನೆಲ್ಲ ತುಂಬಿಸಿಕೊಂಡವ. ಆ ಭಂಡಾರವನ್ನೆಲ್ಲ ರಾಮನಿಗೂ ಬಡಬಗ್ಗವರಿಗೆ ಎಲ್ಲವೂ ದಾನ ಮಾಡಿದ್ದೇನೆ. ದಾನ ಮಾಡುವುದು ಸರಿಯಲ್ಲ. ಯುದ್ಧದಲ್ಲಿ ನಾನು ಎಣಿಕೆ ಮಾಡಿದವನೆಯಲ್ಲ. ಆ ತನ್ನ ರಾಮನನ್ನು ಎದುರಿಸುವುದಕ್ಕಾಗಿ ಅಡಿಗುಡಿದ ವ್ಯಕ್ತಿಯನ್ನು ಸೇರಿಸಿಕೊಂಡು ಹೇಳುತ್ತೇನೆ. ಬರಿಗಾಲದ ಯುದ್ಧ ಮಾಡಿದಂತಹ ಈಗ ರಥವನ್ನೇ ನನ್ನ ಸಮ್ಮುಖದಲ್ಲಿ ಯುದ್ಧಕ್ಕೆ ನಿಂತಾದಾಗ ಒಂದು ರೀತಿಯ ಸಮಾಧಾನ ಆತ್ಮತೃಪ್ತಿ ಆಗುತ್ತಾ ಉಂಟು. ಕಾಡವಾಸಿ ಆದಂತಾನೆ, ವನವಾಸಿ ಆದಂತಾನೆ, ಈ ಲಂಕೆಯಲ್ಲೂ ಹೀಗೆ ಸಿಕ್ಕಿತಲ್ಲ, ಅದರ ಹೆಚ್ಚುಗಾರಿಕೆ ರಾವಣ. ನಿನ್ನ ಅಯೋಧ್ಯೆಯಲ್ಲಿ ನಡೆದಂತ ರಥೋತ್ಸವ ಇನ್ನು ರಾವಣನ ಸಮ್ಮುಖದಲ್ಲಿ ಸಿಕ್ಕಿದೆ. ಎಲ್ಲಿಯ ರಥ ಅಂತ ನೋಡಿದ್ರೆ, ಓಹೋ, ಕಳುಹಿದ ನಿನಗೆ ಈ ರಥವ ಕೊಳುಗುಳಗೆ ತಲೆ ಮಗವ. ಆಹಾ, ಶತ್ರುವಿನ ಶತ್ರು ಮಿತ್ರ ಲೋಕದಲ್ಲಿ ಕಥೆ ಉಂಟು. ನೇರವಾಗಿ ನನಗೆ ನನ್ನನ್ನು ಇರಿಸಲು ಅಸಾಧ್ಯವಾದಂತಹ ಮುಖಾಮುಖಿಯಾಗಿ ನಾವು ಪರಸ್ಪರ ದ್ವೇಷದಿಂದ ಕಾದಾಡುವಾಗ ನಿನ್ನ ಸಹಾಯವನ್ನು ಬಯಸಿದ ಅಲ್ಲ, ನಿನಗೊಬ್ಬನಿಗೆ ನನ್ನನ್ನು ಗೆಲ್ಲುವುದಕ್ಕೆ ಅಸಾಧ್ಯವೆಲ್ಲದಂತಹ ಸ್ವರೂಪ ನಿನಗೆ ರಥವನ್ನು ಕಳಿಸಿದಂತ. ಆ ರೀತಿಯಲ್ಲಿ ನೋಡಿದ್ರೆ
ನೀವೆಲ್ಲರೂ ಒಟ್ಟಾಗಿದ್ದೀರಿ. ಹಾಗಾದರೆ ರಾವಣನ ಯೋಗ್ಯತೆ ಏನು? ಕೇಳಿದ್ದೇನೆ. ನೀನೋರ್ವನನ್ನು ನನ್ನ ಗೆಲ್ಲುವುದಕ್ಕೆ ಅಸಮರ್ಥ. ಅದಕ್ಕಾಗಿ ಎಲ್ಲರೂ ಒಂದು ಹುನ್ನಾರ ಹೂಡಿದ್ದಾರೆ. ವಂಚಕರಾದಂತಹ ಹುನ್ನಾರಕರು ತನ್ನದಾದಂತಹ ಅಂಶದಿಂದ ಕಪಿಸ್ವಾಮನ್ನೆಲ್ಲ ರಕ್ಷಿಸಿದ್ದಾರೆ. ಅವರೆಲ್ಲರ ಬಲುಮೆಯಿಂದ ನನ್ನನ್ನು ಗೆಲ್ಲುವ ನಿರ್ಣಾಯಕವಾದಂತಹ ಇದರಲ್ಲಿ ಗೆಲ್ಲುವ ಆಸೆಯನ್ನು ಹೊಂದಿದವ ನೀನು. ಏನೇ ಆಗಲಿ ನನ್ನ ಪ್ರತಿಸ್ಪರ್ಧಿಯಾದಂತಹ ನಿನ್ನನ್ನು ಮೊದಲಿರಿಸ್ತೇನೆ. ಆ ಬಳಿಕ ನನ್ನ ದಾಸನಾದಂತಹ ಸುಧಪನಿಗೆ ಸಹಾಯ ಮಾಡಿದನಲ್ಲ ಮತ್ತೆ ರಾಮನನ್ನು ಗೆಲ್ಲುತ್ತೇನೆ ಎಂದು ಎದೆ ತಟ್ಟಿ ರಣಾಂಗಣದಲ್ಲಿ ನಿಂತಿರುವೆಯಲ್ಲ. ನನ್ನದೊಂದು ಪ್ರಶ್ನೆ ಇದೆ. ಧರ್ಮ ಯುದ್ಧದ ಮುಖಾಂತರವೋ ಅಲ್ಲ ಮಾಟ ಮಂತ್ರ ಮಾಡಿ ನಮಗೆ ಗೆಲ್ಲುವುದಕ್ಕೆ ಯಾವುದು ಸಾಧ್ಯವೋ ಅದನ್ನು ಎಸಗುವುದಕ್ಕೆ ನಮಗೆ ಪ್ರಾಮಾಣಿಕವಾದಂತಹ ಒಂದು ಧರ್ಮ ಉಂಟು. ಚತುರ್ವೇದಗಳನ್ನೆಲ್ಲ ಅರಗಿಸಿಕೊಂಡವ ಈ ರಾವಣ. ಹೌದೇನೋ? ಧನುಜರು ಮಾಯಾವಿಗಳು ಗಣತರ ಅಷ್ಟಸಿದ್ಧಿಗಳನ್ನೆಲ್ಲ ಸಂಪಾದಿಸಿದವರು ನಾವು. ನಮ್ಮ ವಿರೋಧಿಯನ್ನು ಗೆಲ್ಲುವುದಕ್ಕೆ ಎಷ್ಟು ಮೇಲ್ಮಟ್ಟಕ್ಕೂ ಹೋಗ್ಬೋದು, ಎಷ್ಟು ಕೆಳಮಟ್ಟಕ್ಕೂ ಹೋಗ್ಬೋದು, ಅದೆಲ್ಲ ನಮಗೆ ಭೂಷಣ. ಹಾಗೆಂದು ನಾನು ತೋರಿದಂತ ಮಾಯೆಗೆ ಮರುಳಾದ ಹುಳುವನ್ನು ಗೆಲ್ಲುವುದಕ್ಕೆ ನಿನ್ನಿಂದ ಆಗಲಿಲ್ಲ. ಮತ್ತೆ ಮತ್ತೆ ಗೆಲುವಿನ ಆಶೆ ನಿನಗೆ ಇದೆ ಅಂತ ಆದ್ರೆ 3 ಘಟನೆಗಳನ್ನು ನೆನಪು ಮಾಡಬೇಕು. ಒಮ್ಮೆ ನೀನು ಸೇನಾ ವೀಕ್ಷಣೆಗೆ ಬಂದಾಗ ಒಂದೇ ಒಂದು ಬಾಣದಿಂದ ನಿನ್ನ ಶ್ವೇತ ಛತ್ರವನ್ನು ತುಂಡರಿಸಿದ್ದು, ಒಂದೇ ಬಾಣದಿಂದ ನಿನ್ನನ್ನು ವಿವಸ್ತ್ರಗೊಳಿಸಿದ್ದು, ಒಂದೇ ಬಾಣದಿಂದ ನಿನ್ನನ್ನು ರಥ ಸಮೇತ ನಿನ್ನ ಹೆಂಡತಿಯ ಅಂತಃಪುರಕ್ಕೆ ಹಾರಿಸಿದ್ದು. ಈ 3 ಘಟನೆಗಳನ್ನು 3 ಬಾರಿ ನೆನಪು ಮಾಡು, ಆಮೇಲೆ ಯುದ್ಧ ಮಾಡು. ನೆನಪು ಮಾಡಬೇಕಾದ್ದು ನೀನು. ನಾನು ಸೋತರೇನಂತೆ ರಾಮಬಾಣಕ್ಕೆ ಏನೇ ಇಲ್ಲ, ಮುಸುಡ ಕಂಡ ರಾಮಶರ ಕಂಡ. ಆದ್ರೆ ಒಮ್ಮೆ ಅದು ನನ್ನ ಕತ್ತಲು ಸರುವುದಕ್ಕೆ ನಿಮಗೆ ಆಗಿಲ್ಲ.
ರಾಕ್ಷಸರನ್ನು ಹಾ. ರಣಾಂಗಣದಲ್ಲಿ ಮಲಗಿಸಿದ್ದಾನೆ. ಒಂದೇ ಮಾತ್ರವಲ್ಲ, ಮುಷ್ಟಿ ಹತ್ತಿಯಲ್ಲಿ ಮಲಗಿಸಿದ್ದು ಹೌದು. ಮಾತ್ರವಲ್ಲ, ನಿನ್ನ ಮೀಸೆಯನ್ನು ಸುಟ್ಟಿದ್ದಾರೆ ಲಂಕೆಯನ್ನು ಸುಡುವುದರೊಂದಿಗೆ. ಹಾ. ಅವನು ಸುಟ್ಟ ಮೀಸೆ ಹಾ. ಮತ್ತೆ ಈಗ ಚಿಗುರು ಅವನ ಧೈರ್ಯದಿಂದ ಬಂದದ್ದು. ಅಲ್ಲ, ಅವ ಒಬ್ಬ ಅಷ್ಟು ಮಾಡಿದ್ದಾನೆ. ಹಾ. ಇನ್ನು 77 ಕೋಟಿ ಕಪಿನಾಯಕರು ಎಷ್ಟನ್ನು ಮಾಡಬಹುದು ಅಂತ ಯೋಚನೆ ಮಾಡಿ. ನಿನ್ನ ವಂಶದಲ್ಲಿ ಅದೆಷ್ಟೋ ಮಂದಿ ಹುಟ್ಟಿದ್ದಾರೆ. ಹೇಳ್ತಾರೆ ಸೂರ್ಯವಂಶರು ಘನತನ ಕಾರ್ಯವನ್ನು ಮಾಡುವವರು. ಹೌದು. ಕೇಳಿರಲ್ಲ ಕೇಳಿ ಬರಬೇಕು. ಅದರಲ್ಲಿ ಅನರಣ್ಯಕನೆಂಬವನೊಬ್ಬನಿದ್ದ. ಅವನನ್ನು ಎದುರಿಸಿ ನನ್ನನ್ನು ಕಂಡು ಭಯಭೀತನಾದಂತಹ ಆತನು ಎಳೆದು ತಂದು ತಲೆ ತುಂಡರಿಸಿದಂತ ಅವನ ಸಾಯುವ ಸಂದರ್ಭದಲ್ಲಿ ಎಂತಹ ಶಾಪವಾಕ್ಯಗಳನ್ನು ಆಡಿದ್ದಾನೆ ಎಂಬುದನ್ನು ನೀನು ನೆನಪು ಮಾಡಬೇಕು. ನಮ್ಮ ವಂಶಜನಿಂದಲೇ ನಿನ್ನ ಪಾಲಿಗೆ ಮರಣ, ಅವನ ಶಾಪ, ನೀನು ಮಾಡಿದ ಪಾಪ, ಇದೆಲ್ಲವೂ ಸೇರಿ ನಿನ್ನ ಮುಂದಿದೆ ಮೃತ್ಯು ಕೂಪ. ರಾಮ, ನಾನು ದಿಗ್ವಿಜಯ ಕಾಲದಲ್ಲಿ ಹಾಕಿದ ಶಾಪಕ್ಕೆ ಚೀಲವೇ ಸಾಕಾಗಿಲ್ಲ ಬಿಡು. ಅವನ ಮಗನಾದಂತ ಅಮರಬಾಹು ನನ್ನನ್ನು ಕೊಲ್ಲಲಾಕೆಂಬಂತ ಉದ್ದೇಶದಿಂದ ತಪಸ್ಸು ಮಾಡಲು ಸಾಧ್ಯವಾಗಿಲ್ಲ. ಅಲ್ಲ, ಅಷ್ಟನ್ನು ಎಷ್ಟು ಶಾಪ ಸಿಕ್ಕಿದ್ರು ಸಾಯುವುದು ಒಮ್ಮೆ ತಾನೆ. ಹೌದು, ಮುಹೂರ್ತ ಈಗ ಬಂದಿದೆ. ಮುಹೂರ್ತ ಬಂದ ಸಿದ್ಧ.
ಬರಿದೆ ಎರಡು ವಚನವಿದಾಯ್ತು ಧರೆಯೊಳಗಿತ್ತು ಎರಡು ವಚನವಿದಾಯ್ತು ಧರೆಯೊಳಗಿತ್ತು ತೆರಳು ನಿನ್ನಗ್ರಜನ ಚರಣ ಕಾನತನಾಗಿ ತೆರಳು ನಿನ್ನಗ್ರಜನ ಚರಣ ಕಾನತನಾಗಿ ಹರುಷದಿ ತೀರಿಸುವ ಫಲಿಯ ನೋಡಿತು ಸರ್ವಶ್ರೇಷ್ಠವಾದ ವಿಭೀಷಣ ಶ್ರೀರಾಮಚಂದ್ರಮ್ಮ ಬತ್ತಳಿಕೆಯಿಂದ ತೆಗೆದು ರಾವಣನಿಗೆ ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತಾ ಇದ್ದೇನೆ. ಆತನ ಶಿರಸ್ಸನ್ನು ಕತ್ತರಿಸಿ ಧರಿತ್ರಿಗೆ ಚೆಲ್ಲುತ್ತಾ ಇದ್ದೇನೆ. ಆದರೆ ಏನು ಮತ್ತೆ ಮತ್ತೆ ಆತನ ತಲೆಗಳು ಚಿಗುರುತ್ತಾ ಇವೆಯಲ್ಲ. ಎಷ್ಟೆಷ್ಟೋ ಯುದ್ಧ ರಂಗವನ್ನು ಪ್ರವೇಶ ಮಾಡಿದ್ದೇನೆ, ಅದೆಷ್ಟೋ ಯುದ್ಧಗಳನ್ನು ಮಾಡಿದ್ದೇನೆ. ಆದರೆ ಈ ರಾಮ ರಾವಣರ ನಿರ್ಣಾಯಕವಾದಂತಹ ಯುದ್ಧ ಇದೆಯಲ್ಲ, ಅದು ವಿಶಿಷ್ಟವಾದ ಅನುಭವವನ್ನು ಕೊಡುತ್ತಾ ಇದೆ. ಪ್ರಶಾಶ್ವತವಾದಂತಹ ಬ್ರಹ್ಮಶಾಸ್ತ್ರಗಳಿಗೆ ಈ ಪ್ರಪಂಚದಲ್ಲಿ ಬಿಡೆಂಬುದು ಇಲ್ಲ. ತನ್ನ ಗುರಿಯನ್ನು ಸಾಧಿಸಿ ಸಮುದ್ರ ಸ್ನಾನವನ್ನು ಮಾಡಿ ಅದು ಮತ್ತೆ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತದೆ. ಹೌದು, ವಸಿಷ್ಠರಿರುವ ನಿಕ್ಷೇಪ ಮಾಡಿದ ಮಹತ್ವರಾದಂತಹ ವಿಶ್ವಾಮಿತ್ರರು ನಿಕ್ಷೇಪ ಮಾಡಿದಂತಹ ಅಮೋಘವಾದ ಅಸ್ತ್ರಗಳೆಲ್ಲವೂ ಈ ಸಂದರ್ಭದಲ್ಲಿ ನಿಷ್ಪ್ರಯೋಜಕವಾಗುತ್ತಾ ಇದೆ. ಭೀಷಣ, ನಾನು ಸೋತೆ. ಈಗಾಗಲೇ ನಿನಗೆ ಸಮುದ್ರದ ನೀರಿನಿಂದ ಸಾಂಕೇತಿಕವಾಗಿ ಲಂಕೆಯ ಅಭಿಷೇಕವನ್ನು ಮಾಡಿದವನು ನಾನು. ನೀನೇ ಮುಂದಿನ ಅರಸ ಎಂದು ಘೋಷಿಸಿದವನು. ಆದರೆ ನನ್ನ ಮಾತನ್ನು ನಡೆಸುವುದಕ್ಕೆ ನಾನು ವಿಫಲನಾಗಿದ್ದೇನೆ. ನೀನು ನೇರ ನಿನ್ನ ಅಣ್ಣನ ಬಳಿಗೆ ಹೋಗು. ನಿನಗಿಂತ ಹಿರಿಯವನಲ್ಲವೇ ಆತ? ವೇದಾಂಗ ಪಾರಂಗದ ಮಹಾಜ್ಞಾನಿ, ಹೊತ್ತು ತಲೆ ಉಳ್ಳವ. ಅಂತಹ ಮಹಾನುಭಾವನಿಗೆ ಮತ್ತೆ ನಮಸ್ಕಾರ ಮಾಡು. ಅವನ ಕ್ಷಮಾಯಾಚನೆಯನ್ನು ಮಾಡಿ ನೀನು ಅಣ್ಣನ ಜೊತೆ ಸುಖವಾಗಿ ಬಾಳು. ಲಕ್ಷ್ಮಣನಿಗೂ ಅದನ್ನೇ ಹೇಳುತ್ತಾ ಇದ್ದೇನೆ. ಲಕ್ಷ್ಮಣ, ನೀನು ಹೋಗು, ಅಯೋಧ್ಯೆಗೆ ಹೋಗೆಂದು ಮತ್ತೆ ಮತ್ತೆ ಆತನನ್ನು ಒತ್ತಾಯಿಸುತ್ತಾ ಇದ್ದೇನೆ. ಆಂಜನೇಯನಿಗೂ ಒತ್ತಾಯವನ್ನು ಮಾಡುತ್ತಾ ಇದ್ದೇನೆ. ಕ್ಷಣ ಕ್ಷಣಕ್ಕೆ ಅಧೀರನಾಗುತ್ತಾ ಇದ್ದೇನೆ. ಯುದ್ಧವನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎಂದು ರಥದಲ್ಲಿ ಕೈಚೆಲ್ಲಿ ಕುಳಿತಿರುವಂತಹ ಸಂದರ್ಭ ಏನು ಮನವಿ ಹರಿಬ್ರಹ್ಮೇಶ್ವರನ ನೆನೆದಿನಿದು ಪ್ರಾಣಾತ್ಮಕನ ಭಾವಿಸು ಗುಣ ಮಹಿಮತಿ ಗುಣಾತ್ಮಕನ ತ್ರೈಲೋಕ್ಯ ಬಾಲಕನ ಘನ ಮಹಿಮ ಕಾಲಾತ್ಮಿ ರೂಪನ ಚಿನುಮಯನ ಶ್ರೀ ಸೂರ್ಯನಾರಾಯಣನ ಸತ್ಕವಚವಿದು ಶುದ್ಧದೊಳನು ಕಲಿಸುತ್ತವೆ. ನನ್ನ ಪಾಲಿಗೆ ಈ ದುರ್ಗತಿ ಪ್ರಾಪ್ತವಾಗಿದೆ. ನಾನೇನು ಮಾಡಲಿ ಹೇಳು ವಿಭೀಷಣ? ದೇವಾ, ನಿನ್ನ ಶರಣನಾಗಿ ನಾನು ಬಂದವ. ಶರಣನ ಕೈಯನ್ನು ನೀನು ಬಿಡುವುದಿಲ್ಲ ಎಂದು ನಂಬಿದ್ದೇನೆ. ಅದು ಸತ್ಯವೂ ಹೌದು. ಆದ್ದರಿಂದ ನನ್ನ ಪ್ರಾಣ ಹೋದರು ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಸುನಮುನಿ ಮೇಲಿದ ಕವಚವ ಬೇಗದಿ ಪರಮ ಶುದ್ಧರಿಯೂ ತರಿಸಲು ತರಾಡಿ ಅಂತರಿಕ್ಷದಲ್ಲಿ ದೇದೀಪ್ಯಮಾನವಾದಂತಹ ಪ್ರಕಾಶವೆಂದು ಗೋಚರಿಸಿತು. ಇದ್ದಕ್ಕಿದ್ದ ಹಾಗೆ ಮಹರ್ಷಿಗಳು ಪ್ರಕಟರಾದರು. ಹೌದು, ಅಗಸ್ತ್ಯ ಮಹರ್ಷಿಗಳವರು ಆದಿತ್ಯ ಹೃದಯವನ್ನು ನನಗೆ ಬೋಧಿಸುತ್ತಾ ಇದ್ದಾರೆ. ಈ ಸಂದರ್ಭವನ್ನು ಅವರಿಂದ ದೀಕ್ಷೆ ಪಡೆದಂತಹ ಆ ಮಂತ್ರವನ್ನು ನಾನು ಧ್ಯಾನಿಸಿದ ಕ್ಷಣ ನನಗೆ ಸ್ವರೂಪ ಜ್ಞಾನವಾಗುತ್ತಾ ಇದೆ. ನಾನು ಯಾರು, ರಾವಣ ಯಾರು ಎಂಬಂತಹ ಪರಮ ಸತ್ಯದ ಸಾಕ್ಷಾತ್ಕಾರ. ನಾನು ತಿಳಿದಂತಹ ಈ ಸತ್ಯವನ್ನು ರಾವಣನಿಗೂ ತಿಳಿಸಬೇಡವೇ? ಅದಕ್ಕಾಗಿ मेरे ಗುರಿ ಬಿಡಿಯಾಲ
ನನ್ನ ವಿರಾಟ್ ರೂಪವನ್ನು ಆತನ ಸಮಕ್ಷದಲ್ಲಿ ನಾನು ಬ್ರಹ್ಮಾಂಡ ಕೋಟಿ ಹರಪಿತಮ್ಮ ಸುರಪ ಮತಿ ಮುನಿವರರ ಮುರೆ ಬ್ರಹ್ಮಾಂಡ ಕೋಟಿಯ ದರಿದಿರುವ ಶ್ರೀ ವಿಮಲ ಮೂರ್ತಿಯ ಕಟ್ಟಡ ಸುರೇಂದ್ರ ಶ್ರೀ ವಿಮಲ ಮೂರ್ತಿಯ ಕಟ್ಟಡ ಸುರೇಂದ್ರ ಕಟ್ಟದು ದಶ ವದನ ರಾಮನ ಕಟ್ಟನು ದಶ ವದನ ಕೋದಂಡ ರಾಮನ ಕಟ್ಟನು ದಶ ವದನ ಪುಂಡರೀ ಕಾಂಬಕದ ಜಗದೋ ಕಂಡ ರೂಪ ಪುಂಡರೀ ಕಾಂಬಕನ ಜಗದೋ ಕಂಡ ರೂಪ ಕಟ್ಟ ಬಲ ಕೋಟಿಯ ದಟ್ಟದ ಕೃಪೆಗೊಂಡು ಸಲಹುವ ಜಗತ ಕಂಡನು ದಶವದನ ಕೋದಂಡ ರಾಮನ ಕಟ್ಟನು ದಶವದನ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿದರೋ ಎಂಬಂತೆ ದಿವ್ಯ ಹೃದಯಲ್ಲೂ ನನ್ನನ್ನು ಕಂಡುಬಂದಿರುವ ಏನು ಚಿತ್ರವನ್ನು ಕಾಣುತ್ತಾ ಇದಲ್ಲದೆ ಶಾಲೆಯನ್ನು ಧರಿಸಿದಂತಹ ಯಾವ ಸ್ವರೂಪವನ್ನು ಕಾಣಬೇಕೆಂಬಂತ ಉದ್ದೇಶದಿಂದ ಇದುವರೆಗೆ ವಿದ್ಯುಕ್ತನಾಗಿ ನಾನು ಹೆಜ್ಜೆ ಮುಂದಿದ್ದಂತ ಅವನಿಗೆ ನಿಗಾಗುವುದಿಲ್ಲ ದರ್ಶನ ಭಾಗ್ಯ ಅನುವೇ ಸುಖಕಷ್ಟ ರಾಮನ ಜಗಮಾಲಿನಲ್ಲಿ ಐಕ್ಯಾದಂತಹ ಮಹಾಸ್ವರೂಪ ಆ ಪರಬ್ರಹ್ಮ ಸ್ವರೂಪ ಕಣ್ಣಷ್ಟು ಮತ್ತು ಮತ್ತು ಕಾಣಬೇಕೆಂಬಂತ ನೋಡಬಾರದೆ ಹಣೆಯರ ಮಹಾದೇವರು ಈತನಲ್ಲಿ ಆಗಿದ್ದಾರೆ ಭೂಮಿಯ ಇರುವಂತಹ ಮನೋಮುನಿಗಳು ದೇವಾದಿ ದೇವತೆಗಳು ದ್ವಾದಶ ಅತ್ಯರು ಏಕಾದಶ ಭಕ್ತರು ಚತುರ್ದಶ ಭುವನವೆಲ್ಲವೂ ಈತನಲ್ಲಿ ವ್ಯಕ್ತವಾಗಿದೆ ಎಂಬುದೇ ಯಾವ ದಿವ್ಯ ಮೂರ್ತಿಯನ್ನು ಕಾಣಬೇಕಾಗಿ ನಾನು ಆವಾಗ ಭೂಮಿಯಲ್ಲೂ ಕೂಡ ಕರುಣಾಮಯಿಯಾದಂತಹ ಈತ ನನ್ನ ಕ್ಷೇತ್ರದಲ್ಲೇ ಸವಿರುವುದ ನಿರೂಪಣೆಯನ್ನು ವಹಿಸಿದ್ದಾನೆ ಕಲ್ಲಿನಾದಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಪೂರ್ಣ ರೂಪ ಇಂದು ಲಂಕೆಯಲ್ಲಿ ಆವಿರ್ಭವಿಸಿದೆ ಎಂದಾದರೆ ನನ್ನಂತ ಅತ್ಯಶಾಲಿ ಆಗಿದ್ದಾರೆ ಜಯ ಜಯ
ಸಾಕು ಸಾಕು ಬೇಡ ಛಲಪಡ ಬಲು ಜೋಕೆ ನೋಡು ನೂರು ಲೋಕ ವೀರ ನಾನು ಬಂದೆಯ ನೋಡೆ ಸುಮನ ವಾರವೆಲ್ಲ ಬೆದರುತ್ತಿರುವ ಬೇಡ ಪಟುಬಡ ಅಗ್ರಗಣ್ಯ ಸಾಕು ಸಾಕು ಬೇಡ ಛಲಪಡ ಸಾಕು ಸಾಕು, ನಿನ್ನ ಛಲವೂ ಸಾಕು, ನಿನ್ನ ಸ್ತುತಿಯೂ ಸಾಕು. ತಪ್ಪು ಮಾಡುವುದು, ತಪ್ಪಿ ಬೀಳುವುದು ಜೀವನ ಸಹಜ ಸ್ವಭಾವ. ನಡೆಯುವವರು ಎಡವರೆ, ಕುಳಿತವರು ಎಡವರೆ. ಆದರೆ ತಿಳಿದ ಬಳಿಕ ಅಂಥದ್ದನ್ನೇ ಮಾಡುವುದು ಮೂರ್ಖತನವಾಗುತ್ತದೆ. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂಬುದನ್ನು ಸ್ವಲ್ಪ ಯೋಚನೆ ಮಾಡಬೇಡವೇ? ಇಂದ್ರಾದಿ ದೇವತೆಗಳನ್ನು ಮೆಟ್ಟಿದವ, ಕನಕ ಲಂಕೆಯನ್ನು ಕಟ್ಟಿದವ, ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದವ. ಇಷ್ಟು ಎತ್ತರಕ್ಕೆ ಏರಿದಂತಹ ನೀನು ಸ್ವಪ್ರಜ್ಞೆ ಉಳ್ಳವನಾಗಿರಬೇಡವೇ? ಹುಟ್ಟಿದವರು ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಇದು ನಿಸರ್ಗದ ನಿಯಮ. ಆದರೆ ಸಾವು ಎಂಬುದು ಸಾರ್ಥಕವೂ ಸಮರ್ಪಕವೂ ಆಗಬೇಕು. ನಿನ್ನಂತಹ ಮಹಾನುಭಾವನ ಸಾವು ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿರುವ ಹಾಗಾಗಬೇಕು. ಅಂತಹ ಸಾವನ್ನು ನೀನು ಬಯಸಬೇಕಲ್ಲದೆ ಇಂತಹ ನಿಕೃಷ್ಟವಾದ ಸಾವಿಗೆ ನೀನು ಈಡಾಗಬಾರದು. ಇಷ್ಟು ಎತ್ತರಕ್ಕೆ ಏರಿದಂತಹ ಒಬ್ಬ ರಾವಣ ಒಬ್ಬ ಹೆಣ್ಣಿಗಾಗಿ ಸತ್ತ, ಪರರ ಪತ್ನಿಗಾಗಿ ಸತ್ತ ಎಂದು ಇತಿಹಾಸ ಹೇಳಬೇಕೇನೋ? ಆದ್ದರಿಂದ ಎಚ್ಚರಿಸುತ್ತಾ ಇದ್ದೇನೆ. ಕತ್ತುಕೊಂಡು ಹೋಗಿರುವಂತಹ ನನ್ನ ಪತ್ನಿ ಸೀತೆಯನ್ನು ನನಗೆ ಒಪ್ಪಿಸು, ನಿನ್ನನ್ನು ನಾನು ರಕ್ಷಿಸುತ್ತೇನೆ. ನಾಶನದು ಮಿಕ್ಕಿನ ಸಿರಿಯು ತನಗಿರುವುದುಂಟೆ ಕೇಳಿದ್ದೇನೆ ಅನಂತರ ಹರವಿರಲಿ ಕಟ್ಟಿದರೆ ಗಿರಿಜಾವರನ ಬಂಧನೆ ತಾನೆನುತ ಪೊಪ್ಪಿರಿದ ಪ್ರಾಣವನ್ನು ಉಳಿಸಬೇಕೆನ್ನುತ್ತ ಬಯಕೆ ಹೊತ್ತವನನ್ನ ನಾವು ಯಾವ ವೀಕ್ಷಣಾರ್ಥವನ್ನು ನಾನು ಪಡೆಯಬೇಕೆಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ, ಅದನ್ನು ನಾನು ಹಿಂದೇಟುವಾಗುವನಲ್ಲ. ತಂದಿಟ್ಟಂತಹ ಸೀತೆಯನ್ನು ಯಾವ ಕಾಲದಲ್ಲೂ ಮರಳಿ ಕೊಡುವನಿಲ್ಲ. ಇದಕ್ಕಿಂತ ಅಧಿಕವಾದಂತಹ ಸಿರಿ ನನಗೆ ಎಂದು ಹೇಳು. ನಿಜವಾಗಿ ಹೇಳುತ್ತಾ ಇದ್ದೇನೆ, ಈಶನ ಬಂಟ ನಾನು ಅಹು ಸಿರಿತೆಯನ್ನು ಬಿಡುವುದಿಲ್ಲ. ನಿನ್ನ ಮಾತಿದು ನಿಧಾನಿದೆಯೋ ಮನದಿ ನಾನೆಷ್ಟು ಬೇಕನು ಕೇಳಲಿದ್ದನು ಬುದ್ಧಿ ಶೂನ್ಯನಲ್ಲವೇ ಜಗವಿ ಶರಣ ಶ್ರೇಷ್ಠನಾದಂತಹ ವಿಭೀಷಣ ದೇವಾ, ನಿನ್ನ ಅಣ್ಣನ ಮಾತುಗಳನ್ನು ಕೇಳಿದೆಯೇನು? ನಾನಿಷ್ಟು ನೀತಿ ವಾಕ್ಯಗಳನ್ನು ಆಡಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಭೂಮಿ ಭಾರವನ್ನು, ಕುಲಪರ್ವತ ಔನ್ನತ್ಯವನ್ನು, ಸೂರ್ಯ ಬಿಸುಪನ್ನು, ಚಂದ್ರ ತಂಪನ್ನು, ಸಮುದ್ರ ಗಾಂಭೀರ್ಯವನ್ನು ಬಿಟ್ಟರೂ ಬಿಡಬಹುದು. ಆದರೆ ಕತ್ತುಕೊಂಡು ಹೋಗಿರುವಂತಹ ಸೀತೆಯನ್ನು ಬಿಡುವುದಕ್ಕೆ ಈ ರಾವಣ ಮನಸ್ಸು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ನನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ನನ್ನ ವಂಶದ ಗೌರವವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಈ ದುಷ್ಟನಾದಂತಹ ರಾವಣನ ಶಿರಸ್ಸುಗಳನ್ನು ಕತ್ತರಿಸಿ ಧರಿತ್ರಿಗೆ ನಾನು ಚೆಲ್ಲುತ್ತೇನೆ. ಆದರೆ ನನಗೆ ಆತ ಶತ್ರು, ನಿನಗೆ ಆತ ಅಣ್ಣನಲ್ಲವೇ? ನೀನು ನನಗೆ ಶರಣನಲ್ಲವೇ? ಆದ್ದರಿಂದ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಎಷ್ಟೆಂದರೂ ನೀವಿಬ್ಬರು ಒಡಹುಟ್ಟಿಗಳು, ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಮಲಗಿ ಆಕೆಯ ರಕ್ತವನ್ನು ಹಂಚಿಕೊಂಡು ಈ ಪ್ರಪಂಚದ ಬೆಳಕನ್ನು ಕಂಡವರು. ಆದ್ದರಿಂದ ಕೇಳುತ್ತಾ ಇದ್ದೇನೆ, ನನ್ನ ಶತ್ರುವಾದ ನಿನ್ನ ಅಣ್ಣನಾದ ಆ ರಾವಣನನ್ನು ನಾನು ಕೊಲ್ಲುವುದು ನಿನಗೆ ಸಮ್ಮತವೇ? ನೀನಿದ್ದರು ಕೊಟ್ಟಿಯಾ ವಿಭೀಷಣ? ದುರಾಚಾರದೊಳಗಿರುತ್ತೀಯ
ಅವರವರು ಮಾಡಿದ ಪಾಪದ ಫಲವನ್ನು ಅವರು ಅನುಭವಿಸಲೇಬೇಕು. ನನ್ನ ಅಣ್ಣನಾದರೇನು, ಲೋಕ ಬೆಳೆದವನಿಲ್ಲ, ಮಾಡಬಾರದ ಅನ್ಯಾಯಗಳನ್ನು ಮಾಡಿದವನಿಲ್ಲ, ದುರಾಚಾರಿ. ಆದ್ದರಿಂದ ಈತನಲ್ಲಿ ಬರುವುದು ನಿಜವಾದ ತಪ್ಪು. ಇವನು ಅಣ್ಣನಾದರೇನು, ಇನ್ನು ಅಪ್ಪನಾದರೂ ಇದನ್ನು ಮುಗಿಸ್ಬೇಕು ಅಲ್ವಾ? ಅದು ಚಿಗುರ್ತಾ ಉಂಟಲ್ಲ, ತಲೆ ಚಿಗುರುತ್ತಾ ಇದೆಯಲ್ಲ, ಏನು ಯಾವ ಪ್ರಯೋಗ ದೇವಾ, ಈತ ವೈರಾಗ್ಯಕ್ಕೆ ಹೋಗುವಾಗ ನಂದಿಗೆ ಅಣಕಿಸಿದ ಕಾರಣ ಈತನಿಗೆ ಶಾಪ ಸಿಕ್ಕಿದೆ. ಈತನ ಉಳ ಪ್ರದೇಶಕ್ಕೆ ಈಗ ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಇವನ ಮರಣ ಆಗುತ್ತದೆ. ತೆರಳಲಿತ್ತಲು ಸುರರು ರಾವಣನ ದೈತ್ಯ ದೇಹ ಧರಿತ್ರಿಗೆ ಉರುಳಿ ಆಕಾಶದಿಂದ ದೇವತೆಗಳು ಭೂಮಳೆಯನ್ನು ಕರೆಯುತ್ತಾ ಇದ್ದಾರೆ. ಅಲ್ಲಿ ನೋಡಿದ್ಯಾ, ರಾವಣನ ಧರ್ಮಪತ್ನಿ ಮಂಡೋದರಿ ಮಾತ್ರವಲ್ಲ, ಲಕ್ಷ ಲಕ್ಷ ಸಂಖ್ಯೆಯಾದ ಲೋಕಪತ್ರಿಯರು ಓಡಾಡಿಕೊಂಡು ಬರುತ್ತಾ ಇದ್ದಾರೆ. ಹೆಣದ ಮೇಲೆ ಒರಗಿ ಕಂಬನಿಯಿಂದಲೇ ಆ ಕಳೇವರವನ್ನು ತೊಳೆಯುತ್ತಾ ಇದ್ದಾರೆ. ಅವರೆಲ್ಲರನ್ನೂ ಪ್ರತ್ಯೇಕವಾದ ಮಾತುಗಳಿಂದ ಸಂತೈಸಿದ್ದೇನೆ. ಆತ ಮಾಡಿದಂತಹ ಪಾಪಕ್ಕೆ ಸರಿಯಾದ ಶಾಸ್ತಿಯನ್ನು ಅನುಭವಿಸಿದ್ದಾನೆ ಹೊರತು ಅವನನ್ನು ಕೊಲ್ಲುವುದಕ್ಕೆ ಇನ್ನು ಯಾರಿಂದ ಸಾಧ್ಯವಿದೆ? ಅವರೆಲ್ಲರೂ ಸಮಾಧಾನ ಹೊಂದಿ ಹಿಂದೆ ತೆರಳಿದ್ದಾರೆ. ನಿನಗೆ ಈಗಾಗಲೇ ಮಾತನ್ನು ಕೊಟ್ಟ ಹಾಗೆ ಈ ಲಂಕೆಯ ಸಿಂಹಾಸನದಲ್ಲಿ ನಿನ್ನನ್ನು ಏರಿಸಬೇಕು. ನೀನು ಲಂಕಾಧಿಪತಿ ಎಂದು ವಿದ್ಯುಕ್ತವಾಗಿ ಘೋಷಣೆಯನ್ನು ಮಾಡಬೇಕು. ಆ ಬಳಿಕ ನನ್ನ ಪತ್ನಿಯಾದ ಸೀತೆಯ ಬಂಧ ವಿಮೋಚನೆಯನ್ನು ನಾನು ಮಾಡಬೇಕು. ಇವೆಲ್ಲವನ್ನೂ ಒಂದಾಗಿ ಮಾಡೋಣ. ಆದರೆ ಈ ರಾವಣನ ಕಥೆಯಿಂದ ಜಗತ್ತು ಒಂದು ಪಾಠವನ್ನು ಕಲಿಯಬೇಕು. ವಿದ್ಯಾವಂತ, ವೇದಾಂಗ ಪಾರಂಗತ, ಇದು ಅವನ 10 ತಲೆಗಳ ಸಂಕೇತ. 20 ಭುಜಗಳು, ಇದು ಪರಾಕ್ರಮದ ಸಂಕೇತ. ವಿದ್ಯೆ ಇದ್ದರೇನು, ಸೇನಾ ಬಲವಿದ್ದರೇನು, ತೋಳು ಬಲವಿದ್ದರೇನು, ನೈತಿಕತೆ ಸಮಾಜಕ್ಕೆ ಪ್ರಧಾನವಾದ್ದು. ನೈತಿಕ ಆವರಣದೊಳಗಿದ್ದ ಪ್ರಗತಿ ಮಾತ್ರ ನಿಜವಾದ ಪ್ರಗತಿ ಆಗುವುದಕ್ಕೆ ಸಾಧ್ಯ. ಅನೈತಿಕತೆಯೇ ಸಮಾಜದಲ್ಲಿ ತುಂಬಿದ್ದರೆ ಬಾಹ್ಯ ಎಷ್ಟೇ ಪ್ರಗತಿಗಳು ಎಷ್ಟೇ ಹೆಚ್ಚಿದ್ದರೂ ಆ ರಾಷ್ಟ್ರ ಖಂಡಿತವಾಗಿಯೂ ಉಳಿಯಲಾರದು ಎಂಬುದನ್ನು ಕನಕ ಲಂಕೆಯನ್ನು ಬಲಿಕೊಟ್ಟಂತಹ ರಾವಣನ ಕಥೆಯಿಂದ ಜಗತ್ತು ತಿಳಿಯಬೇಕು. ಈ ಕಥಾಂತರ್ಗತವಾದ ತತ್ವವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥನವನ್ನು ಕೇಳಿಸ್ತಾರೋ ನೋಡಿಸ್ತಾರೋ ಆಡ್ತಾರೋ ಆಡಿಸುತ್ತಾರೋ ಅಂಥವರಿಗೆಲ್ಲ ಸಕಲ ಸನ್ಮಂಗಳದಾಯಕಿಯಾದಂತಹ ಯಕ್ಷಗಾನ ಕಲಾಪ್ರಿಯೆ ಭಗವತಿ ಬ್ರಾಹ್ಮರಿಯು ಆರೋಗ್ಯ ಆಯುಷ್ಯ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ನಾನು ನನ್ನದೇ ಆದಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜಿಸುತ್ತೇನೆ.
ಬೆಳಗುವ ಕಟ್ಟು ಪಟ್ಟ ನಡು ಬಿಟ್ಟು ಊಟದ ನಡೆ ಬಿಡು ಬೆಳಗಿನ ನೀಡಿ ಮೊಲೆಯ ಕೊಡಿಗೆಯ ನಮನ ಜಗದ ಮಡದಿಯ ಭಾರತೀಯ ಬೆಳಗಿದರು ಶೋಭಾನವು